ಸಮಾಜದಲ್ಲಿ ಹುಟ್ಟಿದ ಓರ್ವ ವ್ಯಕ್ತಿಯು ತನ್ನ ಬದುಕನ್ನ ಹೇಗೆ ಪರಿಪೂರ್ಣವಾಗಿ ರೂಪಿಸಿಕೊಳ್ಳಬಹುದು ಮತ್ತು ಸಮಾಜಕ್ಕೆ ಮಾದರಿಯಾಗಬಹುದು ಎನ್ನುವುದಕ್ಕೆ ಜ್ವಲಂತ ನಿದರ್ಶನವಾಗಿ ಗೋಚರಿಸುವವರು ಇಚ್ಲಂಗೂಡು ಗುತ್ತು ಪಿ ಅಕ್ಕರಿ ರೈಯವರು. ಓರ್ವ ಮಾದರಿ ಕೃಷಿಕರಾಗಿ, ಅನುಭವಿ ದಾಸ್ತಾವೇಜು ಬರಹಗಾರರಾಗಿ, ಮ್ಯಾನೇಜರ್ ಆಗಿ, ಸೌಹಾರ್ದ ಸಹಕಾರಿ ಸಂಘದ ಸ್ಥಾಪಕರಾಗಿ, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಹೀಗೆ ಹತ್ತಾರು ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವವರು ಅಕ್ಕರಿ ರೈಯವರು. ತನ್ನ ಕುಟುಂಬ ಸಂಸಾರವನ್ನು ಬೆಳಗುತ್ತಾ ಸಮಾಜಕ್ಕೂ ಕೊಡುಗೆ ನೀಡುತ್ತಾ ಇರುವ ಅಕ್ಕರಿ ಪಿ ರೈ ಅವರಿಗೆ ಇದೀಗ 70ರ ಹರೆಯ. ತಮ್ಮ ಧರ್ಮಪತ್ನಿ ಪರಾರಿ ಗುತ್ತು ವಿನೋದ ಎ ರೈ ಅವರೊಂದಿಗೆ ವೈವಾಹಿಕ ಜೀವನದ 40 ವರ್ಷಗಳನ್ನ ಪೂರೈಸಿದ ಸಂಭ್ರಮವೂ ಹೌದು. ಈ ಸಂಭ್ರಮವನ್ನ ಅವರ ಮಕ್ಕಳು, ಸಹೋದರರು, ಬಂಧು ಮಿತ್ರರು ಎಲ್ಲರೂ ಸೇರಿಕೊಂಡು ಸಂಭ್ರಮ ಸಡಗರದಿಂದ ಆಚರಿಸಿ ಸಂಭ್ರಮಿಸಿದ್ದಾರೆ. ಅಕ್ಟೋಬರ್ 13ರಂದು ಹೂವನಡ್ಕ ಅರೈ ರೈ ಮತ್ತು ಇಚ್ಲಂಗೂಡು ಗುತ್ತು ಕಮಲಾ ರೈ ದಂಪತಿಯ ಪುತ್ರನಾಗಿ ಜನಿಸಿದ ಅಕ್ಕರಿ ರೈ ಅವರು ತನ್ನ ಕಿರಿಯ ಪ್ರಾಥಮಿಕ ಶಿಕ್ಷಣವನ್ನ ಗುಮ್ಮಟೆಗದ್ದೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಡೆದು ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನ ಬೆಟ್ಟಂಪಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೂರೈಸಿ ಬೆಟ್ಟಂಪಾಡಿಯ ನವೋದಯ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪಡೆದಿದ್ದಾರೆ. ಎಡಕತ್ತೋಡಿ ಸೀತಾರಾಮರಯ್ಯವರ ಪ್ರೋತ್ಸಾಹದಲ್ಲಿ ಅಂದಿನ SSLC ಶಿಕ್ಷಣ ಪೂರೈಸಿದ್ದ ರೈಯವರು ಪುತ್ತೂರಿನಲ್ಲಿ ಪ್ರಸಿದ್ಧವಾಗಿದ್ದ ಎಡಕತ್ತೋಡಿ ನಾರಾಯಣ ರೈ ಬಳ್ಳಿಕಾನ ಮಾಲಕತ್ವದ ದಿನೇಶ್ ಭವನ ಲಾಡ್ಜ್ನಲ್ಲಿ 25 ವರ್ಷಗಳ ಕಾಲ ಮ್ಯಾನೇಜರ್ ಆಗಿ ಕರ್ತವ್ಯ ನಿರ್ವಹಿಸಿದರು. ಪುತ್ತೂರಿನಲ್ಲಿ ದಾಸ್ತಾವೇಜು ಬರಹಗಾರರಾಗಿ ಖ್ಯಾತಿ ಗಳಿಸಿದ ಕೀರ್ತಿಶೇಷ ಮೂರ್ತಿ ಹೆಬ್ಬಾರರ ಗರಡಿಯಲ್ಲಿ ಪಳಗಿ 30 ವರ್ಷಗಳ ಕಾಲ ದಸ್ತಾವೇಜು ಬರಹಗಾರರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. 4 ಜನ ಮೇಗ್ಯಾಡಿಕಲು ಐಟು ಮಲ್ಲಾಯನ ಬುಧರ್ ಕುಂಜಾನ್ ರೈ, 5 ದುಕ್ಕ ವಾಸು ರೈ, 5 ದುಕ್ಕ ರಾಮಯ್ಯ ರೈ, 5 ದುಕ್ಕ ಗೋಪಾಲಕೃಷ್ಣ ರೈ. ಮೆಕ್ಕಲು ಎನ್ನ ಕೃಷಿ ಚಟುವಟಿಕೆಟ್ ಎಂಕ್ ಬೆಣ್ಣೆಲು ಬಾದು ಅಂತದು ಬಹಳ ಒಂಜಿ ರೀತಿದ ಸಹಾಯನ ಮಂತದೇರು. ಅಂಚನೆ ಇತ್ತೆ ಅಕ್ಕಲ್ನ ಸಂಪೂರ್ಣ ಹೊಣೆಯನ್ನು ತಂದು ಅಕ್ಲಿಗೆ ವಿದ್ಯಾಭ್ಯಾಸ ಕೊರೋದು, ಅಕ್ಲಿಗೆ ಮದ್ಮೆ ಅಂತದ್ದು ಪ್ರತಿಯೊರಿಯಾಗಲ ಅಕ್ಕಲವೇ ಬೇತೆ ಒಂಜಿ ರೀತಿ ಇಲ್ಲು ಕಟ್ಟದು ಕೊರೋದು ಕೃಷಿನ ಪಡೆದು ಅಕ್ಕಲು ಸಂತೃಪ್ತ ಜೀವನ ಮಂತೊಂದುಲ್ಲೇರು. ಅಂಚನೆ ಇತ್ತೆ ಎನ್ನೊಟ್ಟಿಗೂ ಎನ್ನ ಮಗೆ ಸಚಿನ್ ಕುಮಾರ್ ಉಲ್ಲೆ ಆಯಂಕ್ ಸರ್ವ ರೀತಿದಲ ಒಂಜಿ ಸಹಾಯ ಕೊರೋದು ಏನು ಮಲ್ಪನ ಕೆಲಸಗೂ ಸಂಪೂರ್ಣ ಸಹಕಾರ ಕೊರೊಂದುಲ್ಲೆ. ಅಂಚನೆ ಆಗ್ಲ ಮದ್ಮ್ಯಾತ್ ಸ್ವಾತಿ ರೈ ಪನ್ಪನ ಎನ್ನ ಮರ್ಮಾಲು ಆಲ್ಲಂಚನೆ ಎನ್ನ ಮಗಲ್ ಲೆಕ್ಕ ಎಂಕ್ ಸಹಾಯ ಮಲ್ತೊಂದುಲ್ಲಾಲು. ಅಂಚನೆ ಎಂಕ್ ಸಚಿನ್ ಕುಮಾರ್ನ ಜೋಕುಲು ಒರಿ ಭಾರ್ಗವ್ ರಡ್ನೆದ ಬಾಲೆ ಬೇಬಿ ಸಮೃದ್ಧಿ ಮೆಕ್ಕಲ್ಲ ಎನ್ನ ಜೀವನಟು ಭಾಳ ಒಂಜಿ ಖುಷಿ ಪಡೆಪುಣಂಚಿನ ಜೋಕುಲಾದುಲ್ಲೇರು. ಎಂಕ್ ಬೈಯಾಗ ಆಫೀಸ್ ಬತ್ತದು ಈಡೇ ಬಣ್ಣಗ ಆ ಜೋಕುಲು ಎನ್ನ ಎದುರು ಬಣ್ಣಗ ಎನ್ನರ ಹೂವೆಂದು ಇತ್ತನಲ್ಲ ಅವು ಕಳೆದು ಭಾರಿ ಒಂಜಿ ಸಂತೋಷ ಆಪುಂಡು. ಅಂಚನೆ ಎನ್ನ ಮಾತ ಜೀವನದ ಸಂತೃಪ್ತ ಜೀವನ ಅದುಂಡು ಎಂಕ್ ಹೂವೇ ಇತ್ತವೆ ಆ ರೀತಿದ ಅಂದುಲಜ್ಜಿ ಐಕೆ ಪೂರ ಆ ಪುತ್ತೂರು ಶ್ರೀ ಮಾಲಿಂಗೇಶ್ವರನ ದಯನೇ ಕಾರಣ. ಅಂಚನೆ ಎನ್ನ ಧರ್ಮಪತ್ನಿ ವಿನೋದಲ ಎಂಕ್ ಸಂಪೂರ್ಣ ಸಹಾಯ ಕೊರೋದು ಎನ್ನ ಒವ್ವೇ ರೀತಿತ ಕೆಲಸ ಇತ್ತಲ್ಲ ಐಕ್ ದಾಲ ಒಂಜಿ ಅಡ್ಡಿ ಬಡಿಸಂದೆ ಎಂಕ್ ಸರ್ವ ರೀತಿ ದಾಲ ಒಂಜಿ ಬೆಣ್ಣೆಲು ಬಾದು ಅಂತದ್ದು ಏನಾನು ಕಾತೊಂದುಲ್ಲಾಲು. ಅಂಚನೆ ಎಂಕ್ 2 ಪುಂಜೋಕುಲು ಅಕ್ಲಂಚನೆ ಎಡ್ಡೆಡ್ಡೆ ಒಂಜಿ ರೀತಿದ ಒಂಜಿ ಜೀವನ ಮಂತೊಂದುಲ್ಲೇರು. ಮಲ್ಲಾಲು ದಿವ್ಯಶ್ರೀ ಪಂಡದು ಆಲ್ನ ಕಂಡನಿ ಡಾಕ್ಟರ್ ಜೀವನ್ ಪ್ರಕಾಶ್ ಪಂಡದು ಅಲೆಗ್ ಒರ್ತಿ ಮಗಲು ಭೂಮಿಕಾ ಪಂಡದು. ಅಂಚನೆ ಎಲ್ಲಿಯಾಲು ವಾಣಿಶ್ರೀ ಪಂಡದು ಆಲು ಅಡ್ವೊಕೇಟ್ ಆದುಲ್ಲಾಲು. ಅಂಚನೆ ಆಲ್ನ ಕಂಡನಿಲ ಅಡ್ವೊಕೇಟ್ ಆದುಲ್ಲೆ ಅಗಲಿಗೆ ಪ್ರಜ್ವಲ್ ಪಂಡದು ಮಗೆ ಉಲ್ಲೆ. ಅಂಚ ಮಾತೆರ್ಲ ಎನ್ನ ಇಡೀ ಸಂಸಾರನೇ ಒಂಜಿ ಸಂತೃಪ್ತ ಸಂಸಾರ ಅದು ಬೆಳಗೊಂದುಂಡು. ನೆಕ್ಕಪೂರ ಕಾರಣ ಶ್ರೀ ಮಾಲಿಂಗೇಶ್ವರನ ಅನುಗ್ರಹ. ಸಾಮಾಜಿಕವಾಗಿ ಸಂಘಟನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಆಸಕ್ತಿಯನ್ನ ಎಳೆಯ ಪ್ರಾಯದಿಂದಲೇ ರೂಢಿಸಿಕೊಂಡಿದ್ದ ಇವರು ವಿಶ್ವ ಹಿಂದೂ ಪರಿಷತ್ ಅಜ್ಜಿಕಲ್ಲು ಘಟಕದ ಅಧ್ಯಕ್ಷರಾಗಿ, ಅಜ್ಜಿಕಲ್ಲು ಓಂ ಶಿವ ಭಜನಾ ಮಂಡಳಿಯ ಗೌರವಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ.
ಅಜ್ಜಿಕಲ್ಲು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸ್ಥಾಪಕಾಧ್ಯಕ್ಷರಾಗಿ ಸತತ 15 ವರ್ಷಗಳ ಕಾಲ ಸಂಘವನ್ನ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸಿದ್ದಾರೆ. ಆ ಬಳಿಕ ಸಹಕಾರಿ ಕ್ಷೇತ್ರದಲ್ಲೂ ತನ್ನ ಛಾಪು ಮೂಡಿಸಿರುವ ಇವರು ಪುತ್ತೂರು ಸೌಹಾರ್ದ ಸಹಕಾರಿ ಸಂಘದ ಸ್ಥಾಪಕಾಧ್ಯಕ್ಷರಾಗಿ ಕಳೆದ 12 ವರ್ಷಗಳಿಂದ ಸತತ ಅಧ್ಯಕ್ಷರಾಗಿ ಸಂಘದ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಒಂದು ಪುತ್ತೂರು ಸೌಹಾರ್ದ ಸಹಕಾರಿ ಸಂಘ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಒಂದು ಸ್ಥಾಪಕ ಅಧ್ಯಕ್ಷರಾಗಿ ಸುಮಾರು 10 ವರ್ಷಗಳ ಕಾಲ ಆ ಸಂಸ್ಥೆಯ ಅಧ್ಯಕ್ಷರಾಗಿ ಆ ಒಂದು ಸಂಸ್ಥೆಯನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಅದರ ಒಂದು ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ಅವರು ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಜನಮಾನಸದಲ್ಲಿ ಒಂದಾಗಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ ಅವರ ಈ ಒಂದು 70ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹಾಗೂ 40ನೇ ವರ್ಷದ ವೈವಾಹಿಕ ಜೀವನದ ಸಂಭ್ರಮಾಚರಣೆ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ. ಇಷ್ಟೆಲ್ಲ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ರು ಅಕ್ಕರಿ ರೈಯವರು ಓರ್ವ ಮಾದರಿ ಕೃಷಿಕ. ಎಡಕತ್ತೋಡಿಯ ಬರಡು ಭೂಮಿಯನ್ನ ಹಸನಾಗಿಸಿ ಸಂಪದ್ಭರಿತ ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಿ ತಮ್ಮ ಕುಟುಂಬದ ಬದುಕಿಗೆ ಜೀವನಧಾರೆಯನ್ನ ಕಲ್ಪಿಸಿಕೊಟ್ಟವರು. ಅಡಿಕೆ, ತೆಂಗು, ಕರಿಮೆಣಸು, ಬಾಳೆ ಕೃಷಿಗಳೊಂದಿಗೆ ಹೈನುಗಾರಿಕೆಯಲ್ಲೂ ಇವರ ವ್ಯವಸಾಯ ಇತರರಿಗೆ ಮಾದರಿಯಾಗಿದೆ. ಮಾನ್ಯ ಇಚಲಂಗೋಡು ಅಕ್ಕಾರಿ ರೈಗಳು ಮತ್ತು ಪರಾರಿ ಗುತ್ತು ವಿನೋದರಯ್ಯವರು ಇವತ್ತು ಅವರ ವೈವಾಹಿಕ ಜೀವನದ 40ನೇ ವರ್ಷ ಹಾಗೂ ಅಕ್ಕಾರಿ ರೈಗಳ 70ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಎಲ್ಲ ನೆರೆಕರೆಯ ಬಂಧುಗಳಿಗೆ ಹಾಗೂ ಹಿತೈಷಿಗಳಿಗೆ ಒಂದು ಸ್ನೇಹಕೂಟದ ಹಾಗೆ ಮಾಡಿದ್ದಾರೆ. ಬೆಳಗ್ಗೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಜೊತೆಗೆ ಸಸಿ ಹಿತ್ತಲು ಮೇಳದ ಯಕ್ಷಗಾನ ಆಟವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ ರಾತ್ರಿ ಬರಲಿಕ್ಕಾಗೋದಿಲ್ಲ ಅಂತ ಬೆಳಗ್ಗೆ ಬಂದಿದ್ದೇನೆ. ದೇವರು ಅವರ ಇಬ್ಬರ ದಾಂಪತ್ಯ ಜೀವನಕ್ಕೆ ಇವತ್ತು 40 ವರ್ಷ ಆದರೆ ಅದು 50 ವರ್ಷ ಆಗಿ 100 ವರ್ಷದ ಸುಖ ದಾಂಪತ್ಯ ಸೌಭಾಗ್ಯ ಸಿಗಲಿ ಅಂತ ದೇವರಲ್ಲಿ ಬೇಡ್ತಾ ಇದ್ದೇನೆ. ಅವರ ಆಯುರಾರೋಗ್ಯ, ಸುಖ, ಸಂತೋಷ, ಸೌಭಾಗ್ಯವನ್ನು ಹಾಗೂ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಜೊತೆ ಕೂಡಿ ಬಾಳುವಂತಹ ಒಂದು ಭಾಗ್ಯವನ್ನು ದೇವರು ಕರುಣಿಸಲಿ ಅಂತ ಹೇಳಿ ನಾನು ದೇವರಲ್ಲಿ ಬೇಡ್ತಾ ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ. ಕಾರ್ಯಕ್ರಮ ಯಶಸ್ವಿಯಾಗಲಿ, ದೇವರು ಒಳ್ಳೇದು ಮಾಡಲಿ. ಕೃಷಿಕರಾದ ಕುಂಜಣ್ಣ ರೈ, ಪಿ ವಾಸು ರೈ, ಇರ್ದೆಬೆಟ್ಟಂಪಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಮಯ್ಯ ರೈ, ನಿಡ್ಪಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಕಾರ್ಯದರ್ಶಿ ಗೋಪಾಲಕೃಷ್ಣ ರೈ ಅವರು ಅಕ್ಕರಿ ರೈ ಅವರ ಸಹೋದರರು. ದಿವಂಗತ ಸುಶೀಲಾ ರೈ ಮತ್ತು ದಿವಂಗತ ಕುಸುಮಾ ರೈ ಇವರ ಸಹೋದರಿಯರು. ಪತ್ನಿ ಪರಾರಿ ಗುತ್ತು ವಿನೋದಾಯಿ ರೈ, ಪುತ್ರಿಯರಾದ ದಿವ್ಯಶ್ರೀ, ಡಾಕ್ಟರ್ ಜೀವನ್ ಪ್ರಕಾಶ್, ವಾಣಿಶ್ರೀ ಪ್ರವೀಣ್ ಚಂದ್ರ ಶೆಟ್ಟಿ ಹಾಗೂ ಪುತ್ರ ಸಚಿನ್ ಕುಮಾರ್ ರೈ, ಸೊಸೆ ಸ್ವಾತಿ ರೈ, ಮೊಮ್ಮಕ್ಕಳಾದ ಭೂಮಿಕಾ, ಪ್ರಜ್ವಲ್ ಶೆಟ್ಟಿ, ಭಾರ್ಗವ್ ಎಸ್ ರೈ ಮತ್ತು ಬೇಬಿ ಸಮೃದ್ಧಿ ರೈ ಅವರೊಂದಿಗೆ ತುಂಬು ಸಂಸಾರದ ಸುಖಿ ಜೀವನ ಸಾಗಿಸ್ತಾ ಇದ್ದಾರೆ. ಮದುವೆನಾಗ ಭಾರಿ ಕಷ್ಟದ ಜೀವನ ಇಂಕಲ್ಲ ಆಯ್ತು. ಬೊಕ್ಕ ಇಂಕಲ್ ಚೂರು ಚೂರು ಇಂಪುರ ಇಂಕ್ಲಿ ಮಾಮಿ ಇದ್ದಾರೆ, ನಾ ಅಮ್ಮ ಇದ್ದಾರೆ, ಯಾನೇ ಅಮ್ಮಕ್ಳಿಗೆ 4 ಮಿತ್ತನಲ್ಲಿಗೆ ಅಂಚ ಭಾರಿ ಕಷ್ಟೋಡು ಇಂಕಲ್ನ ಜೀವನ ಸಾಗುದಿನಿ ಅಪ್ಪಗ ಪಂದ ಇನ್ನು ಇಲ್ಲಲ್ಲಿ ಇಂಕ ತೊಂದರೆ ಇಜ್ಜಾಂಡು ದಾಲ ಉಂಟು ಬತ್ತನಿ ಕಷ್ಟ ಅದು ಬೊಕ್ಕ ಅಂತೇನೆ ಇಂಪುರ ಅದು ಮೈತನಲ್ಲು ನಾಲು ಪೂರ ಅಕ್ಲಿಗೆ ಮದಿಮೆ ಜೋಕ್ಲು ಬಯಕ್ಕೆ ಪೂರ ಮಲ್ತದು ಇಂಕುಲೆ ಪಪ್ಪ ಅಮ್ಮನಲ್ಲಿಕ ಮಲ್ತದು ತೂತೀನಿ ಬೊಕ್ಕ ಒಟ್ಟಿಗೆ ಇತ್ತದು ಅಕ್ಲಿಗೆ ಇಂಕ್ಲು ಮುನ್ಪ ಕುಲ್ನಾಗ ಅಕ್ಲಿಗೆ ಒಟ್ಟಿಗೆ ಇತ್ತದು ಅಕ್ಲೇನು ಬೇಚೆ ಬೇಚೆ ಅಕ್ಲಿಗೆ ಇಂಕಲ್ಲ ಲೆಕ್ಕನೆ ಅಕ್ಲಿಗೆಲ್ಲ ಮಾತ ಮಲ್ತು ಕೊರದು ಮಾತೆರ್ಲಕ್ಕು ಸಿಟ್ಟುಳ್ಳೇರ ಕುಲ್ಲ ಎಂಕಲ್ನ ಲೆಕ್ಕನೆ ಸಪೋರ್ಟ್ ಮಾತಾಡಲು ಇಂಕ್ಲಿಗ್ಲ ಮಸ್ತ್ ಸಪೋರ್ಟ್ ಆತೀರಕ್ಲು ಅಕುಲ್ಲ ಇಂಕೆಲ್ಲ ಜೋಕುಲು ಇತ್ತಲೆ ಕಾನೆ ಅಕುಲ್ಲ ಇತ್ತೀರಪ್ಪಾಗ. ಸಾಮಾಜಿಕ ಕ್ಷೇತ್ರ ಅವಾರ್ಡ್ ಅತ್ತಂಡ ಸಾರ್ವಜನಿಕ ನೆಟ್ಟು ಮಾಂತ ಕ್ಷೇತ್ರ ಒಟ್ಲ ಎಡ್ಡ ರೀತಿಟ್ ಪುದರ್ ಮಂತದ ಎಂಗ್ಲೆ ಒಂಜಿ ಹೆಮ್ಮೆ ಉಂಡು. ಪಪ್ಪ ಅಮ್ಮ ಅಂತ ಹೊಂದ್ಪಣಕ್ಕೆ ಎಂಗ್ಲೆಗೆ ಎಡ್ಡೆ ಗೌರವ ರೀತಿಟ್ ಹೆಮ್ಮೆ ಉಂಡು. ಅವ್ರ ಮಂತ್ರಂಚಿನ ಸಾರ್ವಜನಿಕ ಕ್ಷೇತ್ರ ಭಜನಾ ಮಂದಿರ ತಾಡು ಅತನ ಹಾಲು ಉತ್ಪಾದಕರ ಸಹಕಾರಿ ಅಥವಾ ಪುತ್ತೂರು ಸೌಹಾರ್ದ ಸಹಕಾರಿ ನಿನ್ನ
ಪೂರ ವಿಷಯ ಇಟ್ಲ ಎಡ್ಡೆ ರೀತಿಡ್ ಅಲ್ಪದ ಒಂದು ಕ್ಷೇತ್ರಡು ಅಕ್ಲ ಕೇನ್ನಾಗ ಎಡ್ಡೆ ರೀತಿದ ಒಪಿನಿಯನ್ ಕೊರೊಂದುಲ್ಲೇರು ಮೇರ್ನ ಸಾಧನೆ ತೂತು ಇಂಗ್ಲ ಮಾತ ಕುಟುಂಬದ ಸದಸ್ಯರ್ಲ ಬುಕ್ಕ ಆಯನ ಜೋಕುಲು 60 ಮರ್ಮ ಎಡ್ಕಲು ಮೇಕ್ಲು ಪೂರ ಸೇರಂತು ಮೇಗೊಂಜಿ ಈ ರೀತಿದ ಒಂಜಿ ಕಾರ್ಯಕ್ರಮ ಮಂತದ ಒಂಜಿ ಸಮಾರಂಭ ಮಲ್ತನ ದಾನಂದ ಪಂತದ ಚಿಂತನೆ ಮಂತದ ಇಂಕ್ಲು ಚರ್ಚಿಸನಾಗ ಅವು ಇಂಚ ಮಲ್ಪಕ ಅಂದು ಇಂಕ್ಲ ಒಂಜಿ ತೀರ್ಮಾನಕ್ಕೆ ಬರ್ತದೆ ಇನಿ ಈ 17ನೇ ತಾರೀಕಿಗೆ ಆರ್ನ ಮದಿಮೆ ಆಯ್ತು 40 ವರ್ಷ ಆದ್ಲು ಅಂಚ ಈ 40 ವರ್ಷದ ಆಕಳ ವೈವಾಹಿಕ ಜೀವನದ ಒಂಜಿ ಸಂದರ್ಭಲ ಅಂಚನೆ ಆಯ್ ಪುಟ್ಟದ 40 ವರ್ಷ ಅಂಡ್ ಈ 40ನೇ ವರ್ಷದ ಒಂಜಿ ಹುಟ್ಟುಹಬ್ಬನ ಆಚರಿಸೋಣ ಮಂತ ತೀರ್ಮಾನ ಮಂತದ್ದು ಇನಿ ಮಾತ ಇಂಕ್ಲ ಒಟ್ಟು ಸೇರಿದುಲ್ಲ. ಇಂತಹ ಪರಿಪೂರ್ಣ ವ್ಯಕ್ತಿ ಇಚಲಂಗೂಡು ಗುತ್ತು ಅಕ್ಕರಿ ಪೀರಯ್ಯವರ 70ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ, ಅವರ ಧರ್ಮಪತ್ನಿ ಪರಾರಿ ಗುತ್ತು ವಿನೋದ ಏರಯ್ಯವರ 40ನೇ ವರ್ಷದ ವೈವಾಹಿಕ ಜೀವನದ ಸಂಭ್ರಮಾಚರಣೆ ಸನ್ಮಾನ ಸಮಾರಂಭವು ಜನವರಿ 17ರಂದು ಒಳಮಗುರು ಕುದ್ರಡ್ಕದ ಎಡಕತ್ತೋಡಿಯ ಶಿವಕೃಪಾದಲ್ಲಿ ನಡೆಯಿತು. ಅಕ್ಕರಿ ಪೀರೈ ವಿನೋದ ಏರೈ ದಂಪತಿಯ ಮಕ್ಕಳು, ಸಹೋದರ ಸಹೋದರಿಯರು, ಕುಟುಂಬಸ್ಥರು, ಅಭಿಮಾನಿಗಳು, ಹಿತೈಷಿಗಳ ಒಗ್ಗೂಡುವಿಕೆಯಲ್ಲಿ ನಡೆದ ಸಂಭ್ರಮದ ಕಾರ್ಯಕ್ರಮದ ಝಲಕ್ ಮುಂದಕ್ಕೆ ಬರ್ತಾ ಇದೆ ನೋಡಿ.
ದೇವರ ಪಾದಾರಂಭಿಕ ಗೋವಿಂದಾನಿ ಗೋವಿಂದ ಮುನ್ನೋರ ಪಾದಾರಂಭಿಕ ಗೋವಿಂದಾನಿ ಗೋವಿಂದ ಮುನ್ನೋರ ಪಾದಾರಂಭಿಕ ಗೋವಿಂದಾನಿ ಗೋವಿಂದ ಮುನ್ನೋರ ಪಾದಾರಂಭಿಕ ಮತ್ತು 40ನೇ ವರ್ಷದ ವೈಭಾವಿಕ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸುವರೆ ಶ್ರೀಯುತ ಸದಾಶಿವರೈ ಸಹಕಾರ ರತ್ನ ಪ್ರಶಸ್ತಿ ವಿಜೇತರು ಅವರು ದಂಪತಿ ಸಮೇತ ಮನೆಯ ಒಳಭಾಗಕ್ಕೆ ಬರಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಇಟ್ಲಂಗೋಡು ಗುತ್ತೂಪಿ ಅಕ್ಕರಿರೈ ಇವರ 70ನೇ ವರ್ಷದ ಸಾರ್ಥಕ ಬದುಕಿನ ನಿಸ್ವಾರ್ಥ ದಿನಗಳನ್ನು ನೆನಪಿಸುವ ಸಪ್ತತಿ ಸಂಭ್ರಮ ಈ ಕಾರ್ಯಕ್ರಮ. ಅಂತೆಯೇ ದಂಪತಿಗಳ 40ನೇ ವರ್ಷದ ವೈವಾಹಿಕ ಸಂಭ್ರಮಾಚರಣೆಯ ಕಾರ್ಯಕ್ರಮದಲ್ಲಿ ನಾವುಗಳಿದ್ದೇವೆ. ಇದೀಗ ಸಕುಟುಂಬಿಕರ ಉಪಸ್ಥಿತಿಯೊಂದಿಗೆ ದಂಪತಿಗಳನ್ನ ಮುಖ್ಯ ವೇದಿಕೆಗೆ ಕರೆತರುವ ಸಮಯ. ಈ ಕಾರ್ಯಕ್ರಮವನ್ನ ಕರ್ನಾಟಕ ಸಹಕಾರ ರತ್ನ ಪ್ರಶಸ್ತಿ ವಿಜೇತ ಶ್ರೀ ದಂಬೆಕಾನ ಸದಾಶಿವರೈ ದಂಪತಿಗಳು ನೆರವೇರಿಸಿಕೊಡಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಇದೀಗ ಇಟ್ಲಂಗೋಡು ಗುತ್ತೂಪಿ ಅಕ್ಕರಿರೈ ಇವರ 70ನೇ ವರ್ಷದ ಸಪ್ತತಿ ಸಂಭ್ರಮದ ಜೊತೆಯಾಗಿ ಅವರ ಕುಟುಂಬದ ದಂಪತಿಯ 40ನೇ ವರ್ಷದ ಮದುವೆಯ ದಿನದ ಸಂಭ್ರಮಾಚರಣೆಯಲ್ಲಿ ನಾವುಗಳಿದ್ದೇವೆ.
ಇದೀಗ ಬಂಟ ಮಧ್ಯಮೆಯನ್ನ ಮತ್ತೊಮ್ಮೆ ನೆನಪಿಸುವ 40 ವರ್ಷದ ಸಾರ್ಥಕ ದಾಂಪತ್ಯ ಜೀವನವನ್ನ ಮೆಲುಕು ಹಾಕುವುದರ ಜೊತೆಗೆ 70 ವರ್ಷದ ಸಾರ್ಥಕ ಬದುಕಿನ ಕೆಲವು ಕ್ಷಣಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಅವಿಸ್ಮರಣೀಯ ಗಳಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತಾ ಇದೀಗ ಸಹಕಾರ ರತ್ನ ಪ್ರಶಸ್ತಿ ವಿಜೇತ ಶ್ರೀ ದಂಬೆಕಾನ ಸದಾಶಿವರೈ ಇವರ ನೇತೃತ್ವದಲ್ಲಿ 40ರ ದಾಂಪತ್ಯ ಜೀವನವನ್ನ ಬಹಳ ಯಶಸ್ವಿಯಾಗಿ ಪೂರೈಸಿಕೊಂಡು ಇವತ್ತು 70ನೆಯ ಹುಟ್ಟು ಹಬ್ಬವನ್ನ ಆಚರಿಸುತ್ತಿರುವ ಅಕ್ಕರಿ ರೈ ದಂಪತಿಗಳನ್ನ ಎಲ್ಲ ಪ್ರೇಕ್ಷಕ ಬಂಧುಗಳೇ ದೊಡ್ಡ ಚಪ್ಪಾಳೆಯೊಂದಿಗೆ ಸದಾಶಿವರೈ ಇವರ ನೇತೃತ್ವದಲ್ಲಿ ಮುಖ್ಯ ವೇದಿಕೆಗೆ ಸ್ವಾಗತಿಸೋಣ. ಆದರಣೀಯರೇ, ಇಟ್ಲಂಗೂಡು ಗುತ್ತೂಪಿ ಅಕ್ಕರಿ ರೈ ಇವರ 70ನೆಯ ವರುಷದ ಸಪ್ತತಿ ಸಂಭ್ರಮ. ಅಕ್ಕರಿ ರೈ ಇವರ ದಾಂಪತ್ಯದ 40ನೆಯ ವರುಷದ ಮದುವೆಯ ದಿನದ ಸಂಭ್ರಮಾಚರಣೆಯ ಕಾರ್ಯಕ್ರಮದಲ್ಲಿ ನಾವುಗಳಿದ್ದೇವೆ. ಇದೀಗ ಇಚ್ಲಂಗೋಡು ಗುತ್ತೂಪಿ ಅಕ್ಕರಿ ರೈ ಪರಾರಿ ಗುತ್ತು ವಿನೋದ ಎ ರೈ ದಂಪತಿಗಳನ್ನ ಇಡೀ ಸಕುಟುಂಬಿಕರು ನಲುಕು ಹಾಕುವ, ಸಂಭ್ರಮಿಸುವ, ನೆನಪಿಸುವ ಅಮೃತಗಳಿಗೆ ಇದು ಇಚ್ಲಂಗೋಡು ಗುತ್ತೂಪಿ ಅಕ್ಕರಿ ರೈ ಪರಾರಿ ಗುತ್ತು ವಿನೋದ ಎ ರೈ ದಂಪತಿಯ 40ನೆಯ ವರುಷದ ವೈವಾಹಿಕ ಸಂಭ್ರಮಾಚರಣೆ. ಇದು 40ನೆಯ ವರುಷದ ಮದುವೆಯ ಸಂಭ್ರಮ. ಇದು 40 ವರ್ಷದ ಹಿಂದಿನ ಸಾರ್ಥಕ ದಿನವನ್ನ ನೆನಪಿಸುವ ಅಮೃತಗಳಿಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಪ್ರೇಕ್ಷಕ ಬಂಧುಗಳೇ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಅಕ್ಕರಿ ರೈ ಮತ್ತು ಶ್ರೀಮತಿ ವಿನೋದ ಎ ರೈ ದಂಪತಿಗಳನ್ನ. ರೈ ಮತ್ತು ವಿನೋದ ಎ ರೈ ಇವರು 40ನೆಯ ವರುಷದ ದಾಂಪತ್ಯದ ಸಭೆ ನೆನಪುಗಳನ್ನು ನೆನಪಿಸುವ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪತ್ನಿಗೆ ಆದರ್ಶ ಪತಿಯಾಗಿ, ತಮ್ಮಂದಿರಿಗೆ ಹಿರಿಯಣ್ಣನಾಗಿ, ಮಕ್ಕಳಿಗೆ ಪಿತೃಶ್ರೇಷ್ಠನಾಗಿ ವಿಶೇಷವಾಗಿ ಈ ಕುಟುಂಬವನ್ನ ಮುನ್ನಡೆಸಿದ ಕೀರ್ತಿ ಅಕ್ಕರಿ ರೈ ಇವರಿಗೆ ಸಲ್ತದೆ. ಇವತ್ತು ಇವರ 70 ವರ್ಷದ ಹುಟ್ಟುಹಬ್ಬದ ಸಂಭ್ರಮದ ದಿನದೊಂದಿಗೆ 40ನೆಯ ವರುಷದ ಮದುವೆಯ ದಿನದ ಸಂಭ್ರಮವನ್ನ ಆಚರಿಸುತ್ತಿದ್ದೇವೆ. ಆದರಣೀಯರೇ, ಇಚ್ಲಂಗೋಡು ಗುತ್ತೂಪಿ ಅಕ್ಕರಿ ರೈ ಇವರ 70ನೆಯ ವರುಷದ ಹುಟ್ಟುಹಬ್ಬದ ಸಭೆ ನೆನಪು. ಇದು ಸಪ್ತತಿ ಸಂಭ್ರಮ. ಅಂತೆಯೇ ಇಚ್ಲಂಗೋಡು ಗುತ್ತೂಪಿ ಅಕ್ಕರಿ ರೈ ಪರಾರಿ ಗುತ್ತು ವಿನೋದ ಎ ರೈ ಇವರ 40ನೆಯ ವರುಷದ ಮದುವೆಯ ದಿನದ ಸಂಭ್ರಮಾಚರಣೆ. ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ. ಸಹಕಾರ ರತ್ನ ಶ್ರೀ ದಂಬೆಕಾನ ಗುರುಪೀಠಾಧಿಪತಿ ಶಾರದಾ ಮಾತೆಗೆ ವಂದನೆ ಸಂದ ಒಂದು. ಕುಲದೇವಿರಾಯನ ವೆಂಕಟರಮಣ ದೇವಿರನ್ನು ನೆನವರಿಕೆ ಮಲ್ತೊಂದು. ಕುಲದೈವ ಕಲ್ಲೂಟಿಯಪ್ಪೆಗೆ ಅಡ್ಡಬೂರೊಂದು. ಮಹಾಲಿಂಗೇಶ್ವರನ ಸೀಮೇಡು ನಡಪುನಂಜನ ಈ ಕಾರ್ಯಕ್ರಮ ಮಹಾಲಿಂಗೇಶ್ವರನ ಅಂಜನೆ ಉಳ್ಳಾಲ್ತೆಪ್ಪೆಗೆ ಪ್ರಣಾಮನು ಸಂದ ಒಂದು. ಸ್ಥಳ ಸಾನ್ನಿಧ್ಯಲು ಈ ಕ್ಷೇತ್ರಡು ಏರು ವಾರೀತಿಡು ಮಾಯಾಶಕ್ತಿಡು ಉಳ್ಳೇರ ಗೊತ್ತಿಜ್ಜಿ ಆ ಮಾತ ಶಕ್ತಿಲೆಗೆ ವಂದನೆ ಸಂದ ಒಂದು. ಈ ಕ್ಷೇತ್ರಡು ನೆಲೆಸಿನ ಈ ಇಲ್ಲಡು ಬಾಳಂದುಪ್ಪನಂಜನಗಳು ನಂಬುದು ಬತ್ತನಂಜನ ಮಾತ ನಾಗಶಕ್ತಿಲು ದೈವತಾಶಕ್ತಿಲು ದೇವತಾಶಕ್ತಿಲಿಗೆ ಪ್ರಣಾಮ ಸಂದ ಒಂದು. ಇನಿ ಆಪುನಂಚಿನ ಕಾರ್ಯಕ್ರಮಡು ಇಂಚಿನವೇ ಲೋಪದೋಷ ಈತನ ಮಾತ ಲೋಪದೋಷನು ಪರಿಹಾರ ಮಲ್ತು ಕೊರದು ಅಕಲ್ನ ಸಂಕಲ್ಪ ಎಂಚಿನ ಉಂಡ ಆ ಸಂಕಲ್ಪಲೇನು ನನದುಂಬುದ ಅಕಲ್ನ ಜೀವನಡು ಸತ್ಯ ನ್ಯಾಯ ಧರ್ಮಡು ಬೆಳಗುಲೆಕೋ ಅಕಲೆಗೆ ಶ್ರೀದೇವಿಯರು ಅನುಗ್ರಹಿಸವಡು ಅಕಲ ನಮ್ಮುನಂಚನ ಸತ್ಯಲು ಅನುಗ್ರಹಿಸವಡು ಆಶೀರ್ವದಿಸವಡು ಶ್ರೀರಕ್ಷಕರದು ಬೆಳಗಾದ ಕೊರಡು ಪಣ್ಣದು ಕೇಂಡೊಂದು ನನದುಂಬುದ ಮಾತ ಕ್ರಿಯಾ ಭಾಗ ಯಾನ್ ಮಲ್ಪುನೆ ಅತ್ತು ಎಂಕಲು ಮೂಲು ಸೇರ್ನಕಲು ಮಲ್ಪುನೆ ಅತ್ತು ಓವೇ ಒಂಜಿ ವಿಚಾರನು ಇನಿ ಭಗವತಿ ಅಪ್ಪೆನ ದುಂಬುದಿ ಒಂದು ಯಕ್ಷಗಾನ ಕಾರ್ಯಕ್ರಮ ಮಲ್ತೊಂದಿರು. ಆ ಕಾರ್ಯಕ್ರಮಡು ಆ ಭಗವತಿ ಅಪ್ಪೆ ಈ ಕ್ಷೇತ್ರಗೂ ಬತ್ತದುಲ್ಲೇರು ಆರೆಗೆ ದುಂಬೊತ್ತವಾದ ಯಾನು ಪ್ರಣಾಮ ಸಂದ ಒಂದು. ಮೂಲು ಸೇರ್ದಿರಂಚನ ಮಾತ ಬಂಧು ಬಾಂಧವ್ಯರನ್ನ ಪರವಾದ ಪ್ರಣಾಮ ಸಂದ ಒಂದು. ಈ ದೀಪನು ಅರ್ನ ಜೋಕುಲು ಮರ್ಮಲ್ ಒಟ್ಟಿಗೆ ಉಂತುದು ಆ ದೀಪನು ಬೆಳಗಾದ ಕೊರಡೊಂದು ಕೇಳೊಂದುಲ್ಲೆ ಇದ್ರ ಬಲ್ಲೆ ಹಿಂಚು ಬಲ್ಲೆ
ಅಕಲ್ನ ಜೀವನ ಉತ್ತರೋತ್ತರ ಅಭಿವೃದ್ಧಿ ಆವಡೊಂದು ಪನ್ಪಣಂಚಿನ ಸಂಕಲ್ಪ ನಮ್ಮ ಮಾತೆ ಅನ್ನಲ್ಲ ಆವಡೊಂದು ಪಣದ ಕೇಳೊಂದು ಗಣಪತಿನ ಸ್ತುತಿಸ ಒಂದು ಗಣಪತಿಗೆ ಸುತ್ಯ ದೀಪನಂಜನ ಕಾರ್ಯಕ್ರಮವನ್ನು ಮಲ್ತೊಂದುಲ್ಲ ಮಾತೆರ್ಲ ದೈವ ದೇವರನ್ನು ಪ್ರಾರ್ಥನೆ ಮಲ್ತೊನಿ ಮೂಲ ಬತ್ತನಗಲು ನಮ್ಮ ಮಾತೆರ್ಲ ಇನಿ ಅಕ್ಕಾರಿ ರೈಕಲ್ ದಂಪತಿಲು ಅಕ್ಕಲಿಗೆ ಬೋಡಾದ ನಮ್ಮ ಮಾತ ಇಡೇಗೆ ಬತ್ತದ ಅಕ್ಕಲ್ನ ಸಂಕಲ್ಪ ಎಂಚಿನ ಉಂಡ ಆ ಸಂಕಲ್ಪ ಇಡೇರಿಕೆ ಅವಡೊಂದು ಪನ್ಪುಣಂಚನ ಸಂಕಲ್ಪ ನಮ್ಮವಲ ಅವಡು ಆ ರೀತಿ ಆ ಮಹಾಗಣಪತಿ ಅರ್ನ ಮಾತ ನನ್ನ ದುಂಬುದ ಕಾರ್ಯಕ್ರಮವನ್ನು ಯಶಸ್ಸು ಮಲ್ತ ಕೊರಡೊಂದು ಕೇಳೊಂದು ಆ ಗಣಪತಿಯನ್ನು ನೆನವರಿಕೆ ಮಲ್ತದು ಅಲ್ಪ ಸುತ್ಯದಿ ಓಡೊಂದು ಕೇಳೊಂದುಲ್ಲೆ ಸೇರ್ನಂಚಿನ ಮಾತ ಸಭಾಸದರಿ ಕೈ ಚಪ್ಪಾಳ ಕೊರದು ಆರೆಗೆ ಶುಭ ಹಾರೈಸೋಡೊಂದು ಕೇಳೊಂದುಲ್ಲೆ ಯಾವಂದು ಚಪ್ಪಾಳೆ ಶಬ್ದ ಯಾವಂದು ಕೇನೋಡು ಸರಿ ಕಾರಣದಾನೆ ಬಂಡ ಯಾನು ಮದ್ವೆ ಸುಧಾರಿಗೆ ಮಲ್ತೊಂದುಲ್ಲೆ ಮಸ್ತ್ ಮದ್ವೆ ಸುಧಾರಿಗೆ ಮಲ್ತದೆ ಐದ ಒಟ್ಟಿಗೆ ಅಕ್ಕಾರಿ ರೇಕಲ್ ಎರಡನೇ ಕೇಂದ್ರದು ಅನುಭವನು ದೇತೊಂದು ಮಸ್ತ್ ಮದಿಮೆ ಸುಧಾರಿಗೆ ಮಲ್ತನಾರು ಗಣಪತಿಗೆ ಸುತ್ಯ ದೀಪಾಯಿನಾರು ಆ ರೀತಿ ಇನಿ ಎರಡನೇ ಆ ಕಾರ್ಯಕ್ರಮವನ್ನು ನಡಪಾಯರೆ ಯಾನು ಮನಸ್ಸು ಮಲ್ದೆ ಎಂಚಿನವೇ ದೋಷ ಐತನ ಆ ದೋಷನ ಮಾತ ಪರಿಹಾರ ಮಲ್ತದ ಮಹಾಗಣಪತಿ ಆರೆಗೆ ಸುಖ ಶಾಂತಿ ನೆಮ್ಮದಿ ಕೊರಡಂದು ಕೇಳೊಂದು ನನ್ನ ದುಂಬುದ ಕಾರ್ಯಕ್ರಮ ಪೊರ್ಲುಡು ನಡಪಾಡಂದು ಯಾನು ಬೇಡೊಂದುಲ್ಲೆ 40 ವರ್ಷದ ಹಿಂದಿನ ಸಭಿ ನೆನಪನ್ನ ಮತ್ತೊಮ್ಮೆ ನೆನಪಿಸುವ 40ನೆಯ ವರುಷದ ದಾಂಪತ್ಯದ ಸಭಿ ನೆನಪಿನ ಈ ಸಂದರ್ಭದಲ್ಲಿ ಇದೀಗ ಹಾರಾರ್ಪಣೆ ಪರಸ್ಪರ ದಂಪತಿಗಳಿಂದ. ಎಂಚಿನವೇ ತಪ್ಪಾದಿತ್ತಲ್ಲ ತಪ್ಪನ್ನು ಮಾತ ಬಿಡುಪತ್ತದು ನಿಖಲ್ನ ಸಂಕಲ್ಪ ಎಂಚಿನ ಉಂಡೋ ನಿಖಲ್ನ ಆಸೆ ಆಕಾಂಕ್ಷೆలు ಎಂಚಿನ ಉಂಡೋ ನಿಖಲ್ನ ನನ್ನ ದುಂಬುದ ಜೀವನ ಆ ರೀತಿ ಅವಡೊಂದು ಪನ್ಪುಡಂಚನ ಯೋಚನೆ ಚಿಂತನೆ ನಿಖಲ್ಡ ಉಂಡೋ ఆయన ಮಾತ ಆ ದೇವೇರು ನಿಖಲ ನಮ್ಮನಂಚನ ಸತ್ಯಲು ನಿಖಲಿಗೆ ಅನುಗ್ರಹಿಸವಡು ಆಶೀರ್ವದಿಸವಡು ಶ್ರೀರಕ್ಷಕರದ್ದು ಬೆಳಗಾದ ಕೊರಡೊಂದು ಕೇಳೊಂದು ಹಾರಾರ್ಪಣೆ ಮಲ್ಪಡೊಂದು ಕೇಳೊಂದುಲ್ಲೆ ದುಂಬು ಇರು ಕಣ್ಣನೇರು ಎಸ್ ಅದರೊಳಗೆ ಇನ್ನು ಮುಂದಕ್ಕೆ ಬಂಟ ಮದುವೆ ಎನ್ನುವ ಪುಸ್ತಕವನ್ನ ಬರೆದು ಬಂಟ ಜಾತಿಯ ಮದುವೆಗಳು ಹೀಗೆಯೇ ನಡಿಬೇಕು ಅನ್ನುವಂತಹ ನಿಯಮಗಳನ್ನು ಅತ್ಯಂತ ಪರಿಪೂರ್ಣವಾಗಿ ಬೋಧಿಸಿದ ಕರ್ನಾಟಕ ಸಹಕಾರ ರತ್ನ ಶ್ರೀ ದಂಬೆಕಾನ ಸದಾಶಿವರೈ ದಂಪತಿಗಳಿಂದ ಹಾರಾರ್ಪಣಾ ಕಾರ್ಯಕ್ರಮ. ಇವರು ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕು ಅನ್ನುವ ಕೋರಿಕೆ. ಬಂದುಲೆ ಎಂಕುಲು ಹಾರಾರ್ಪಣೆ ಮಲ್ಪವನ ಬದಲು ಎಂಕುಲು ಅಕಲ್ಡನೆ ಬೊಕ್ಕಾರ ಹಾರಾರ್ಪಣೆ ಅಕಲು ಒರಿಯ ಕೊರಿ ಮಲ್ತಾಡೋದು ಪನ್ಪಡ ಸಂತೋಷದ ಈ ವಿಚಾರ ನಿಖಲ್ನ ದುಂಬುದೀಪೆ ಮಾತೆರ್ಲ ಕೈ ಚಪ್ಪಾಳೆ ಕೊರದು ಅಕ್ಲೇರು ಶುಭ ಹಾರೈಸೋಡು ಒಂದು ಕೇಳೊಂದುಲ್ಲೆ ಪಾಟಿ ಅಂಚೆ ಮದಿಮೆದ ಕಾರ್ಯಕ್ರಮ ಅಂಡ್ ಕೊಂಬು ವಾದ್ಯೋಡು ಆ ಮದ್ಮೆದ ಕಾರ್ಯಕ್ರಮ ನಡಪಾದ ಕೊರಿಯ ಅಂಚಿನೆ ನನ್ನ ದುಂಬುಗು ಆದ್ರಣಿಗರೇ ಇನ್ನು ಮುಂದಕ್ಕೆ ಇಚ್ಲಂಗೋಡು ಗೊತ್ತೂಪಿ ಅಕ್ಕರಿ ರೈಯವರ 70ನೆಯ ವರುಷದ ಹುಟ್ಟು ಹಬ್ಬದ ಸಪ್ತತಿ ಸಂಭ್ರಮ. ಈ ಕಾರ್ಯಕ್ರಮವನ್ನ ಕೇಕ್ ಕತ್ತರಿಸುವ ಮೂಲಕ ಅಧಿಕೃತವಾಗಿ ನೆರವೇರಿಸಿಕೊಡಬೇಕು. ಅದರ ಬಗ್ಗೆ ಒಂದೆರಡು ಮಾತುಗಳು ಸದಾಶಿವರೈ ಇವರಿಂದ. ಬಂದುಲೆ ನಮ್ಮ ಮಾತ ಒಂದು ರೀತಿಯ ಹೊಸ ಜೀವನಗೂ ಬರೋದಿಲ್ಲ. ಮನುಷ್ಯ ಏತು ವರ್ಷ ಬದುಕಬೇಂದು ಏರೆಲ್ಲ ಗೊತ್ತುಪ್ಪುಜಿ ಪುಟ್ಟದು
ತೈಪುನವು ನಿಶ್ಚಿತ ಪುಟ್ಟದು ತೈಪುನದ ಮಧ್ಯೋಡು ಏತು ದಿನನೋ ಏತು ತಿಂಗಳೋ ಏತು ವರ್ಷನ ನಂಗೆ ಗೊತ್ತಿಜ್ಜಿ ಆ ಬಾಳನಾಥ ದಿನ ಪುರ್ಲುದ ನಡವಳಿಕೆ ಬೋಡು ಆಸೆ ಆಕಾಂಕ್ಷೆಯಲ್ಲಿ ಮಸ್ತು ಉಪ್ಪುಂಡು ಆಂಡ ಆ ರೀತಿದ ಪಣ್ಣದು ಏರೆಲ್ಲ ಗೊತ್ತಿಜ್ಜಿ ಆ ನೆಲೆಟ್ಟು ಅಕ್ಕಾರಿ ರೇಖಲು ಸಂತೃಪ್ತ ಜೀವನವನ್ನು ಮಲ್ತದೇರು ಯಾನು ಸಾಮಾನ್ಯವಾದ ಅಕ್ಕಾರಿ ರೇಖಲೇನು ಒಂಜಿ 40 ವರ್ಷದ್ದು ಇಂಚಿ ತೂವೊಂದುಲ್ಲೆ ಅರ್ನ ಬೆಳವಣಿಗೆ ಹೆಂಗೆ ಭಾರಿ ಸ್ಫೂರ್ತಿ ಆದುಂಡು ಸಾಮಾನ್ಯವಾದಿತ್ತನ ಒಂಜಿ ವ್ಯಕ್ತಿ ಈ ಹಂತಗೂ ಇಂಚಿನ ಒಂಜಿ ಕಾರ್ಯಕ್ರಮ ನಾನು ಮಲ್ತದಿ ನಮ್ಮನ್ನು ಮಾತಲ್ಲಿ ಎಪ್ಪಡುಂದಾಂಡ ಆ ಮನುಷ್ಯಗೆ ಜೀವನಡು ಏತ ಸಂತೃಪ್ತಿ ಆದ ಉಪ್ಪುಂದು ಪನ್ಪಣಂಚನ ಚಿಂತನ ನಮ್ಮ ಮಲ್ಪಡಾಯಿ ನಾವು ಇಂಚಿನ ಕಾರ್ಯಕ್ರಮ ಮಲ್ಪ್ಯಾರ ಮಾತಾಡೋದಲ್ಲ ಸಾಧ್ಯ ಇಜ್ಜಿ ಖಂಡಿತ ಸಾಧ್ಯ ಇಜ್ಜಿ ಆ ನೆಲೆಟ್ಟು ಪಂಡ ಆಸೆ ಮಾತಾಡಲು ಒಪ್ಪುಂಡು ಆಂಡ ಅವಕಾಶ ದೇವರು ಒದಗಾದ ಕೊರಡು ಆ ನೆಲೆಟ್ಟು ನಮ್ಮ ಮಾತ ಆರೈಕೆ ಶುಭ ಹಾರೈಕೆ ಮಲ್ತೊಂದುಲ್ಲ ಆಂಡ ಒಂಜಿ ವಿಚಾರಣೆಗೆಲ್ಲ ದುಂಬುದೀಪೆ ಒವ್ವೇ ಒಂಜಿ ಆಂಜೋವು ఆయన జీవనుడు సార్థక్యದ ಬದುಕುನೆಯ ತೋಜವಡುಂದಿತ್ತಂಡ ఆయన ಪೀರ ಹೊಡೆದು ಒಂಜಿ ಅಪ್ಪೆ ಅತ್ತಂಡ ಒಂಜಿ ಬುಡದಿ ಮೊಗಲು ಖಂಡಿತ ಏರಾಲ್ನ ರಡ್ಡೆಡು ಒಂಜಿ ಉಪ್ಪೊಡೆ ಒಂದು ಸತ್ಯ ಜಗತ್ತಿನ ನಡತನಂಚಿನ ವಿಚಾರ ಆ ನೆಲೆಟ್ಟು ಅಕ್ಕಾರಿ ರೈಕಲ್ನ ಈ ಪೂರ್ತಿ ಬೆಳವಣಿಗೆಗೆ ಅವ್ರನ್ನ ಶ್ರೀಮತಿ ಸಂಪೂರ್ಣ ಸಹಕಾರ ಕೊರದು ಈ ಮಟ್ಟುಗಾರನ ಕೊಣತು ಉಂತದೇರಿನ ಪನ್ಪುಡಂಚನ ಸಾರ್ಥಕ್ಯದ ಬದುಕು ಅವ್ರನ್ನ ಬುಡದಿಗೆ ದಯಪಣ್ಣ ಮೂಲ ಪ್ರತಿಯೊಂದು ವಿಚಾರಲ ಪಣ್ಣ ಅಕ್ಕಾರಿ ರೇಖಲೇನು ಮಾತ್ರ ಪನ್ಪ ವಿನೋದ ರೇಖಲ್ನ ವಿಚಾರಣೆ ಇಜ್ಜಿ ವಿನೋದ ರೇಖಲು ಇಲ್ಲಲು ಈತ ಮಾತ ವ್ಯವಸ್ಥೆ ಮಲ್ತದನ ಆರಂದ್ ಪನ್ಪಡ ಏರೆಲ್ಲ ಗೊತ್ತಿಜ್ಜಿ ಅಕ್ಕಾರಿ ರೇಖಲ್ ಬೋಲ್ಪುಗು ದಿನೇಶ್ ಭವನು ಬತ್ತೆರಡ ಬೈಯಡಿ ಇಡೇ ಬರ್ಪನಿ ಪಗೆಲ್ದ ಇಡೀ ಚಟುವಟಿಕೆ ನಡಪಾಯಿನಾರು ವಿನೋದ ರೇಖಲ್ ಪನ್ಪಡ ಏರೆಗಳ ಗೊತ್ತಿಜ್ಜಿ ಸಾಮಾನ್ಯವಾದ ನಮ್ಮ ಏನು ಪನ್ಪುಲ್ಲ ಇಜ್ಜ ಅಂಡ ಬುಡೆದಿ ಕಂಡನೇನ ಏಪಲ ಉಡುದು ಪಾಡು ಜಾಲು ಕಂಡನೇನ ಸರ್ವತೋಮುಖ ಏಳಿಗೆಗೆ ಬುಡೆದಿ ದಿನನಿತ್ಯ ದೇವೆರಡ ದೀಪದಿ ಇದು ಪ್ರಾರ್ಥನೆ ಮಲ್ತದಿ ಎನ್ನ ಕಂಡನೇನು ಉತ್ತರೋತ್ತರ ಅಭಿವೃದ್ಧಿ ಮಲ್ತು ಬೆಳಗಾದ ಕೊರಲ್ಲ ಅಂದ್ ಪ್ರಾರ್ಥನೆ ಮಲ್ಪಾಲು ಅಲ್ನ ಕರಿಮಣಿಗೆ ಒಂಜಿ ಬೊಟ್ಟು ಕುಂಕುಮನದಿ ಇದು ಪ್ರಾರ್ಥನೆ ಮಲ್ಪಾಲು ಕರಿಮಣಿದ ಆ ಪ್ರಾರ್ಥನೆ ವಾರೀತಿ ಎನ್ನ ಕಂಡನೇನು ಅಭಿವೃದ್ಧಿ ಮಲ್ಪಲ ಆರಿಗೆ ಆಯುಷ್ಯನು ಕೊರಲ್ಲ ಅಂದ್ ಕಾರಣದಾನೆ ಪಂಡ ಅವೇ ದಾಂಪತ್ಯದ ಒಂಜಿ ಒಳಗುಟ್ಟು ಒಂಜಿ ದಂಪತಿಲಿಗೆ ನಮ್ಮ ಒಂಜಿ ಪೊಂಜೆಗೆ ನಮ್ಮ ಆಶೀರ್ವಾದ ಮಲ್ಪನಾಗ ದೀರ್ಘ ಸುಮಂಗಲಿಯಾದ ಬೆಳಗದ ಬಲಪ್ಪೆ ಅಂತ ಕೇಳೋನು ದೀರ್ಘ ಸುಮಂಗಲಿಯಾದ ಬೆಳಗದ ಬಲ ಅಂತ ಪಂಡ ಆಲೆಗೆ ಆಶೀರ್ವಾದ ಮಲ್ಪನೆ ಅತ್ತು ಕಂಡನೆಗೆ ಬಾಳ್ ಕೊರಲ ಅಂತ ಪಣ್ಣದು ಜೀವನ ನನಾದ್ ವಾಯುಸ್ಸು ಕೊರಲ ಅಂದ್ ಆ ನೆಲೆಟ್ಟು ರಡ್ಡು ಜನಕ್ಕಲ ಆಶೀರ್ವಾದ ಆ ನೆಲೆಟ್ಟು ಯಾನೇನಿ ನಿಕ್ಲಿಗೆ ಮಾತೆರೆಗ್ಲ ಒಂಜಿ ವಿಚಾರಣೆ ಪನ್ಪೆ ವಿನೋದ ರೇಖಲ್ನ ಈ ಸಾಧನೆ ನಂಗೆ ಮಾತೆರೆಗ್ಲ ಮುಲ್ಪ ಸೇರಿದ ಜನ ಮಾತ ಪೊಂಜನ ಒಂಜಿ ಮಾದರಿ ವ್ಯಕ್ತಿತ್ವ ಅಂತ ಪನ್ನದು ಪನ್ಯಾರ ಸಂತೋಷ ಪಡುವುದಿಲ್ಲ ದಯದೀದು ಮಾತಿರಲ್ಲ ಲಕ್ಕದು ಅಂತದು ಒಂಜಿ ಗಳಿಗೆ ಚಪ್ಪಾಳೆ ಕೊರದು ಆರೆನೆ ಶುಭ ಹಾರೈಕೆ ಮಲ್ಪಡೋದು ಕೇಳೊಂದಿಲ್ಲ ಚಪ್ಪಾಳೆ ಇಂದು ಆ ಪೊಂಜೆಗೆ ಶ್ರೀಮತಿ ವಿನೋದ ರೇಖಲೆಗೆ ಧನ್ಯವಾದ 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 ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀಗ ಕೇಕ್ ಕತ್ತರಿಸುವ ಮೂಲಕ ಇಚ್ಲಂಗೋಡು ಗೊತ್ತು ಪಿ ಅಕ್ಕರಿ ರೈಯವರ 70ನೇ ವರ್ಷದ ಹುಟ್ಟುಹಬ್ಬ. ಇದು ಸಪ್ತತಿ ಸಂಭ್ರಮ. ಈ ಕಾರ್ಯಕ್ರಮವನ್ನ ದಂಪತಿ ಸಮೇತ ನೆರವೇರಿಸಿಕೊಡುವಂತೆ ವಿನಂತಿಸಿಕೊಳ್ಳುತ್ತಿದ್ದೇನೆ. ಪರ ಕಾರ್ಯಕ್ರಮದೊಟ್ಟಿಗೆ ಹೊಸ ಕಾರ್ಯಕ್ರಮ ಜೋಡಣೆ ಮಲ್ತೊಂದು ಕೇಕ್ ಕಟ್ಟು ಮಲ್ತು ಇಡೀ ಸಭೆಗಾಗಲೇ ಕೊರಡು ಪನ್ಪಡ ಆಸೆ ಆ ನೆಲೆಟ್ಟು ಕಂಡನೆ ಬಿಡದೆ ರಡ್ಡು ಜನ ಒಟ್ಟಿಗೆ ಆ ಕೇಕನ್ನು ಕಟ್ಟು ಮಲ್ತದು ನಿಖಲು ಬಾಯಿಗೆ ಒರಿಯಾಗೊರಿ ಕೊರುದು ಆ ಹಿಡಿದು ಬುಕ್ಕ ಸಭೆಕ್ಕಲ್ಲ ಕೊರಡೊಂದು ಕೇಳೊಂದುಲ್ಲೆ ಒಟ್ಟಿಗೆ ಒಟ್ಟಿಗೆ ತುಂಡು ಮಲ್ಪಿ ಎಸ್ ಆ ತುಂಡು ಹತ್ತು ಆ ತುಂಡು ದೆಪ್ಪಲೆ ಒಂಜಿ ತುಂಡು ಮಲ್ತನೇನು ಒಂಜಿ ತುಂಡು ಎಡ್ದೆಪ್ಲೆ ಅಕ್ಕೆ ದೆತ್ತದು ಕಂಡನೆ ಕೊರ್ಲೆ ಚಪ್ಪಾಳೆ ಚಪ್ಪಾಳೆ ಇರ್ಲ ಓನಡಿದ ಅಲ್ಲ ತೆಲಿಕೆ ತೋಜೀಜಿ ರಡ್ಡು ಜನಟ್ಲ ಅಕ್ಕ ರೇಕ್ಲೆಗೆ ತೆಲಿಕೆನೆ ಬರ್ಪು ಜಾಂದ್ ಜೋಕ್ಲೆ ಕೊರ್ಲೆ ಮರ್ಮ ಎಲ್ಲಿಗೆ
ತುಮ್ಮು ಸಂಸಾರ ಅಕ್ಕ ರೇಖಲು ಹಿರಿಯರಾದೆ ಅವ್ರನ್ನ ಮಾತ ಮೆಗಿಯಲ್ಲೇನು ಮೈತದಲ್ಲೇನು ಮಾತ ಎಲ್ಲ ಒಟ್ಟುಗುದಿ ಒಂಜಿ ಆದರ್ಶಪ್ರಾಯ ಜೀವನ ನಡಪ ಒಂದು ಲೇರು ಬಾಲಕೃಷ್ಣ ಪೊದ್ದಾಳ್ನ ಕಾರ್ಯಕ್ರಮ ಪೊರ್ಲು ನಡತೊಂದುಂಡು ನನ್ನ ದುಂಬುಗು ಏನು ಪೊರ್ಲುಡು ಆ ರೀತಿ ಅವಡ ನಿಗ್ಲು ಆ ರೀತಿ ನಡಪಾದುಕೊರೊಂದು ಕೇಳೋನು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಸನ್ಮಾನ್ಯ ಸದಾಶಿವ ರೈಗಳು ಮತ್ತು ಅಕ್ಕರಿ ರೈ ದಂಪತಿಗಳು ವೇದಿಕೆಯಲ್ಲೇ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆ. ಸನ್ಮಾನ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಆಗಮಿಸುವಂತೆ ಕೋರಿಕೆ. ಶ್ರೀಯುತ ದಿನೇಶ್ ಮರಡಿತಾಯ, ಅದೇ ರೀತಿ ಪರಾರಿಗುತ್ತು ಸದಾಶಿವ ಪುಂಜ ಹಾಗೂ ಸಂಜೀವರೈ ನುಳಿಯಾಲು ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ವೇದಿಕೆಗೆ ಆಗಮಿಸಬೇಕು ಅಂತೆ ಸದಾಶಿವರೈ ದಂಬೆಕಾನ ಸಹಕಾರ ರತ್ನ ಪ್ರಶಸ್ತಿ ವಿಜೇತರು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಈಶ್ವರ ಪೂಜನಂ. ಸಕಲ ಜೀವರಾಶಿಗಳಲ್ಲಿ ಭಗವಂತನಿದ್ದಾನೆ, ಹಾಗಾಗಿ ಜೀವರಾಶಿಗಳನ್ನ ಸಂತೈಸುವುದು ಭಗವಂತನ ಪೂಜೆ ಎನ್ನುವ ತತ್ವದಲ್ಲಿ ನಂಬಿಕೆ ಇಟ್ಟು 70 ವರ್ಷದ ಸಾರ್ಥಕ ಜೀವನ, 40 ವರ್ಷದ ದಾಂಪತ್ಯದ ಜೀವನವನ್ನ ಬಹಳ ಯಶಸ್ವಿಯಾಗಿ ತಮ್ಮಂದಿರಿಗೆ ಹಿರಿಯಣ್ಣನಾಗಿ, ಮಡದಿಗೆ ಪ್ರೀತಿಯ ಪತಿಯಾಗಿ, ಮಕ್ಕಳಿಗೆ ಪಿತೃಶ್ರೇಷ್ಠನಾಗಿ ಯಶಸ್ವಿಯಾಗಿ ಜೀವನದುದ್ದಕ್ಕೂ 10 ಜನರು ಹೀಗೆ ಬದುಕಬೇಕು ಅನ್ನುವ ಮಾದರಿಯಾಗಿ ಬದುಕಿದಂತಹ ಶ್ರೀ ಇಚ್ಲಂಗೋಡು ಗುತ್ತೋಪಿ ಅಕ್ಕರಿ ರೈ ಇವರ 70ನೇ ವರ್ಷದ ಸಪ್ತತಿ ಸಂಭ್ರಮ ಮತ್ತು 40ನೇ ವರ್ಷದ ಮದುವೆಯ ದಿನದ ಸಂಭ್ರಮದಲ್ಲಿ ನಾವುಗಳಿದ್ದೇವೆ. ಯಾವುದೇ ಕಾರ್ಯಕ್ರಮವನ್ನ ಆರಂಭ ಮಾಡುವ ಮುನ್ನ ಆ ಅಗೋಚರ ಪರಮಾತ್ಮನನ್ನೇ ಪ್ರಾರ್ಥಿಸಿದ ಸರ್ವರ ಹಿತದಲ್ಲಿ ತನ್ನ ಹಿತವನ್ನ ಕಾಣುವ ಸುಸಂಸ್ಕೃತ ಭಾರತೀಯ ವಿಚಾರಧಾರೆ ನಮ್ಮದು. ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ. ಗಣಪತಿಂ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮಹಾದೇವಸುತಂ ಗುರುಗುಹಾನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕಾದಿಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ. ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತ. ಶ್ರೀಯುತ ರಾಮಯ್ಯ ರೈ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇರ್ದೆ ಬೆಟ್ಟಂಪಾಡಿ ಇವರು. ಕುಟುಂಬದ ಧರ್ಮದೈವ ಎಲ್ಲ ದೈವಿಕ ಶಕ್ತಿಗಳನ್ನು ಮನಸಾರೆ ವಂದನೆ ಮಾಡುತ್ತಾ, ನಮ್ಮ ಕುಟುಂಬದ ಹಿರಿಯರ ಕಳೆದು ಹೋದಂತಹ ತಂದೆ ತಾಯಿಯ ನೆನಪನ್ನು ನೆನಪಿಸುತ್ತಾ, ಈ ಒಂದು ನಮ್ಮ ಅಣ್ಣ ಇಚ್ಲಂಗೋಡು ಗೊತ್ತು ಶ್ರೀ ಪಿ ಅಕ್ಕರ್ ರೈ ಯವರ 70ನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭ, ಹಾಗೆಯೇ 40ನೇ ವರ್ಷದ ಈ ಒಂದು ಅವರ ವೈವಾಹಿಕ ಜೀವನದ ಈ ಒಂದು ಆಚರಣೆಯ ಈ ಸಂದರ್ಭದಲ್ಲಿ ಬಂದಿರತಕ್ಕಂತಹ ಗೌರವಾನ್ವಿತ ಎಲ್ಲರನ್ನು ಸ್ವಾಗತಿಸುತ್ತಾ, ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಶ್ರೀ ಪಿ ಅಕ್ಕರ್ ರೈ ಅವರ ಸಾಧನೆ, ಈ ಒಂದು ವಿಚಾರವನ್ನು ನಾವೆಲ್ಲ ಕುಟುಂಬದ ಸದಸ್ಯರು, ಅಣ್ಣ ತಮ್ಮಂದಿರು, ಅಳಿಯಂದಿರು, ಮಕ್ಕಳು ಎಲ್ಲರೂ ಕೂಡ ಸೇರಿಕೊಂಡು ಸಮಗ್ರವಾಗಿ ಚರ್ಚಿಸಿ, ಈ ಒಂದು ಶ್ರೀಯುತ ಅಕ್ಕರ್ ರೈ ಅವರು ದಿನಾಂಕ 13/10/1952 ಕೇರಳ ರಾಜ್ಯದ ಪೆರಿಯಾಳು ಎಂಬ ಜಾಗದಲ್ಲಿ ಈ ಭೂಮಿಗೆ ಜನ್ಮ ಹೊಂದಿತ್ತು.
ಕಡು ಬಡತನದ ಕುಟುಂಬದ ಬೇಗೆಯಲ್ಲಿ ಬೇಗುತ್ತಿದ್ದ ಅವರು ಅವತ್ತಿನ ವಿದ್ಯಾಭ್ಯಾಸವನ್ನು ಅಲ್ಲಿ ಪೂರೈಸಲಿಕ್ಕೆ ಸಾಧ್ಯವಾಗದ ಕಾರಣ ನಮ್ಮ ತಂದೆ ತಾಯಿಯೊಂದಿಗೆ ಅವರು ಈ ಪುಣ್ಯ ಭೂಮಿಯ ವಿಷ್ಣುಮೂರ್ತಿ ದೈವದ ಈ ಒಂದು ಪುಣ್ಯ ಭೂಮಿಗೆ ಬಂದು ನೆಲೆಯೂರಿ ಪ್ರಥಮವಾಗಿ ತನ್ನ ಶಿಕ್ಷಣವನ್ನು ಗುಮ್ಮಡಗದ್ದೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೂರೈಸಿ ನಂತರ ದಿನಗಳಲ್ಲಿ ಬೆಟ್ಟಂಪಾಡಿ ಸರ್ಕಾರಿ ಪ್ರಾಥಮಿಕ ಸ್ಕೂಲ್ನಲ್ಲಿ ಪಡೆದು ನಂತರ ಇಲ್ಲಿಂದ ನಡೆದುಕೊಂಡು ಹೋಗಿ ನವೋದಯ ಪ್ರೌಢ ಹೈಸ್ಕೂಲ್ ಬೆಟ್ಟಂಪಾಡಿ ಇದರಲ್ಲಿ SSLC ಪೂರೈಸಿ ನಂತರ ದಿನಗಳಲ್ಲಿ ಇಲ್ಲಿಂದ ಬಳ್ಳೇರಿ ಕಾಡಿನಲ್ಲಿ ನಡೆದುಕೊಂಡು ಹೋಗಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೈಪಿಂಗ್ ಕಿನಿಯವರ ಪ್ರಸಿದ್ಧ ಒಂದೇ ಒಂದು ಇನ್ಸ್ಟಿಟ್ಯೂಟ್ ಇದ್ದದ್ದು, ಅದರಲ್ಲಿ 2 ವರ್ಷದ ಟೈಪಿಂಗನ್ನು ಪೂರೈಸಿ ತನ್ನ ವೃತ್ತಿ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ತದನಂತರ ಅವರು ದಸ್ತಾವೇಜು ಬರಹಗಾರರಾಗಿ, ಸ್ಟ್ಯಾಂಪ್ ವೆಂಡರ್ ಆಗಿ ವಿವಿಧ ಕ್ಷೇತ್ರಗಳಲ್ಲಿ ತನ್ನ ವೃತ್ತಿಯನ್ನು ತೊಡಗಿಸಿಕೊಂಡು ಅದರಲ್ಲಿ ಅವರು ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಇಷ್ಟೊಂದು ಸಾಧನೆಯನ್ನು ಮಾಡಲಿಕ್ಕೆ ಕಾರಣೀಕರ್ತರಾಗಿರತಕ್ಕಂಥ 3 ಗಣ್ಯ ವ್ಯಕ್ತಿಗಳ ಹೆಸರನ್ನು ನಾನು ಉಲ್ಲೇಖ ಮಾಡದಿದ್ದರೆ ತಪ್ಪಾಗ್ತದೆ. ಇವರ ಜೀವನದಲ್ಲಿ ಎಡಕತ್ತೋಡಿ ಸೀತಾರಾಮರಯ್ಯ ಅವರು ಇವರನ್ನು ತನ್ನ ಒಟ್ಟಿಗೆ ಸೇರಿಸಿಕೊಂಡು ಈ ಮಗುವನ್ನು ಇಲ್ಲಿಂದ ಸ್ಕೂಲಿಗೆ ಕಳಿಸುವಂತಹ ಒಂದು ವ್ಯವಸ್ಥೆಗೆ ಮಾಡಿಕೊಂಡು ಅವನನ್ನು ಎಲ್ಲ ಊಟ ಉಪಚಾರ ವಸ್ತ್ರವನ್ನು ನೀಡಿ ಅವನ ವಿದ್ಯಾಭ್ಯಾಸಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ಎಡಕತ್ತೋಡಿ ಸೀತಾರಾಮರಯ್ಯವರು ಒಂದು ಮೂಲ ಕಾರಣೀಕರ್ತರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗೆಯೇ ಅವರ ಈ ಒಂದು ವಿದ್ಯಾಭ್ಯಾಸವನ್ನು ಪೂರೈಸಿ ವೃತ್ತಿ ಜೀವನಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ ಕಷ್ಟದ ಬೇಗೆಯಲ್ಲಿ ಬೀಗದಂಥ ಅಣ್ಣ ಅವರನ್ನು ಎಡಕತ್ತೋಡಿ ಸೀತಾರಾಮರಯ್ಯವರು ಅವರ ಅಣ್ಣನಾದ ಎಡಕತ್ತೋಡಿ ನಾರಾಯಣರಯ್ಯವರ ಮಾಲಕತ್ವದ ದಿನೇಶ್ ಭವನ ಲಾಡ್ಜಿಂಗಿನ ಜಗಲಿಯಲ್ಲಿ ಟೈಪಿಂಗ್ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಅವರ ಈ ವೃತ್ತಿ ಜೀವನಕ್ಕೆ ಚಾಲನೆಯನ್ನು ಕೊಟ್ಟರು. ಅದೊಂದು ಶಿಸ್ತಿನ ಸಿಪಾಯಿಯಾಗಿರತಕ್ಕಂತಹ ಎಡಕತ್ತೋಡಿ ನಾರಾಯಣರಯ್ಯವರ ಒಂದು ಮಾರ್ಗದರ್ಶನದ ಮೇರೆಗೆ ಇವರನ್ನು ಒಂದು ಟೈಪಿಂಗ್ ಕ್ಷೇತ್ರದಲ್ಲಿ ಉನ್ನತ ಟೈಪಿಂಗ್ಗಾರನಾಗಿ ಮಾಡುವುದಕ್ಕೆ ಅವರು ಮಾಡಿಕೊಟ್ರು. ತದನಂತರ ಇವರೊಂದು ಈ ಒಂದು ಪ್ರಾಮಾಣಿಕತೆ, ಈ ಒಂದು ತಾಳ್ಮೆಯ ಜೀವನವನ್ನು ಪರಿಗಣಿಸಿದ ನಾರಾಯಣರಯ್ಯವರು ಇವರನ್ನು ಆ ಲಾಡ್ಜಿಂಗಿನ ಮ್ಯಾನೇಜರ್ ಆಗಿ ನಿಯುಕ್ತಿಗೊಳಿಸಿ ಅವರನ್ನು ಒಟ್ಟಿಗೆ 2 ಕ್ಷೇತ್ರದಲ್ಲಿ ಕೆಲಸ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ತದನಂತರ ಈ ತಾಳ್ಮೆಯ ಕರುಣೆಯ ಈ ನಮ್ಮ ಅಣ್ಣ ಅಕ್ಕರಯ್ಯವರು ಇದರಲ್ಲಿ ಎಲ್ಲರೊಂದಿಗೆ ಒಂದು ಬಾಂಧವ್ಯವನ್ನು ಬೆರೆತು ಈ ನಾಡಿನ ಜನರೊಂದಿಗೆ ಕುಟ್ಯಣ್ಣ ಎಂಬ ಹೆಸರಿನೊಂದಿಗೆ ಚಿರಪರಿಚಿತರಾದರು. ಆ ಕುಟ್ಯಣ್ಣ ಅವತ್ತು ಹೇಗಿದ್ದಾರೆ ಅದೇ ರೀತಿ ಇವತ್ತು ಕೂಡ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವತ್ತು ಅವರಲ್ಲಿ ಇರತಕ್ಕಂತಹ ತಾಳ್ಮೆ, ಒಂದು ಎಲ್ಲರಲ್ಲಿಯೂ ಮಾತಾಡತಕ್ಕಂಥ ರೀತಿ, ಅವತ್ತು ಎಷ್ಟು ಬಡ ಜೀವನವನ್ನು ಮಾಡ್ತಿದ್ರು ಅದೇ ರೀತಿ ಇವತ್ತು ಇಷ್ಟು ವ್ಯವಸ್ಥೆ ಇದ್ದರೂ ಕೂಡ ಅವರು ಈ ಸಮಾಜದಲ್ಲಿ ಇವತ್ತು ಎಲ್ಲ ಮಟ್ಟದಲ್ಲಿಯೂ ಕೂಡ ಉನ್ನತ ಶ್ರೇಣಿಯಲ್ಲಿದ್ದಾರೆ. ಆದರೂ ಕೂಡ ಅದೇ ಒಂದು ಮಾತುಗಾರಿಕೆ, ಅದೇ ಒಂದು ತಾಳ್ಮೆ, ಈ ರೀತಿಯ ಒಂದು ಜೀವನವನ್ನು ಅವರು ನಡೆಸ್ತಾ ಇದ್ದಾರೆ. ಅಲ್ಲಿಂದ ಅವರು ತನ್ನ ವೃತ್ತಿ ಜೀವನದಲ್ಲಿ ಸಂಪಾದನೆಯನ್ನು ಮಾಡಿ ಈ ಒಂದು ಎಡಕತ್ತೋಡಿ ಸೀತಾರಾಮರಯ್ಯವರ ಒಂದು ಈ ಜಾಗ ಅವರಲ್ಲಿತ್ತು, ಅದನ್ನು ಖರೀದಿ ಮಾಡಿ ಈ ಜಾಗವನ್ನು ನಾವು ಅಣ್ಣ ತಮ್ಮಂದಿರು ಒಟ್ಟು 5 ಜನರಲ್ಲಿ ನಾವು ತಮ್ಮಂದಿರು 4 ಜನ, 2 ಅವರ ತಂಗಿಯಂದಿರು ಇವರನ್ನು ಒಟ್ಟಿಗೆ ಸೇರಿಸಿಕೊಂಡು ಇವರ ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ ನಮ್ಮನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ನಮಗೆ ವಿದ್ಯಾಭ್ಯಾಸ, ಅವತ್ತು ನನ್ನ ತಂದೆ ತಾಯಿಯವರು ಅನಕ್ಷರಸ್ಥರು, ಹೆಬ್ಬೆಟ್ಟಾಕಿ ನಮ್ಮನ್ನು ಸ್ಕೂಲಿಗೆ ಸೇರಿಸುವಂಥ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ನಮ್ಮನ್ನು ಸ್ಕೂಲಿಗೆ ಹೋಗದಿದ್ದರೂ ನಮ್ಮನ್ನು ಬೆನ್ನು ತಟ್ಟಿ ಸ್ಕೂಲಿಗೆ ಕಳಿಸುವಂತಹ ಅವರದ್ದು 1 ರೂಪಾಯಿ ದುಡ್ಡು ಇಲ್ಲ, ಆದರೂ ಕೂಡ ನಮ್ಮನ್ನು ಸ್ಕೂಲಿಗೆ ಕಳಿಸುವ ಕೆಲಸವನ್ನು ಮಾಡಿ ನಮಗೆ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಕಾರಣೀಕರ್ತರಾದರು. ತದನಂತರ
ನಾವು ಅವರೊಟ್ಟಿಗೆ ಈ ಒಂದು ಎಲ್ಲ ಅಣ್ಣ ತಮ್ಮಂದಿರು ಕೂಡಿಕೊಂಡು ನಾವು ಈ ಜಾಗವನ್ನು ಒಂದು ಉತ್ತಮ ಕೃಷಿ ಆಧಾರಿತ ಜಾಗವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ನಾವು ಅವರೊಟ್ಟಿಗೆ ಕೈ ಜೋಡಿಸಿದೆವು. ಆ ನಂತರ ನಮ್ಮನ್ನು ಯಾವ ಕಾಲಕ್ಕೆ ಯಾವುದ್ಯಾವುದು ಬೇಕು ಅದನ್ನೆಲ್ಲ ಮಾಡಿ ನಮಗೆಲ್ರಿಗೂ ಮದುವೆ ಎಲ್ಲವನ್ನ ಮಾಡಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಈಗ ಈ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಬೇಕಾದಷ್ಟು ವ್ಯವಸ್ಥೆಯನ್ನು ನಾವೆಲ್ಲರೂ ಮಾಡಿಕೊಂಡಿದ್ದೇವೆ. ಯಾರು ಕೂಡ ಒಂದು ಕಡು ಬಡತನದಲ್ಲಿ ಇರತಕ್ಕಂಥ ವ್ಯವಸ್ಥೆ ಇಲ್ಲ. ಈ ಒಂದು ನಂತರ ದಿನಗಳಲ್ಲಿ ಅವರು ಸುಮಾರು 1982ನೇ ಇಸ್ವಿ ಜನವರಿ 17ನೇ ತಾರೀಕು ಅವರು ನಮ್ಮ ಪರಾರಿ ಗುತ್ತು ವಿನೋದ ಎ ರೈ ಅವರೊಂದಿಗೆ ಮದುವೆಯನ್ನಾದರು. ಅವತ್ತು ನಮಗೆ ನಿಜವಾಗಿಯೂ ಅವರು ನಮ್ಮಣ್ಣನಿಗೆ ಹೆಣ್ಣು ಕೊಡುವಂಥ ಸಂದರ್ಭ ಇರಲಿಲ್ಲ. ಆದರೂ ಕೂಡ ಇವರೊಂದು ಈ ಒಂದು ದಕ್ಷ ಒಂದು ಪ್ರಾಮಾಣಿಕತೆಯನ್ನು ನೋಡಿ ಅವರು ಪರಾರಿ ಗುತ್ತು ವಿನೋದ ರೈ ಅವರು ಇವರನ್ನು ಮದುವೆ ಆದರು. ನಂತರ ದಿನಗಳಲ್ಲಿ ಅವರು ನಮಗೆ ಅನ್ನ ಮತ್ತು ಅತ್ತಿಗೆ ಅಲ್ಲ, ಅವರು ತಂದೆ ಮತ್ತು ತಾಯಿಯ ಸಮಾನರಾಗಿ ನಮ್ಮನ್ನು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿ ನಮ್ಮನ್ನು ಸರಿಪಡಿಸಿ ಈ ಒಂದು ಸಮಾಜದಲ್ಲಿ ನಾವು ಉನ್ನತ ಒಂದು ದರ್ಜೆಗೆ ಹೋಗಲಿಕ್ಕೆ ಅವರು ಕಾರಣೀಕರ್ತರು. ಹಾಗೇನೆ ಅವರಿಗೆ ಮದುವೆ ಆಗಿ 3 ಮಕ್ಕಳು, 2 ಹೆಣ್ಣು 1 ಗಂಡು. ಅದರಲ್ಲಿ ಹೆಣ್ಮಕ್ಕಳನ್ನು ಒಬ್ಬರು ಡಾಕ್ಟರ್ ಜೀವನ್ ಪ್ರಕಾಶ್ ದೊಡ್ಡ ಮಗಳನ್ನು ಮದುವೆ ಮಾಡಿಕೊಟ್ರು. ಇನ್ನೊಬ್ಬರು ಲಾಯರ್ ಪ್ರವೀಣ್ ಚಂದ್ರ ಅಂತೇಳಿ, ಇನ್ನೊಬ್ಬರು ಅವರ ಮಗ ಸಚಿನ್ ಕುಮಾರ್ ಅವರಾಗಿ ಒಂದು ಸಜ್ಜನಿಕೆಯ ಒಬ್ಬ ಯುವಕ. ಹಾಗೇನೆ ಅವನಿಗೂ ಕೂಡ ಮದುವೆ ಮಾಡಿ ಎಲ್ಲರೂ ಕೂಡ ತುಂಬು ಕುಟುಂಬದಿಂದ ಒಟ್ಟಾಗಿ ಜೀವಿಸ್ತಿದ್ದಾರೆ. ಆ ನಂತರ ದಿನಗಳಲ್ಲಿ ಶ್ರೀ ಅಕ್ಕರ್ ರೈ ಅವರು ಈ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಬೇಕಂತೇಳಿ ಇಚ್ಛೆಪಟ್ಟರು. ಈ ಭಾಗದ ಅಜ್ಜಿಕಲ್ಲು ಪರಿಸರದ ಈ ಒಂದು ಜನಸಾಮಾನ್ಯರಿಗೆ ಜೀವನ ನಡೆಸುವುದಕ್ಕಾಗಿ ಒಂದು ಹೈನುಗಾರಿಕಾ ವ್ಯವಸ್ಥೆಯನ್ನು ರೂಪಿಸಿಕೊಟ್ಟು ಈ ಭಾಗದ ಜನರ ಕಷ್ಟ ಕಾರ್ಪಣ್ಯಗಳನ್ನು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುವುದಕ್ಕಾಗಿ ಅಜ್ಜಿಕಲ್ನಲ್ಲಿ ಎಲ್ಲರ ಸಹಕಾರವನ್ನು ಪಡೆದು ಒಂದು ಅಜ್ಜಿಕಲ್ಲು ಹಾಲು ಉತ್ಪಾದಕರ ಸಹಕಾರಿ ಸಂಘವನ್ನಾಗಿ ಸ್ಥಾಪಕ ಅಧ್ಯಕ್ಷರಾಗಿ ಮುಖ್ಯ ಪ್ರವರ್ತಕರಾಗಿ ಒಂದು ಸಹಕಾರಿ ಸಂಘವನ್ನು ಮಾಡಿ ಈ ಭಾಗದ ಜನರಿಗೆ ಒಂದು ಆರ್ಥಿಕ ಸ್ವಾವಲಂಬನೆಯನ್ನು ಮಾಡಲಿಕ್ಕೆ ಅವರು ಸಹಕಾರಿಯಾದರು. ನಂತರ ದಿನಗಳಲ್ಲಿ ಅವರು ಈ ಒಂದು ಅಜ್ಜಿಕಾಲು ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಅವತ್ತು ಪ್ರಾರಂಭದಲ್ಲಿ 25 ಲೀಟರ್ ಹಾಲಿತ್ತು. ಆದರೆ ಅವರು ಕುಳಿತುಕೊಂಡು ಇಡೀ ದಿನ ಕುಳಿತುಕೊಂಡು ಅದರ ಲೆಕ್ಕಾಚಾರ ಮಾಡಿ ಈಗ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಸಾಧಾರಣ 250ರಿಂದ 300 ಲೀಟರ್ ಹಾಲು ಬರ್ತಾ ಉಂಟು. ಹಾಗೆಯೇ ನಾವೆಲ್ಲರೂ ಕೂಡ ಒಟ್ಟಿಗೆ ಕುಳಿತುಕೊಂಡು ಇನ್ನೇನು ಬದಲಾವಣೆ ಮಾಡಬಹುದಂತೇಳಿ ಚರ್ಚಿಸಿದಾಗ ನಾನು ಮತ್ತು ಆರ್ ಬಿ ಸುವರ್ಣ ಮತ್ತು ಎ ಕೆ ಜಯಣ್ಣ ಇಲ್ಲಿದ್ದವರು ಭಗವಂತ ದಾಸ್ ರೈ ಅವರು ಇವರೆಲ್ಲ ನವಾಜ್ ಇದ್ದಾರೆ, ಎಲ್ಲರೂ ಕೂಡಿಕೊಂಡು ನಾವೊಂದು ಸಹಕಾರಿ ಸಂಘವನ್ನು ಸ್ಥಾಪಿಸಿದ್ರೆ ಹೇಗೆ ಅಂತೇಳಿ ನಾವು ಒಂದು ಚಿಂತನೆಯನ್ನು ನಡೆಸಿದಾಗ ನಾವು ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿರತಕ್ಕಂಥ ಒಂದು ಸಹಕಾರಿ ಸಂಸ್ಥೆಯನ್ನು ನಾವು ಹುಟ್ಟುಹಾಕಿದೆವು. ಅದು ಪುತ್ತೂರಿನಲ್ಲಿ ಪುತ್ತೂರು ಸೌಹಾರ್ದ ಎಂಬ ಹೆಸರಿನಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿರತಕ್ಕಂಥ ಒಂದು ಸುಭದ್ರವಾದ ಒಂದು ಕಟ್ಟಡವನ್ನು ಕೂಡ ನಾವು ಪರ್ಚೇಸ್ ಮಾಡಿ ನಾವು ಅವರ ನೇತೃತ್ವದಲ್ಲಿ ನಾವು ಆ ಸಹಕಾರಿ ಸಂಘವನ್ನು ನಡೆಸಿದ್ದೇವೆ. ಅದರಲ್ಲಿ ಎಲ್ಲ 13 ಜನ ನಿರ್ದೇಶಕರು ಕೂಡ ಬೇರೆ ಬೇರೆ ಪಂಗಡದವರು. ಯಾವುದೇ ಒಂದು ಸಹಕಾರಿ ಸಂಘ ನಾನು ನೋಡ್ತಾ ಇದ್ದೇನೆ, ಒಂದು ಬಂಟ ಸಮುದಾಯಕ್ಕೆ, ಇಲ್ಲಾಂದರೆ ಗೌಡ ಸಮುದಾಯಕ್ಕೆ, ಇಲ್ಲಾಂದರೆ ಬಿಲ್ಲವ ಸಮುದಾಯಕ್ಕೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ರೂಪಿಸದೆ ಎಲ್ಲ ಸಮುದಾಯದವರನ್ನು ಸೇರಿಸಿಕೊಂಡು 13 ಜನರನ್ನು ಸೇರಿಸಿಕೊಂಡು ಈ ಸುಭದ್ರವಾದ ಸಹಕಾರಿ ಸಂಘವನ್ನು ನಡೆಸುತ್ತಾ ನಾವು ಇವಾಗ ಮುನ್ನಡೆಸ್ತೇವೆ. ಅದರಲ್ಲಿ ಇವರು ಮುಖ್ಯ ಪ್ರವರ್ತಕರಾಗಿ ಅವತ್ತಿನಿಂದ ಇವತ್ತಿನವರೆಗೂ ಅಧ್ಯಕ್ಷರಾಗಿ ಒಂದು ದಕ್ಷ ₹1 ಅದರಲ್ಲಿ ಅವರು ಅಪೇಕ್ಷೆ ಪಡದೆ ನಾನು ನೋಡ್ತಾ ಇದ್ದೇನೆ. ದಿನದ 10 ಗಂಟೆ ಕೂಡ ಅದರಲ್ಲಿ ಉಪಯೋಗಿಸಿದಂಥ ದಿನವನ್ನು ನಾನು ನೋಡ್ತಾ ಇದ್ದೇನೆ. ಆ ರೀತಿ ಇಂದಿಗೂ ಕೂಡ ಅವರು ಎಷ್ಟು ಸಮಯ ಆ ಸಂಘದ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ನಾವು ಅವರಿಗೆ ಎಷ್ಟು ಸಮಯ ಆಗ್ತದೆ ಅಷ್ಟು ಸಮಯ ನಾವು ಬೆಂಬಲವನ್ನು ಕೊಡಲಿಕ್ಕೆ ಯಾರು ಕೂಡ ಅದರಲ್ಲಿ ಬೇಡ ಅಂತ ಹೇಳುವವರು ಇಲ್ಲ. ಅಷ್ಟು ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ನಂತರ
ಇವೆಲ್ಲ ಸಾಮಾಜಿಕ, ಇನ್ನು ಧಾರ್ಮಿಕ ಕ್ಷೇತ್ರ. ಇಲ್ಲಿ ಅಜ್ಜಿಕಲ್ಲು ಓಂ ಶಿವ ಭಜನಾ ಮಂದಿರ ಇದರ ಗೌರವಾಧ್ಯಕ್ಷರಾಗಿ ಸುಮಾರು ಒಂದು ಕಾರ್ಯಕ್ರಮಗಳನ್ನು ಭಜನಾ ಮಂದಿರದಲ್ಲಿ ನಡೆಸಿ ಅದರಲ್ಲೂ ಕೂಡ ಒಂದು ಒಳ್ಳೆಯ ಇದನ್ನು ಮಾಡಿದ್ದಾರೆ. ಆ ನಂತರ ನಮ್ಮದು ಪಡ್ರೆ ಜಠದಾರಿ ದೈವ ಇದರ ಒಂದು ಗೌರವಾಧ್ಯಕ್ಷರಾಗಿ ಅಲ್ಲಿಯೂ ಕೂಡ ಒಂದು ಅದರ ಬ್ರಹ್ಮಕಲಶ ಸಂದರ್ಭದಲ್ಲಿ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇನ್ನು ಅಜ್ಜಿಕಲ್ಲು ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅವರು ನನ್ನೊಂದಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ವಿಷಯದಲ್ಲಿ ಚರ್ಚಿಸಿ ಒಂದು ಕ್ರಮವನ್ನು ಕೈಗೊಳ್ಳುವಂತಹ ಸಂದರ್ಭವನ್ನು ನಾನು ನೋಡಿದ್ದೇನೆ. ಇವತ್ತಿಗೂ ಅವರು ನನ್ನೊಂದಿಗೆ ಫೋನ್ ಹಾಯಿಸಿ 10 ಗಂಟೆ 11 ಗಂಟೆ ರಾತ್ರಿ ಆದರೂ ಕೂಡ ಫೋನ್ ಹಾಯಿಸಿ ನನ್ನ ಹತ್ರ ಮಾತಾಡಿ ಆ ನಿರ್ಧಾರವನ್ನು ಮಾಡ್ತಿದ್ದಾರೆ. ಹಾಗೆ ನಾನು ತಂದೆ ತಾಯಿ ಇಲ್ಲದಂತಹ ಒಬ್ಬ ನನ್ನನ್ನ ಒಟ್ಟು ತಮ್ಮನಾಗಿ ಅವರು ಅಥವಾ ಮಗನಂತೆ ಅತ್ತಿಗೆ ಮತ್ತು ಅಣ್ಣ ಮಗನಂತೆ ನನ್ನನ್ನು ಸಲಹಿ ನನಗೆ ಮದುವೆ ಮಾಡಿ ಈ ಮನೆಯಲ್ಲೇ ನನಗೆ ಮದುವೆ ಆದ್ದು. ಈ ಮನೆಯ ಒಂದು ಋಣವನ್ನು ನಾನು ಈ ಜನ್ಮದಲ್ಲಿ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೇನೆ. ಈ ಮನೆಯಲ್ಲಿ ನನ್ನ ಇಬ್ಬರು ಮಕ್ಕಳಲ್ಲಿ ಒಬ್ಬರು ಡಾಕ್ಟರ್ ಆಗಿ ಇವತ್ತು ಮಹಾವೀರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೇನೆ ನನ್ನ ಮಗ ಇವತ್ತು GK ವಿಕಿಯಲ್ಲಿ ಒಂದು ಸೌತ್ ಕೆನರಾದಿಂದ ಒಬ್ಬ CETಯಲ್ಲಿ 2100 ರ್ಯಾಂಕನ್ನು ಪಡೆದು ಈಗ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಈಗ ಅವಳು CETಯಲ್ಲಿ ರ್ಯಾಂಕನ್ನು ಪಡೆದು ಕಳೀತಿದ್ದಾನೆ. ಅದಕ್ಕೆ ಈ ಮನೆಯ ಒಂದು ಒಳ್ಳೆಯ ಇದು ಅಂತ ಹೇಳಲಿಕ್ಕೆ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮದ ಅಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಬಂದು ನಮ್ಮೊಂದಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡುತ್ತಿರುವ ಶ್ರೀ ವೇದಮೂರ್ತಿ ದಿನೇಶ್ ಮಾಡಿತಯ್ಯ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೇನೆ ನಮ್ಮ ಗುರುಗಳು, ನನ್ನ ಅಣ್ಣನಿಗೂ ಗುರುಗಳು, ನನಗರಿಗೂ ಗುರುಗಳು ಸಂಜೀವರಯ್ಯನ್ ಅವರು. ನಾನು ಅವತ್ತು ಸಾಧಾರಣ ಒಂದು 45 ವರ್ಷಗಳ ಮೊದಲು ನೋಡುವಾಗಲೇ ಅವರು ಹೀಗೆ ಇದ್ದಾರೆ, ಈಗಲೂ ಹಾಗೆ ಇದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಈ ಕುಟುಂಬದವರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೇನೆ ಸಹಕಾರಿ ಕ್ಷೇತ್ರದ ಹರಿಕಾರ, ಸಹಕಾರಿ ಕ್ಷೇತ್ರದ ದಿಗ್ಗಜ, ಸಹಕಾರಿ ಕ್ಷೇತ್ರದಲ್ಲಿ ಒಂದು ಬದಲಾವಣೆಯನ್ನು ಮಾಡಲಿಕ್ಕೆ ಹೊರಟಿರುವ ಸಹಕಾರ ರತ್ನ ದಂಬೆಕಾನ ಸದಾಶಿವ ರೈ ದಂಪತಿಗಳನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೇನೆ ನನ್ನ ಅಣ್ಣ ಅಕ್ಕರೆಯವರ ಭಾವ ಸದಾಶಿವ ಪೂಂಜ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಕುಟುಂಬದ ಸರ್ವ ಸದಸ್ಯರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೇನೆ ನನ್ನ ತಂದೆ ತಾಯಿಗೆ ಸಮಾನರಾದಂತಹ ಅಕ್ಕರೈ ಮತ್ತು ವಿನೋದಯ್ಯರನ್ನು ಕೂಡ ಈ ಸಭೆಗೆ ಸ್ವಾಗತಿಸುತ್ತಾ ನನ್ನ ಸ್ವಾಗತೀಯ ಮಾತನ್ನು ವಿರಾಮಗೊಳಿಸುತ್ತೇನೆ. ಹಾಗೇನೆ ಇಲ್ಲಿ ನೆರೆದಿರತಕ್ಕಂತಹ ಹಲವಾರು ಗಣ್ಯ ವ್ಯಕ್ತಿಗಳಿರ್ಬೋದು, ಬಂಧು ಬಾಂಧವರು ಇರ್ಬೋದು, ಪತ್ರಿಕಾ ಮಾಧ್ಯಮದವರು ಇರ್ಬೋದು, ಎಲ್ರಿಗೂ ಕೂಡ ಈ ಕಾರ್ಯಕ್ರಮದ ಸಂಘಟನೆಯ ಎಲ್ಲ ಕುಟುಂಬದ ಸದಸ್ಯರ ಪರವಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರಿಗೆ ಗೌರವದ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ ಇಚ್ಲಂಗೋಡು ಗುತ್ತೂಪಿ ಅಕ್ಕರಿ ರೈ ಇವರಲ್ಲಿ. ಆತನಿಗೆ ಅಕ್ಕರಿ ರೈ ದಂಪತಿಗಳು ಅತಿಥಿಗಳನ್ನ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಬೆಟ್ಟಂಪಾಡಿ ಗ್ರಾಮಕ್ಕೆ ಗುರು ಶ್ರೇಷ್ಠರಾಗಿದ್ದುಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಉಪಸ್ಥಿತರಿರುವ ಈ ಭಾಗದ
ಶ್ರೀಯುತ ದಿನೇಶ್ ಮರಡೆ ತಾಯ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ಹಾರೈಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ದೇವರ ದಿವ್ಯ ಸಾನ್ನಿಧ್ಯವನ್ನ ಮನಸ್ಸಲ್ಲಿ ಧ್ಯಾನಿಸಿಕೊಂಡು ಈ ಸಂದರ್ಭದಲ್ಲಿ ನೆಲೆಯಾಗಿರತಕ್ಕಂತಹ ಮಹಾದೇವಿ ಭಗವತಿಯನ್ನ ಮನಸ್ಸಲ್ಲಿ ನೆನಪಿಸಿಕೊಂಡು ಇಟ್ಲಂಗೋಡು ಗುದ್ದು ಅಕ್ಕರೆಯವರ 70ನೇ ವರ್ಷದ ಈ ಒಂದು ವಿಶೇಷವಾದ ಒಂದು ಆಚರಣೆ ಒಂದು ಸಂದರ್ಭ, ನಿರಂತರ 40ನೇ ವರ್ಷದ ಈ ಒಂದು ದಾಂಪತ್ಯ ಜೀವನದ ಒಂದು ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ವಂದಿಸಿ, ವೇದಿಕೆಯ ಮುಂಭಾಗದಲ್ಲಿರತಕ್ಕಂತಹ ಎಲ್ಲ ಕಲಾಭಿಮಾನಿಗಳು ಹೌದು, ಅಕ್ಕರೆಯವರ ಆತ್ಮೀಯ ಬಂಧುಗಳಿಗೆ ವಂದಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಒಂದು 2 ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಬಂಟ ಸಮಾಜ ಅನ್ನುವಂಥದ್ದು ಇಡೀ ಒಂದು ಸಮಾಜಕ್ಕೆ ಒಂದು ವಿಶೇಷವಾದ ಒಂದು ಶಕ್ತಿ. ಅಂತಹ ಒಂದು ಉತ್ತಮವಾದ ಒಂದು ಸಮಾಜದಲ್ಲಿ ಅಂಥ ಒಂದು ಬದುಕನ್ನು ಬಾಳ್ವೆ ಮಾಡುವಂತಹ ಯೋಗ ಭಾಗ್ಯ ಅಕ್ಕರವರಿಗೆ ಪ್ರಾಪ್ತಿಯಾಗಿದೆ. ಶಾಸ್ತ್ರಗಾರರೆಲ್ಲ ಒಂದು ವಿಚಾರವನ್ನು ಹೇಳ್ತಾರೆ, ನಾವೆಲ್ಲ ತಿಳಿದಂಥ ವಿಚಾರ, ದೇವ ಚೈತನ್ಯಕ್ಕೂ ಮನುಷ್ಯಾತ್ಮಕ್ಕೂ ಬಿಂಬ ಪ್ರತಿಬಿಂಬದ ಸಂಬಂಧ ಅಂತ ಆಗುವಾಗ ನಾವೆಲ್ಲರೂ ಒಂದು ಯೋಚನೆ ಮಾಡ್ತೇವಂತೆ. ಉತ್ತಮವಾದಂಥ ಮನೆತನ, ಉತ್ತಮವಾದಂಥ ಸಂಸಾರ, ಉತ್ತಮವಾದಂಥ ಆರೋಗ್ಯ, ಉತ್ತಮವಾದ ವಿದ್ಯೆ, ಉತ್ತಮವಾದಂಥ ಮಕ್ಕಳು, ಉತ್ತಮವಾದಂಥ ಮಕ್ಕಳಿಗೆ ಉತ್ತಮವಾದ ಬದುಕು, ಅಥವಾ ಸಮಾಜದಲ್ಲಿ ಉತ್ತಮವಾದಂಥ ಗೌರವ, ಈ ರೀತಿ ಒಂದು ಬದುಕಬೇಕಂತೇಳಿ ಎಲ್ಲರೂ ಕೂಡ ಇಚ್ಛೆ ಪಡುವಂಥ ಸ್ವಾಭಾವಿಕ. ಆದರೆ ದೇವರ ಅನುಗ್ರಹ ಬೇಕು. ದೇವರ ಭಂಡಾರದಲ್ಲಿ ಎಷ್ಟಿದ್ರೂ ಕೂಡ ಪಡೆಯುವಂತಹ ಯೋಗ ಬೇಕು, ಭಾಗ್ಯ ಬೇಕು. ನಾವೀಗ ಬಾವಿಯಲ್ಲಿ ಎಷ್ಟು ನೀರಿದ್ರು ಕೂಡ ನಾವು ಏನು ಪಾತ್ರ ಕೊಂಡೋಗ್ತಾ ಆ ಪಾತ್ರೆಯಲ್ಲಿ ಎಷ್ಟಾಗಿದೆ ಅಷ್ಟೇ ನಾವು ತರ್ಬೋದು ಅಷ್ಟೇ. ಇದಕ್ಕೆಲ್ಲ ಭಗವಂತನದ್ದು ಅನುಗ್ರಹ ಬೇಕು. ಅದಕ್ಕೆ ಪರಮಹಂಸರು ಒಂದು ಕಥೆಯನ್ನು ಹೇಳ್ತಾರೆ, ಭಗವಂತನಲ್ಲಿ ಶರಣಾಗತಿ ಯಾವ ರೀತಿ ಬೇಕಂತ ಹೇಳುವಾಗ 2 ಕಥೆಯನ್ನು ಹೇಳ್ತಾರೆ. ಒಂದು ಮಂಗನ ಕತೆ, ಒಂದು ಬೆಕ್ಕಿನ ಕತೆ. ಸಣ್ಣ ಮಂಗ ಏನು ಮಾಡ್ತದೆ, ತನ್ನ ತಾಯಿಯನ್ನು ಅಪ್ಪಿ ಹಿಡ್ಕೊಳ್ತದೆ. ಆ ಮಂಗ ಮರಕ್ಕೆ ಹಾರ್ತಾ ಇರ್ತದೆ. ಹಾರುವಂತಹ ಸಂದರ್ಭದಲ್ಲಿ ಆ ಮಗು ಕೆಳಗೆ ಬಿದ್ದರೂ ಕೂಡ ಈ ಮಗ ಅದನ್ನು ನೋಡಿದೆ ಇಲ್ಲ. ಆದರೆ ಬೆಕ್ಕು ಹಾಗಲ್ಲ. ಬೆಕ್ಕು ತನ್ನ ಮಗುವನ್ನು ಆ ಮಗುವಿಗೆ ಏನು ಆಗದ ರೀತಿಯಲ್ಲಿ ಕಚ್ಚಿಕೊಂಡು ಹೋಗ್ತಾ ಇರ್ತದೆ. ಏನು ಸಮಸ್ಯೆ ಬಂದರೂ ಕೂಡ ತನ್ನ ಮಗು ಆ ಬೆಕ್ಕನ್ನು ಬಿಡುವುದೇ ಇಲ್ಲ. ಅಂತಹ ಒಂದು ಶರಣ ಅಂದರೆ ಭಗವಂತನ ಅನುಗ್ರಹ 2ನೇ ಕಥೆಯಾಗಿ ಅಂದರೆ ಬೆಕ್ಕಿನ ರೀತಿಯಲ್ಲಿ ಬೇಕಂತ. ಅದಕ್ಕೆ ಎಲ್ಲ ಪೂರ ಪುಣ್ಯ ಬೇಕು. ಅಂತಹ ಒಂದು ಪೂರ ಪುಣ್ಯದಲ್ಲಿ ಉತ್ತಮವಾದ ಮನೆತನದಲ್ಲಿ ಹುಟ್ಟಿ ಉತ್ತಮ ಎಲ್ಲರ ಅಕ್ಕರೆಯವರ ಹೆಸರಿಗೆ ಅನುಗುಣವಾಗಿ ಎಲ್ಲರಿಗೆ ಅಕ್ಕರೆಯ ಕುಟ್ಟಿಯನ್ನಾಗಿ ಆ ಬದುಕುವಂತಹ ಸಾರ್ಥಕ ಜೀವನ 70ನೇ ವರ್ಷದ ಒಂದು ಸಾರ್ಥಕ ಜೀವನ ಅವರಿಗೆ ಪ್ರಾಪ್ತಿಯಾಗಿದೆ. ಅದೇ ಪ್ರಕಾರ ದಾಂಪತ್ಯ ಜೀವನದಲ್ಲಿ ಕೂಡ ಅವರು ಹೇಳಿದರು, ವಿನೋದರಯ್ಯರ ವಿಚಾರ ಖಂಡಿತ. ಗೃಹಿಣಿ ಗೃಹ ಮುಚ್ಚದೆ ಅಂತೇಳಿ ಒಂದು ಮಾತುಂಟು. ಒಂದು ಸಂಸಾರ ಬೆಳಗಬೇಕಿದ್ರೆ ಗೃಹಿಣಿಯ ಒಂದು ಸಹಕಾರ, ಗೃಹಿಣಿಯ ಒಂದು ಆ ಆತ್ಮೀಯತೆ, ಅವರ ಒಂದು ವಿಶೇಷವಾದ ಒಂದು ಸಹಕಾರ ಬೇಕು. 2 ಭೂಮಿಯನ್ನು ನಾವು ತಾಯಿ ಅಂತಲೇ ಸಂಕಲ್ಪಿಸ್ತೇವೆ. ಒಂದು ಭೂಮಿಯನ್ನು ತಾಯಿ ಅಂತೆ, ಬಿದ್ದ ಕೂಡಲೇ ಅಮ್ಮ ಅಂತೇಳಿ ಕರಿತೇವೆ. 2ನೇ ನಮ್ಮ ಹೆಂಡತಿ. ನಮಗೆ ಅಮ್ಮನ ಸ್ಥಾನದಲ್ಲಿ ಎಲ್ಲ ವಿಚಾರ ಕೂಡ ಹೆಂಡತಿ ಆದರೂ ಕೂಡ ಪ್ರತಿಯೊಂದರಿಗೂ ಕೂಡ ಒಂದು ಬಲ ಕೊಡುವವಳು ಹೆಂಡತಿ ಖಂಡಿತ. ಅಂತ ಒಂದು ಉತ್ತಮವಾದ ದಾಂಪತ್ಯ ಜೀವನ ಇವರ ಅಕ್ಕರೆಯವರ ಒಂದು ಪುಣ್ಯದಿಂದ ಪೂರ್ವ ಪುಣ್ಯದಿಂದ ಅವರಿಗೆ ಪ್ರಾಪ್ತಿಯಾಗಿದೆ. ನಾನು ನಿರಂತರವಾಗಿ ಇವತ್ತು ನಮ್ಮನ್ನು ಕರೆದಿದ್ದಾರೆ. ಆ ಸಂದರ್ಭದಲ್ಲಿ ಏನು ಅಂತಿಲ್ಲ, ಎಲ್ಲರೂ ಕೂಡ ಎಷ್ಟೋ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು ಕೂಡ ಇತರ ವಿಚಾರಗಳಿಗೆ ಖರ್ಚು ಮಾಡೋರು ಜಾಸ್ತಿ. ಇವರು ಹಾಗಲ್ಲ. ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ ಅಂತ ದೇವರ ಒಂದು ಋಣವನ್ನು ತೀರಿಸಬೇಕು ಅನ್ನೋ ಸಂಕಲ್ಪವನ್ನು ಮುಂದಿಟ್ಟುಕೊಂಡು ಪ್ರಾತಃ ಕಾಲ ಪ್ರವೃತ್ತಿ ಈ ನಿಶಿಕಾಲದಲ್ಲಿ ವಿಶೇಷವಾದ ಆರಾಧನೆ ಆಗ್ತಾ ಇದ್ದೆ. ಮನುಷ್ಯ ಜೀವನದಲ್ಲಿ 3 ಋಣ ಉಂಟಂತೆ, ದೇವರನ್ನ, ಋಷಿರನ್ನ, ಪಿತೃ. ನಾವೆಲ್ಲ ತಿಳಿದಂಥ ವಿಚಾರ. ಹಾಗೆ ದೇವರನ್ನ ಹೇಗೆ ಪರಿಹಾರ ಮಾಡಬೇಕು. ಬೆಳಗಿಂದ ಪ್ರಾತಃ ಕಾಲದಲ್ಲಿ ನಾವು ಹಿಂದೂ ಧರ್ಮ ಪ್ರಕಾರ 3 ಕೋಟಿ ದೇವತೆಗಳಿದ್ರು ಕೂಡ ಕೆಲವು ದುರ್ಗಮನ ಕ್ಷಿಪ್ರ ಬಲದಾತ ಅನ್ನೊಂದು ವಚನದಲ್ಲಿ ಗಣಪತಿ ದೇವರನ್ನ ಎದ್ದುಮುಖೇನ ಅವರ ಒಂದು ಅನುಗ್ರಹವನ್ನು ಪಡೆದುಕೊಂಡು ಆ ಸಂದರ್ಭದಲ್ಲಿ ಸಪ್ತದಿ ಅಂದರೆ 70ನೇ ವರ್ಷದ ಒಂದು ಆ ಸಂದರ್ಭದಲ್ಲಿ ಬರತಕ್ಕಂಥ ಕೆಲವು ರೀತಿಯ ಆತ್ಮಕ್ಕೆ ಆತ್ಮಶಕ್ತಿಗೆ ಕೊರತೆ ಆಗುವಂತಹ ಕೆಲವು ದುರಿತಗಳು ಬರುವಂಥ ಅವಕಾಶ ಇದ್ದರೂ ಕೂಡ ಅಂತಹ ದೋಷಗಳೆಲ್ಲ ಪರಿಹಾರ ಆಗಬೇಕು ಅನ್ನೋ ಸಂಕಲ್ಪವನ್ನು ಮುಂದಿಟ್ಟುಕೊಂಡು ಪ್ರತ್ಯಕ್ಷ ದೇವರಾಗಿರುವಂತಹ ನವಗ್ರಹ ದೇವರ ಆರಾಧನೆ ಮಾಡಿಕೊಂಡು ನವಗ್ರಹ ಶಾಂತಿಯುಕ್ತವಾಗಿ ಭೀಮರತಿ ಶಾಂತಿಯನ್ನು
ಯಜ್ಞಮುಖೇನ ಆ ರುದ್ರದೇವರಿಗೆ ಅರ್ಪಣೆ ಮಾಡಿದ್ದಾರೆ. ಅದು ಯಾಕೆ ಇನ್ನು ಮುಂದಕ್ಕೆ ಬೇಕು ಆತ್ಮಶಕ್ತಿ. ಅಂದರೆ ಮನುಷ್ಯ ಜೀವನದಲ್ಲಿ ನಮಗೆ ಯಾವುದಕ್ಕೂ ಕೂಡ ಶಕ್ತಿ ಕೊಡುವ ಒಂದು ಅದ್ಭುತವಾದ ಶಕ್ತಿ ಅಂತಹ ರುದ್ರದೇವರನ್ನು ಭೀಮರದ್ದು ಶಾಂತಿಮುಖೇನ ಆರಾಧನೆ ಮಾಡಿದ್ದಾರೆ. ದೊಡ್ಡ ಜಾಗದ ಅದರಲ್ಲಿ ನೆಮ್ಮದಿ ಸಿಗುವುದಿಲ್ಲ. ನಮಗೆ ಸಿಗುತ್ತಿದ್ದರೆ ಈ ರೀತಿ ಆರಾಧನೆಯಿಂದ ಅಂತ ಒಂದು ಸತ್ಯನ ಮುಂದಿಟ್ಟುಕೊಂಡು ಪ್ರಾತಃ ಪ್ರಭೃತಿ ನಿಶಿಗಾಲ ತನಕ ವಿಶೇಷ ಒಂದು ಆರಾಧನೆ, ಅದು ಕೂಡ ಈ ಒಂದು ಹೊತ್ತಿಗೆ ಕಲಾದೇವತೆ ಒಂದು ಆರಾಧನೆ ಕೂಡ ಮಾಡ್ತಾ ಇದ್ದಾರೆ. ಬಂದಂತಹ ಎಲ್ಲರಿಗೂ ಕೂಡ ನಮ್ಮನ್ನು ಕರೆದಿದ್ದಾರೆ, ಏನೊಂದು ಅಭಿನಂದನೆ ಮಾಡಬೇಕು ಅನ್ನೋದು ಒಂದು ಸಂಕಲ್ಪ. ನಾನು ಹೇಳಿದೆ, ನಾವೆಲ್ಲ ಅಭಿನಂದನೆ ನಾವು ಸನ್ಮಾನ ಸ್ವೀಕಾರುವಷ್ಟು ನಾವು ಏನು ಮಾಡಲಿಲ್ಲ, ಆದರೆ ಅವರಿಗೆ ಒಂದು ಪ್ರೀತಿ. ನಮ್ಮ ಹಿರಿಯರ ಕಾಲದಿಂದ ಗುಮ್ಮಡಗದ್ದೆ ಒಂದು ಪರಂಪರೆಯಲ್ಲಿ ನಾವು ಈ ಒಂದು ಹುಟ್ಟಿದ್ದೇವೆ. ನಮ್ಮ ಹಿರಿಯರ ಆಶೀರ್ವಾದ ಪ್ರಕಾರ ಏನು ಅವರು ನಮಗೆ ಉಪದೇಶ ಕೊಟ್ಟಿದ್ದಾರೆ ಆ ಒಂದು ಕರ್ತವ್ಯ ನಾವು ಮಾಡ್ತಾ ಇದ್ದೇವೆ. ಅಂದರೆ ನಮಗೆ ಅದು ಸಿಕ್ಕಿದಂಥ ಒಂದು ಅವಕಾಶ. ನಾನು ಕೂಡ ಲೌಕಿಕ ವಿದ್ಯೆಯಲ್ಲಿ ಕೂಡ ಒಂದು ಸಂದರ್ಭದಲ್ಲಿ ಹೋಗಿ ಡಿಪ್ಲೊಮಾ ಅದೆಲ್ಲ ತಾಂತ್ರಿಕ ಶಿಕ್ಷಣ ಪಡೆದು ನಾನು ಕೂಡ ಜಾಬಲ್ಲಿದ್ದೆ, ಕೆಲಸ ಮಾಡ್ತಾ ಇದ್ದೆ. ಅಂತಹ ಸಂದರ್ಭದಲ್ಲಿ ಏನೊಂದು ಪಾರಂಪರ್ಯದಲ್ಲಿ ವೈದಿಕ ಮಾಡುವಂಥ ಯೋಗ ಭಾಗ್ಯ ಉಂಟು. ಆ ಒಂದು ವೈದಿಕ ವಿಚಾರ ಮುಂದುವರಿಬೇಕು ಅಥವಾ ನಮ್ಮನ್ನು ನಂಬಿದಂಥ ಎಲ್ಲ ಶಿಷ್ಯವರ್ಗದವರಿಗೆ ನಮ್ಮೊಂದು ಆಗುವಂಥ ಕರ್ತವ್ಯ ಏನಿದೆ ಅದನ್ನು ಮಾಡಬೇಕು ಅನ್ನೋ ಸಂಕಲ್ಪ ಮುಂದಿಟ್ಟುಕೊಂಡು ಈ ಒಂದು ಪೌರೋಹಿತ್ಯ ವಿಚಾರವನ್ನು ಮುಂದುವರೆಸ್ತಾ ಇದ್ದೇನೆ. ಅಂತಹ ಒಂದು ವಿಚಾರವನ್ನು ಅವರು ಅಭಿನಂದಿಸಬೇಕು ಅನ್ನೋ ಸಂಕಲ್ಪ ನಮ್ಮನ್ನು ಇವತ್ತು ನಮ್ಗೆ ಕರೆದಿದ್ದಾರೆ. ಅವರ ಹತ್ರ ಹೇಳಿ ನಾವೆಲ್ಲ ಸನ್ಮಾನ ತಗೊಳ್ಳೋಷ್ಟು ಏನು ಸಾಧನೆ ಮಾಡಲಿಲ್ಲ, ಏನೋ ಹಿರಿಯರು ತೋರಿಸಿದ ದಾರಿಯಲ್ಲಿ ನಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡ್ತಾ ಇದ್ದೇವೆ. ನಾವು ಹೋದಂಥ ಮನೆ ಬೆಳಗಿದ್ರೆ ನಮಗೆ ಅದೇ ಸಂತೋಷ, ಅದು ದೇವರ ದೇವರಲ್ಲಿ ನಡೀತಾ ಇದೆ. ಅಂತಹ ಒಂದು ಸಂಕಲ್ಪದಲ್ಲಿ ಇವತ್ತು ಅವರು ಏನೊಂದು ಅಭಿನಂದನೆ ಮಾಡ್ತಾ ಇದ್ದಾರೆ, ಅದು ಇವತ್ತು ಏನೊಂದು ಕಾರ್ಯಗಳನ್ನು ಅವರು ಸಂಕಲ್ಪಿಸಿದ್ದಾರೆ ಇವರು ಹೇಳಿದ ಪ್ರಕಾರ ಅದೆಲ್ಲ ಭಗವಂತನಿಗೆ ಅರ್ಪಣೆ ಆಗಲಿ. ಇವರು ಮಾಡಿದಂಥ ಪುಣ್ಯಾಂಶ ಇವರ ಮಕ್ಕಳಿಗೆ ಸಿಗ್ತದೆ. ಹಿರಿಯರು ಹೇಳಿದಂಥ ವಿಚಾರ ನಮಗೆ ಉತ್ತಮವಾದ ಬದುಕು ಇವತ್ತು ಸಿಕ್ಕಿದಂತೆ ಅದರ ಬಗ್ಗೆ ನಮಗೆ ಆ ಭಗವಂತ ಅನುಗ್ರಹ ಮಾಡಲಿ. ಇನ್ನು ಮುಂದೆ ಕೂಡ ಇವರಿಗೆ ಸುವರ್ಣ ಮಹೋತ್ಸವ ಆಗಬೇಕು. 50ನೇ ವರ್ಷದ ವೈವಾಹಿಕ ಜೀವನವನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ಆ ಮಹಾಲಿಂಗೇಶ್ವರ ದೇವರು ಶಿವಕೃಪಾ ಅಂದರೆ ಹೆಸರಿಟ್ಟುಕೊಂಡಿದ್ದಾರೆ. ಶಿವ ಅಂತ ಹೇಳುವಾಗ ಸದಾ ಸನ್ಮಂಗಲ ಕೊಡುವ ಶಿವ ಅಂತ ಶಿವಕೃಪೆಯಿಂದ ಇಷ್ಟೆಲ್ಲ ಆಗಿದೆ. ಖಂಡಿತ ಅವರು ಯಾವುದೇ ವಿಚಾರಕ್ಕೂ ಹೇಳಿದ್ರು ಕೂಡ ಮಹಾಲಿಂಗೇಶ್ವರನ ಅನುಗ್ರಹ ಅನ್ನರೆ ಅಂತ ಹೇಳ್ತಾರೆ. ಅಂದು ಸತ್ಯ ಯದ್ಭಾವಂ ತದ್ಭವತಿ. ಯಾರು ಆ ರೀತಿಯ ದೃಢವಾದ ಸಂಕಲ್ಪದಲ್ಲಿ ಒಂದು ಶಕ್ತಿಯನ್ನು ನಂಬ್ತಾ ಇದ್ದಾರೆ, ಯಾವುದೇ ಕಾರ್ಯಕ್ಕೂ ಆ ಶಕ್ತಿ ಅವರನ್ನು ಬಿಡುವುದಿಲ್ಲ ಅಂತ ಒಂದು ಸತ್ಯ ಇವರ ಜೀವನದಲ್ಲಿ ನಡೆದಿದೆ. ಇನ್ನು ಮುಂದಕ್ಕೂ ಕೂಡ ಅದು ನಡೆಯಲಿ. ಇವತ್ತಿನ ದಿವಸ ನಮ್ಮನ್ನು ಕರೆದು ಏನು ನಮಗೆ ಒಂದು ಗೌರವ ಕೊಡ್ತಾ ಇದ್ದಾರೆ ಅದೆಲ್ಲ ನಮ್ಮ ಹಿರಿಯರಿಗೆ ಪ್ರಾಪ್ತಿ ಆಗ್ತದೆ. ನನಗೆಲ್ಲ ಇವರು ನನಗೆ ಕೊಟ್ಟಂಥ ಗೌರವ ನನ್ನ ಹಿರಿಯರಿಗೆ ಪ್ರಾಪ್ತಿ ಆಗ್ತದೆ. ಆ ಮೂಲಕ ನಮ್ಮ ಹಿರಿಯರ ಆಶೀರ್ವಾದ ಇನ್ನು ಮುಂದಕ್ಕೆ ಕೂಡ ಇವರ ಸಂಸಾರಕ್ಕೆ ಪ್ರಾಪ್ತಿ ಆಗಲಿ. ಉತ್ತಮವಾದ ಮಕ್ಕಳು ಕೂಡ ಇಬ್ಬರು ಹೆಣ್ಣು ಮಕ್ಕಳು, ಭಾಗ್ಯಲಕ್ಷ್ಮಿಯಾಗಿ ಇಬ್ಬರು ಹೆಣ್ಣು ಮಕ್ಕಳು, ಅಲ್ಲಿಯಂದ್ರು ಕೂಡ ವಿಶೇಷವಾದ ಒಂದು ಆ ಪ್ರೀತಿಯಲ್ಲಿ ಇರತಕ್ಕಂಥ ಅಲ್ಲಿಯಂದ್ರು ಮಗ. ಹೇಗೆ ಶಾಸ್ತ್ರಕಾರ ಹೇಳಿದ್ದಾರೆ, ಎಷ್ಟೋ ಕೋಟಿ ನಕ್ಷತ್ರ ಇದ್ರೂ ಕೂಡ ಒಂದು ನಕ್ಷತ್ರ ಸಾಕು, ಧ್ರುವ ನಕ್ಷತ್ರ. ಆ ರೀತಿಯ ಧ್ರುವ ನಕ್ಷತ್ರ ಅಂತ ಆ ಮಗ ಪ್ರತಿಯೊಂದು ಕಾರ್ಯದಲ್ಲೂ ತಂದೆಯವರೊಟ್ಟಿಗೆ ಇದ್ದುಕೊಂಡು ಅವರ ಕಾರ್ಯಗಳಲ್ಲಿ ಸಹಕಾರ ಕೊಡ್ತಾ ಇದ್ದಾನೆ. ಅದು ಕೂಡ ಸೊಸೆ ಕೂಡ ಭಾಗ್ಯಲಕ್ಷ್ಮಿಯಾಗಿ ಸೊಸೆ ಬಂದಿದ್ದಾರೆ. ಉತ್ತಮವಾದ ಮಕ್ಕಳು, ಉತ್ತಮವಾದ ಸಂಸಾರ. ಅಂತ ಒಂದು ಸಂಸಾರ ಜೀವನದಲ್ಲಿ ಪರಿಪೂರ್ಣವಾದ ಅನುಗ್ರಹ ಎಲ್ಲ ವಿಚಾರ ಕೂಡ ಅವರಿಗೆ ಪ್ರಾಪ್ತಿ ಆಗಿಲ್ಲ ಅಂತೇಳಿ ಆ ಮಹಾಲಿಂಗೇಶ್ವರದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಅವಕಾಶ ಕೊಟ್ಟ ಎಲ್ಲರಿಗೂ ಕೂಡ ಒಂದು ಶುದ್ಧ ನನ್ನ ಎರಡು ಮಾತನ್ನ ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಮತ್ತೊಬ್ಬ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅಕ್ಕರೆ ರೇಗಳಿಗೆ ಶುಭವನ್ನು ಕೋರುಂಟು ಕೇವಲ 4 ಪಾತ್ರ ಪಣಿಯರೇನು ನಿಗಲೆ ತುಂಬ ತುಂಬಿದೆ. ಅಕ್ಕರೆ ರೇಗಲೆ ಶಾಲೆಗೆ ಬಂದಾಗ ಎಂಚೆ ಇತ್ತೇರು ಏನು ಪಣಿಯರ ಪೂಪುಜಿ ಆತು ಪಾಪದ ಹುಡುಗಿ ಇದ್ದೇ ಇದ್ದಿ ಅಂಚಿನ ಒಂದು ಹುಡುಗಿ ಏನು ಗ್ರೌಂಡ್ 4 ಸುತ್ತು ಬಲಿಪಿಲ್ಲ ಪಣ್ಣ ಬಲಿಪರ ತೀರಂದಿನಂಚಿನ ಪರಿಸ್ಥಿತಿ ಇತ್ತಿನಂತಿನ ಅಕ್ಕರೆ ಬಹುಶಃ ಈ ಕಾರ್ಯಕ್ರಮ ಸೇರಿನಂಚ ನಿಗಳು ಮಾಂತ ತುನಾಗ ಅಕ್ಕರೆ ರೇಗಳೆ ವ್ಯಕ್ತಿತ್ವ ಎಂಚಿನ ಮನ್ಪಣ ಗೊತ್ತಾಪಡು. ಆರೆಗೆ 20 ವರ್ಷ ಮದುವೆ ಆಯ್ತು 40 ವರ್ಷ ಆಗಲೇ ದಂಪತಿಗಳಿಗೆ ಇಂಚಿನ ಒಂದು ಕಾರ್ಯಕ್ರಮನು ಈತು ಪೊರ್ಲು ನೆರವೇರಿಸುವಂಥ ಯೋಗ ಭಾಗ್ಯ ಮಾತ ದೇವರನ್ನ ಕರುಣೆ ಆರೆಗೆ ಒದಗ ಬರ್ತೀನಿ. ನಾವು 3 ಮಂದಿ ಬರ್ತದೆ ಸೇರ್ತಾ ಇಡೆಗೆ ಆ ಕುಟುಂಬದ ಬರೇ ಒಂದು ಫೀನಿಕ್ಸ್ ಪಕ್ಷಿ ಒಂದು ಪಕ್ಕಿ ಉಂಡಿಗೆ ಅಂಚನೆ ಬರೇ ದಾಲ ಇದೆಯಾ ಅಂದರೆ ಈತ ತನ್ನ ಸಾಮರ್ಥ್ಯದ ಮೂಲಕವಾದ ಈತ ಮಿತ್ತು ಬರ್ತದೆ. ಈತ ಜನಕುಲನ್ನು ಸೇರಿಸಾದ ಬಂದು ಬಾಂಧವ್ಯ ಮೆಗೆರಿಕಲೇನು 60 ಮರ್ಮಯನು ಮಾತ ಮರ್ಪಯಣಿಕಲ ಸೇರಿಸ ಒಂದು ಇಂಚಿನ ಒಂದು ಕಾರ್ಯ ಮಾಡ್ಕೊಂಡಂತ ಯೋಗ ಅಕ್ಕರೆ ರೀತಿಗಳಿಂದ ಬತ್ತನು ಬಂಡ ನಮಗೂ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ ಓಡುವುದು ನಿಗಲಡೆ ಕೇಳೊಂದಿಲ್ಲೇನು. ಅಕ್ಕರೆಗಳೇ
40 ವರ್ಷ ಮದುವೆ ಆಡು ಯಾವಂದು ಖಂಡಿತವಾದ ಯಾವಂದು ನಾನೊಂದು 25 ವರ್ಷ ಅದು ಐದು ಜಾಸ್ತಿ ಇಪ್ಪತ್ತು ತೊಂದರೆ ಇಜ್ಜಿ ಅದು ಎನ್ನ ಲೆಕ್ಕೊಂಡು ನಾನೊಂದು 25 ವರ್ಷ ಬೋರ್ಡು ಅದು 25 40 ವರ್ಷ ಮುಟ್ಲ ನಿಗಲ ಸುಖ ದಾಂಪತ್ಯ ತೊಂದು ಈ ಜನಕ್ಕೂಲೆಗೆ ಪ್ರೀತಿ ದೈಪ ಒಂದು ವ್ಯಕ್ತಿ ಆತು ಅಕ್ಕರೆ ಅಂಟ ಪ್ರೀತಿ ಇದು ಲೆಕ್ಕ ಅಂಚೆನ ಅಕ್ಕರಿ ಕುಟ್ಟಿ ಎಣ್ಣೆ ಭಾರಿ ಕುಟ್ಟಿದ ಲೆಕ್ಕ ಇದ್ರೆ ಗಟ್ಟಿ ಮುಟ್ಟಾದಿತ್ತು ನಾವು ವ್ಯಕ್ತಿ ಅಂದು ಪಂಪಿರಂಜ ಅಂಚಾದ ಅಕ್ಕರಿ ಮತ್ತು ಅಕ್ಕರಿ ಎಲ್ಲ ಕುಟ್ಟಿ ಎಣ್ಣೆ ಎಲ್ಲ ಆ ವಿನೋದೆಲ್ಲ ಮಹಾತ ಇತ್ತನ ಇತ್ತನ ಅಂದ್ರೆ ಈ ದಾಂಪತ್ಯ ಜೀವನ ಭಾರಿ ಪೊರ್ಲೋಡೆ ನಾನೆಲ್ಲ ದುಂಬು ಪೋತು ಜನಕ್ಕಳ ಪ್ರೀತಿ ನಾನೆಲ್ಲ ಜಾಸ್ತಿ ಇಂದು ಜನಕ್ಕಳಿಗೆ ಪ್ರೀತಿ ಒದಗಿಸಿನ ಅಂತ ಒಂದು ಕಾರ್ಯಕ್ರಮ ಮಲ್ಪೋಡು ನಿಗ್ಲೆ ಕೇಳೊಂದು ಹೆಚ್ಚಿನ ದಾನ ಪಡೆದ ಪಾತ್ರ ಪೂಜಿ ನಿಗ್ಲೆ ಶುಭವಾವಡು ದೇವರ ನಿಗ್ಲೆಗೆ ಅತ್ಯಂತ ಆಯುಷ್ಯವು ಆರೋಗ್ಯ ಪೂರ ಕೊರತು ನಿಗ್ಲ ಜೀವನಡು ಪರಿಪೂರ್ಣ ತಿಪ್ಪುಲೆಂದು ಕೇಳೊಂದು ನನ್ನ ರಡ್ಡು ಪಾತಿರುವಂತಬ್ಬೆ. ಕೃತಜ್ಞತೆಗಳು ಶ್ರುತ ಸಂಜೀವ ರೈ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀಗ ಸನ್ಮಾನ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳಲಿದೆ. ತಮ್ಮ ತುಂಬು 70 ವರ್ಷದ ಸಾರ್ಥಕ ಜೀವನದಲ್ಲಿ ತಾನು ನಡೆದ ಪ್ರತಿ ಹೆಜ್ಜೆಯಲ್ಲೂ ಕೂಡ ಸಹಕಾರವನ್ನ ನೀಡಿದ ಹಲವು ವ್ಯಕ್ತಿಗಳನ್ನ ಇವತ್ತು ನೆನಪಿಸಿಕೊಂಡು ವಿಶೇಷವಾಗಿ ಇವತ್ತಿನ ಭಗವತಿ ಯಕ್ಷಗಾನ ಈ ಸಂದರ್ಭದಲ್ಲಿ ದೇವಿ ಸಾನ್ನಿಧ್ಯದೊಂದಿಗೆ ಅವರನ್ನ ಗೌರವಿಸುವ ದೊಡ್ಡ ಮನಸ್ಸು ಇಚ್ಲಂಗೋಡು ಗುತ್ತೂಪಿ ಅಕ್ಕರಿ ರೈ ಇವರದು. ಆದರಣೀಯರೇ, ಮೊದಲಿಗೆ ಬೆಟ್ಟಂಪಾಡಿಗೆ ಗುರು ಶ್ರೇಷ್ಠರಾಗಿ ಗುರುತಿಸಿಕೊಂಡು ನಮ್ಮ ಜೊತೆ ಉಪಸ್ಥಿತರಿರುವ ವೇದಮೂರ್ತಿ ದಿನೇಶ್ ಮರಡಿತ್ತಾಯ ಗುಮ್ಮಟೆಗೆದ್ದೆ ಇವರು ಸಾಧಕರ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಜ್ಯೋತಿಷ್ಯ ಪೌರೋಹಿತ್ಯ ಮಂತ್ರವಾದವನ್ನ ಮಾಡುತ್ತಿರುವ ಶ್ರೇಷ್ಠ ಮನೆತನವಾದ ಗುಮ್ಮಟೆಗದ್ದೆ ದಿ ನಾರಾಯಣ ಮರಡಿತ್ತಾಯ ಪುತ್ರರಾದ ದಿವಂಗತ ಕೃಷ್ಣ ಮರಡಿತ್ತಾಯ ಹಾಗೂ ದಿವಂಗತ ಕಾವೇರಮ್ಮನವರ ಸುಪುತ್ರನಾಗಿ ಪೌರೋಹಿತ್ಯ ಮಂತ್ರವಾದ ಹಾಗೂ ವೇದ ಪಾಠಗಳನ್ನು ಅಭ್ಯಸಿಸಿ ತಂದೆಯೊಂದಿಗೆ ವೃತ್ತಿಯ ಅನುಭವವನ್ನ ಪಡೆದುಕೊಂಡವರು. ಈ ಊರಿನ ಹೆಚ್ಚಿನ ದೈವಸ್ಥಾನ ಹಾಗೂ ತರಮಾಡು ಮನೆಗಳ ಪೌರೋಹಿತ್ಯದ ಜವಾಬ್ದಾರಿಯನ್ನ ಹೊಂದಿದವರು. ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಯ ಸಂಚಾಲಕರಾಗಿ ಹಲವು ಸಂಘ ಸಂಸ್ಥೆಗಳ ಗೌರವಾಧ್ಯಕ್ಷರಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ದಿನೇಶ್ ಮರಡಿತ್ತಾಯ ಇವರ ಪತ್ನಿ ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ನಮ್ಮೊಡನೆ ಉತ್ತಮ ಬಾಂಧವ್ಯವನ್ನ ಹೊಂದಿಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಸನ್ಮಾನವನ್ನ ಸ್ವೀಕರಿಸುತ್ತಿರುವ ವೇದಮೂರ್ತಿ ದಿನೇಶ್ ಮರಡಿತ್ತಾಯ ಗುಮ್ಮಟೆಗದ್ದೆ ಇವರ ಭವಿಷ್ಯ ಉಜ್ವಲವಾಗಲಿ ಎನ್ನುವ ಆಶಯದೊಂದಿಗೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ತಮಗೆ ಅಭಿವಂದನೆಗಳು. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಬೆಟ್ಟಂಪಾಡಿ ಗ್ರಾಮದ ಹಲವು ದೈವಿಕ ಕಾರ್ಯಕ್ರಮಗಳನ್ನ ಅತ್ಯಂತ ವ್ಯವಸ್ಥಿತವಾಗಿ ಮಾಡುವ ಮೂಲಕ ಈ ಭಾಗದ ಜನರ ಪ್ರೀತಿಯನ್ನ ಗಳಿಸಿರುವ ಗೌರವಾನ್ವಿತ ವೇದಮೂರ್ತಿ ದಿನೇಶ್ ಮರಡಿತ್ತಾಯ ಗುಮ್ಮಟೆಗದ್ದೆ ಇವರಿಗೆ ಶಾಲನ್ನ ಹಾಕಿ ಹಾರವನ್ನ ಹಾಕಿ ವಿಶೇಷವಾಗಿ ಫಲ ಪುಷ್ಪವನ್ನ ನೀಡಿ ವಿಶೇಷವಾಗಿ ನೆನಪಿಸುವ ಗೌರವದ ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದಿಸಿ ಶ್ರೀ ವೇದಮೂರ್ತಿ ದಿನೇಶ್ ಮರಡಿತ್ತಾಯ ಗುಮ್ಮಟೆಗದ್ದೆ ಇವರನ್ನ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಮುಂದಿನ ಸನ್ಮಾನ ಅದು ಕರ್ನಾಟಕ ಸಹಕಾರ ರತ್ನ ಖ್ಯಾತಿಯ ಶ್ರೀ ಸದಾಶಿವ ರೈ ದಂಬೆಕಾನ ಇವರಿಗೆ. ಸದಾಶಿವ ರೈ ದಂಬೆಕಾನ ದಂಪತಿಗಳು ಸಾಧಕರ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಎಲ್ಲ ಅತಿಥಿಗಳು ಮತ್ತೆ ಸ್ವಸ್ಥಾನದಲ್ಲಿ ಕುಳಿತುಕೊಳ್ಳಬೇಕು ಅನ್ನುವ ವಿಶೇಷ ಕೋರಿಕೆಯೊಂದಿಗೆ ಅಕ್ಕರಿ ರೈ ಅವರಿಗೆ ಮತ್ತು ಸದಾಶಿವ ರೈ ಅವರಿಗೆ ವಿಶೇಷ ಒಂದು ಅನುಬಂಧ ಯಾಕೆ ಅಂತ ಕೇಳಿದ್ರೆ, ಸಹಕಾರಿ ರತ್ನದ ಈ ಸಹಕಾರಿ ಕ್ಷೇತ್ರದ ಮೇರು ವ್ಯಕ್ತಿತ್ವ ಸಹಕಾರ ರತ್ನ ಶ್ರೀ ಸದಾಶಿವ ರೈ ದಂಬೆಕಾನ. ರಾಯಲ್ ಸೌಹಾರ್ದ ಸಹಕಾರಿ ಇದರ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ PB ರೈ ಪ್ರತಿಷ್ಠಾನದ ರೂವಾರಿ, ರಾಜಕೀಯ ಮುತ್ಸದ್ದಿ, ಸಂಘಟಕ, ಚಿಂತಕ, ವಾಗ್ಮಿ, ಮಾರ್ಗದರ್ಶಕ, ಲೇಖಕರಾದ ತಾವು ಹಲವು ಕ್ಷೇತ್ರಗಳಲ್ಲಿ ಸಲ್ಲಿಸಿದ ಸೇವೆಗಳನ್ನ ರಾಜ್ಯ ಸರ್ಕಾರವು ಕೂಡ ಗುರುತಿಸಿದೆ ಎನ್ನುವುದಕ್ಕೆ ತಮಗೆ ಒಲಿದು ಬಂದಿರುವ ಕರ್ನಾಟಕ ಸಹಕಾರ ರತ್ನ ಪ್ರಶಸ್ತಿಯೇ ಸಾಕ್ಷಿ. ತಾವು ಮನೆಯಿಂದಲೇ ಸಹಕಾರದ ತತ್ವವನ್ನ ಅಳವಡಿಸಿಕೊಂಡವರು. ಇದೇ ತತ್ವವನ್ನ ಸಮಾಜದಲ್ಲಿ ಅಳವಡಿಸಿ ಸೈ ಎನಿಸಿಕೊಂಡವರು.
ಸಾರಿದವರು. ಸಮಾಜದ ವಿವಿಧ ಸ್ತರಗಳಲ್ಲಿ ಕೆಲಸವನ್ನ ಮಾಡಿ ಸಹಕಾರ ತತ್ವದ ಮಹತ್ವವನ್ನ ಸಾರಿದವರು. ಹೀಗೆ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಸಾಂಸ್ಕೃತಿಕ, ಸಹಕಾರ ಹಾಗೂ ಕೃಷಿ ಕ್ಷೇತ್ರದಲ್ಲಿ ತನ್ನನ್ನ ತಾನು ತೊಡಗಿಸಿಕೊಳ್ಳುವ ಮೂಲಕ ತಮ್ಮಿಂದ ಸಾಧ್ಯವಾಗುವ ಎಲ್ಲ ರೀತಿಯ ಸಹಾಯವನ್ನ ಸಮಾಜಕ್ಕೆ ಮಾಡುತ್ತಾ ಬರುತ್ತಿರುವ ಸರಳ ಸಜ್ಜನಿಕೆಯ ಮೇರು ವ್ಯಕ್ತಿಗಳಾದ, ವಿಶೇಷವಾಗಿ ಬಂಟರ ಮದಿಮೆ ಎನ್ನುವ ಕೃತಿ, ನಾವು ಬಂಟರು ಎನ್ನುವ ಕೃತಿ, ಬಂಟ ಮದುವೆ ಎನ್ನುವ ಕೃತಿ, ಬದುಕಿನ ಹೆಜ್ಜೆಗಳು ಅನ್ನುವ ಅನೇಕ ಕೃತಿಗಳನ್ನ ಈ ನಾಡಿಗೆ ಸಮರ್ಪಿಸಿದ ಸಹಕಾರ ರತ್ನ ಸದಾಶಿವ ರೈ ಇವರಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಮರ್ಪಿಸೋಣ. ಚೌಕ್ ಶೆಟ್ಟಿ ಇವರು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ತೆಂಕುತಿಟ್ಟು ಯಕ್ಷರಂಗದ ಅದ್ವಿತೀಯ ಕಲಾವಿದ, ಧರ್ಮಸ್ಥಳದ ಲಲಿತ ಕಲಾ ಕೇಂದ್ರದಲ್ಲಿ ದಿವಂಗತ ಪಡ್ರೆ ಚಂದೂರವರಿಂದ ನಾಟ್ಯ ತರಬೇತಿಯನ್ನ ಪಡೆದುಕೊಂಡು ಕಟೀಲು, ಕರ್ನಾಟಕ, ಅರುವ, ಕದ್ರಿ, ಬಪ್ಪನಾಡು, ಮಂಗಳಾದೇವಿ, ಪುತ್ತೂರು, ಎಡನೀರು ಮೇಳಗಳಲ್ಲಿ ಕಲಾವಿದರಾಗಿ ಸೇವೆಯನ್ನ ಸಲ್ಲಿಸಿ ಹಲವು ಮೇಳಗಳಲ್ಲಿ ಸಂಚಾಲಕರಾಗಿ ತನ್ನದೇ ಶೈಲಿಯಲ್ಲಿ ಮೆರೆದು ಅಭಿಮಾನಿಗಳ ಮುಕ್ತ ಕಂಠದಿಂದ ಸರಪಾಡಿ ಸರ್ಪೆ ಎಂಬ ಬಿರುದನ್ನ ಗಳಿಸಿರುವ ಈ ವರುಷದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿರುವ ನಿಮ್ಮ ಭವಿಷ್ಯ ಉಜ್ವಲಾಗ್ಲಿ ಎನ್ನುವ ಆಶಯದೊಂದಿಗೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ತಮಗೆ ಎಲ್ಲ ಪ್ರೇಕ್ಷಕರ ದೊಡ್ಡ ಚಪ್ಪಾಳೆಯ ಅಭಿನಂದನೆ, ಅಭಿವಂದನೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಸನ್ಮಾನದಲ್ಲಿ ಮುಂದಿನ ಸನ್ಮಾನ ರಮೇಶ್ ರೈ ಬಲ್ಲಿಕಾನ ಇವರಿಗೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಶ್ರೀಯುತ ಇಚ್ಲಂಗೋಡು ಗುತ್ತು ಅಕ್ಕರಿ ರೈ ಇವರ ಬದುಕಿನ ವೆಂಕಮ್ಮ ರೈ ದಂಪತಿಗಳ ಪುತ್ರರಾದ ನಿಮ್ಮ ತೀರ್ಥರೂಪರಾದ ಶ್ರೀ ಎಡಕತ್ತೋಡಿ ನಾರಾಯಣ ರೈಗಳ ಮಾರ್ಗದರ್ಶನದಲ್ಲಿ ದಿನೇಶ್ ಭವನ ಲಾಡ್ಜಿಂಗ್ನಲ್ಲಿ ಮ್ಯಾನೇಜರ್ ಆಗಿ ಸುಮಾರು 25 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸುವುದಕ್ಕೆ ಪ್ರಮುಖ ಕಾರಣಕರ್ತರಾಗಿ ತನ್ನ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ನೆರವಾಗಿ ನಮ್ಮೊಡನೆ ಉತ್ತಮ ಬಾಂಧವ್ಯವನ್ನ ಹೊಂದಿರುವ ನಿಮ್ಮ ಭವಿಷ್ಯ ಉಜ್ವಲ ಆಗ್ಲಿ ಎನ್ನುವ ವಿಶೇಷ ಆಶಯದೊಂದಿಗೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ತಮಗೆ ಅಭಿಮಾನದ ಅಭಿವಂದನೆಯ ಜೊತೆಗೆ ಇವತ್ತು ನಾರಾಯಣ ರೈ ಇವರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಎಲ್ಲ ಪ್ರೇಕ್ಷಕ ಬಂಧುಗಳೇ ದೊಡ್ಡ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅಭಿನಂದಿಸಿ ಶ್ರೀ ರಮೇಶ್ ರೈ ಬಲ್ಲಿಕಾನ ಇವರನ್ನ. ಕಾರ್ಯಕ್ರಮವನ್ನ ಮುಂದುವರಿಸಿದ ಮುಂದಿನ ಸನ್ಮಾನ ಹರೀಶ್ ರೈ ಅಜಲಾಡಿ ಪಟ್ಟೆ ಇವರು ಕೂಡ ಮುಖ್ಯ ಶಾಖೆ ಪುತ್ತೂರು. ತಾವು 1997ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಉದ್ಯೋಗಿಯಾಗಿ ಪಾದಾರ್ಪಣೆಯನ್ನ ಮಾಡಿ ಕಳೆದ 25 ವರ್ಷಗಳಿಂದ ಪ್ರಾಮಾಣಿಕ ಮತ್ತು ಜನಸ್ನೇಹಿ ಸೇವೆಯಿಂದ ವಿವಿಧ ಶಾಖೆಗಳಲ್ಲಿ ಕಾರ್ಯನಿರ್ವಹಿಸಿ ಉದ್ಯೋಗದಲ್ಲಿ ಬಡ್ತಿಯನ್ನ ಹೊಂದುತ್ತಾ ಪ್ರಸ್ತುತ ಪುತ್ತೂರು ತಾಲೂಕಿನ ಪ್ರಧಾನ ಶಾಖೆಯಲ್ಲಿ ವ್ಯವಸ್ಥಾಪಕರಾಗಿ ಕರ್ತವ್ಯವನ್ನ ನಿರ್ವಹಿಸಿದಿರಿ. ನಿಮ್ಮ ಭವಿಷ್ಯ ಉಜ್ವಲ ಆಗ್ಲಿ ಎನ್ನುವ ಶುಭ ಆರೈಕೆಯೊಂದಿಗೆ ಈ ಕುಟುಂಬದ ಜೊತೆ ನಿಮ್ಮ ಸಂಬಂಧ, ನಿಮ್ಮ ಒಡನಾಟವನ್ನ ಗಮನಿಸಿಕೊಂಡು ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಕಾರ್ಯವೈಖರಿಯನ್ನ ಗಮನಿಸಿಕೊಂಡು ಇವತ್ತು ವಿಶೇಷವಾಗಿ ಇಚ್ಲಂಗೋಡು ಗುತ್ತು ಪಿ ಅಕ್ಕರಿ ರೈ ಇವರ ನೇತೃತ್ವದಲ್ಲಿ ತಮಗೆ ಶಾಲನ್ನ ಹಾಕಿ ವಿಶೇಷವಾಗಿ ಹಾರವನ್ನ ಹಾಕಿ ಫಲ ಪುಷ್ಪವನ್ನ ನೀಡಿ ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸುತ್ತಿದ್ದೇವೆ. ಪ್ರೇಕ್ಷಕ ಬಂಧುಗಳೇ, ಒಂದು ಚಪ್ಪಾಳೆ ಶ್ರೀ ಹರೀಶ್ ರೈ ಅಜಲಾಡಿ ಪಟ್ಟೆ ಇವರಿಗೆ. ಮುಂದಿನ ಸನ್ಮಾನ ಕಾರ್ಯಕ್ರಮವನ್ನ ಸ್ವೀಕರಿಸುವುದಕ್ಕೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ ವಿಶ್ವನಾಥ ಎಸ್, ಶಾಖಾ ವ್ಯವಸ್ಥಾಪಕರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸಬನೂರು ಶಾಖೆ. ಇವರು ಸಾಧಕರ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ ಎಲ್ಲ ನೆರವೇರ್ತಾ ಇದೆ. ಸ್ವಾಗತಿಸ್ತಾ ಇದ್ದೇವೆ ವಿಶ್ವನಾಥ ಎಸ್, ಶಾಖಾ ವ್ಯವಸ್ಥಾಪಕರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸಬನೂರು ಶಾಖೆ. ಬಿಕಾಂ ಪದವೀಧರನಾಗಿ ಕೆಲವು ವರ್ಷಗಳ ಕಾಲ ಕಲ್ಮಡಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸೇವೆಯನ್ನ ಸಲ್ಲಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ 1998ರಲ್ಲಿ ಗುಮಾಸ್ತ ಹುದ್ದೆಗೆ ಸೇರ್ಪಡೆಗೊಂಡು ಸಹಕಾರಿ ಸಂಘಗಳ ಮೇಲ್ವಿಚಾರಕ ಹುದ್ದೆಯಲ್ಲಿ ಪುತ್ತೂರು ವಲಯದಲ್ಲಿ 13 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ 2013ರಿಂದ ಶಾಖಾ ವ್ಯವಸ್ಥಾಪಕರಾಗಿ ಬ್ಯಾಂಕಿನ ಕಬಕ ಮತ್ತು ಪ್ರಸ್ತುತ ಸಬನೂರು ಶಾಖೆಯಲ್ಲಿ ಸೇವೆಯನ್ನ ಸಲ್ಲಿಸಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ 25 ವರ್ಷಗಳ ಸಾರ್ಥಕ ಸೇವೆಯನ್ನ ನೀಡಿರುವ ನಿಮಗೆ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅನ್ನುವ ಆಶಯದೊಂದಿಗೆ ಈ ಕುಟುಂಬದ ಒಡನಾಟ
ಪ್ರೀತಿ ಮತ್ತು ಸಹಕಾರಕ್ಕಾಗಿ ವಿಶೇಷವಾಗಿ ಹೆಚ್ಚಲಂಗೋಡು ಗುತ್ತು ಪಿ ಅಕ್ಕರಿ ರೈ ಇವರ ಕುಟುಂಬಸ್ಥರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಪ್ರೇಕ್ಷಕ ಬಂಧುಗಳೇ, ಒಂದು ಚಪ್ಪಾಳೆ ವಿಶ್ವನಾಥ್ ಎಸ್, ಶಾಖಾ ವ್ಯವಸ್ಥಾಪಕರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸಬಣೂರು ಶಾಖೆ ಇವರಿಗೆ. ಮುಂದಿನ ಸನ್ಮಾನ ಶ್ರೀಮತಿ ಶಶಿಕಲಾ ಚಂದ್ರ ಇವರಿಗೆ. ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಒಂದು ಚಪ್ಪಾಳೆ ಶ್ರೀಮತಿ ಶಶಿಕಲಾ ಚಂದ್ರ ಇವರಿಗೆ. ನಮ್ಮ ರೈ ಸರ್ವಿಸ್ ಸೆಂಟರ್ ನಲ್ಲಿ 1998ರಿಂದ ಈವರೆಗೆ ದಕ್ಷತೆ, ಪ್ರಾಮಾಣಿಕತೆ ಹಾಗೂ ನಿಷ್ಠೆಯಿಂದ ಕರ್ತವ್ಯವನ್ನ ನಿರ್ವಹಿಸುತ್ತಾ ಸಾರ್ಥಕ ಸೇವೆಯನ್ನ ಸಲ್ಲಿಸುತ್ತಾ ನಮ್ಮ ಸಂಸ್ಥೆಯ ಏಳಿಗೆಗಾಗಿ ಶ್ರಮಿಸುತ್ತಿರುವ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಎನ್ನುವ ಆಶಯದೊಂದಿಗೆ ಸುಮಾರು 23-24 ವರ್ಷಗಳಿಂದ ಒಂದೇ ಸಂಸ್ಥೆಯಲ್ಲಿ ಈ ಒಂದು ವೃತ್ತಿಯನ್ನ ಮುಂದುವರಿಸುತ್ತಿರುವ ಶ್ರೀಮತಿ ಶಶಿಕಲಾ ಚಂದ್ರ ಇವರಿಗೆ ಹೆಚ್ಚಲಂಗೋಡು ಗುತ್ತು ಪಿ ಅಕ್ಕರಿ ರೈ ಕುಟುಂಬಸ್ಥರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸಲ್ಲಿಸುವ ಗೌರವದ ಅಭಿಮಾನದ ಸನ್ಮಾನ. ಪ್ರೇಕ್ಷಕ ಬಂಧುಗಳೇ, ಮತ್ತೊಂದು ಚಪ್ಪಾಳೆ ಶ್ರೀಮತಿ ಶಶಿಕಲಾ ಚಂದ್ರ ಇವರಿಗೆ. ಮುಂದಿನ ಸನ್ಮಾನ ಶ್ರೀ ಮಹಾಲಿಂಗ ನಾಯಕ ಮುಂಡೋಮೂಲೆ ಇವರಿಗೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಬರಡಾಗಿದ್ದಂತ ಎಡಕತ್ತೋಡಿ ಈ ಭೂಮಿಯನ್ನ ಅವರ ದಂಪತಿ, ಅವರ ಪತ್ನಿ ಕೂಡ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಇವತ್ತು ಕೃಷಿ ಕ್ಷೇತ್ರದಲ್ಲೂ ಕೂಡ ವಿಶೇಷ ಸಾಧನೆಯನ್ನ ಮಾಡಿದವರು ಅಕ್ಕರಿ ರೈಗಳು. ಬರಡು ಭೂಮಿಯನ್ನ ವಿಶೇಷವಾಗಿ ಹಸನ್ನಾಗಿಸಿ ಸಂಪದ್ಭರಿತ ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸುವ ಸಂದರ್ಭದಲ್ಲಿ ಇವತ್ತು ಅಡಿಕೆ, ತೆಂಗು, ಕರಿಮೆಣಸು, ಬಾಳೆ ಕೃಷಿ ವಿಶೇಷವಾಗಿ ಸಮೃದ್ಧವಾಗಿ ಬೆಳಿಬೇಕು ಅಂತಿದ್ರೆ ಅದಕ್ಕೊಂದು ಕಾರಣೀಕರ್ತರು ಶ್ರೀಯುತ ಮಹಾಲಿಂಗ ನಾಯಕ ಮೂಲೆ ಇವರ ಪ್ರಾಮಾಣಿಕತೆ. ಸುಮಾರು 15 ವರ್ಷಗಳಿಂದ ಕೃಷಿ ಚಟುವಟಿಕೆಗಳಲ್ಲಿ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸ್ತಾ ದಕ್ಷತೆ, ಪ್ರಾಮಾಣಿಕತೆ ಹಾಗೂ ನಿಷ್ಠೆಯಿಂದ ಕರ್ತವ್ಯವನ್ನ ನಿರ್ವಹಿಸ್ತಾ ಸಾರ್ಥಕ ಸೇವೆಯನ್ನ ಸಲ್ಲಿಸಿರುವ ನಿಮ್ಮ ಭವಿಷ್ಯ ಕೂಡ ಉಜ್ವಲ ಆಗಲಿ ಎನ್ನುವ ವಿಶೇಷ ಹಾರೈಕೆಯೊಂದಿಗೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ತಮಗೆ ವಿಶೇಷ ಅಭಿನಂದನೆಗಳು. ಇದು ಕುಟುಂಬಸ್ಥರ ಪರವಾಗಿ ಸಲ್ಲಿಸುವ ಗೌರವದ ಅಭಿಮಾನದ ಸನ್ಮಾನ. ಪ್ರೇಕ್ಷಕ ಬಂಧುಗಳೇ, ಒಂದು ಚಪ್ಪಾಳೆ ನಮ್ಮ ಪ್ರಾಮಾಣಿಕ ಶ್ರೀ ಮಹಾಲಿಂಗ ನಾಯಕ ಮುಂಡೋಮೂಲೆ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಅತಿಥಿಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆಗೊಂದಿಗೆ ಇಲ್ಲಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ಮುಕ್ತಾಯ ಆಗತ್ತೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇಂದಿನ ಸಭಾ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿಕೊಂಡಿರುವ ಕರ್ನಾಟಕ ರಾಜ್ಯದ ಸಹಕಾರ ರತ್ನ ಅನ್ನುವ ಬಿರುದಾಂಕಿತ ಬಂಟ ಮದಿಮೆ ಎನ್ನುವ ವಿಶೇಷ ಪುಸ್ತಕವನ್ನ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯಕ್ಕೆ ಸಮರ್ಪಿಸಿದ ಮೇರು ವ್ಯಕ್ತಿತ್ವದ ಶ್ರೀಯುತ ಸದಾಶಿವರೈ ದಂಬೆಕಾನ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ಕೋರಿಕೆ. ಮಾತ ಸೇರಿದನಂಚಿನ ಬಂಧುಲೆಗೆ ನಮಸ್ಕಾರ ಪಂಡೊಂದು ಭಾಷಣ ಮಲ್ಪುಜಿ ಗಂಟಾಂಡು ಹೆಚ್ಚಿಗೆ ತಗಲು ಬಂಜಿದ ಬಡ ಉಂಡು ಅಂಚೆನೆ ಆಟ ತೋಡು ಪ್ರಮಾಣ ಆ ಕುತೂಹಲ ಉಂಡು ಹಿಡ್ದಾದ ಪಾತೆರ ಕೇನುನಂಚಿನ ವ್ಯವಸ್ಥೆ ದಯಪಂಡ ಇನಿ ನಮ್ಮ ಪಾತೆರನು ಜಾಸ್ತಿ ಆತನ ಭಾರತೋಡು ಕೆಲಸ ಕಮ್ಮಿ ಆತಂಡು ಕೆಲಸ ಜಾಸ್ತಿ ಆದ ಪಾತೆರ ಕಮ್ಮಿ ಮಲ್ಪಣ ಅವಶ್ಯಕತೆ ಉಂಡು ಪಂಪಣವು ಸಂಜೀವರ ನಂಚಿನ ಮಾಸ್ಟರ್ನಕಲು ಶಾಲೆಡ್ ಮಾತೆರಗಳ ಪಾಠ ಮಲ್ತನವು ಇನಿ ಅವು ಮರತಂದ್ರೆ ಎಕಡೆ ಮೂಲು ಎಂಕ್ಲ ಪಾತೆರ ಒಂದು ಪುನಃ ಪೀರೋಡ್ದು ಪಾತೆರ ಸುರು ಮಲ್ತೀರಿ ಎಂಕುಲ್ಲ ಭಾಷಣಗಾರ ಹಿಡ್ದಾದ ಏರೆಲ್ಲ ದೂರನೆ ಎತ್ತು ಸಮಯದ ಅಭಾವ ದೇವಿರು ಅಣ್ಣೇರು ಎಕಡೆ ಪಂಡೇರು ಭಾರಿ ಪುರ್ಲುದ ಪಾತೆರಡು ಆಶೀರ್ವಚನ ಮಲ್ತನೆ ರೀತಿಡು ಆರ್ 4 ಪಾತೆರ ಪಂಡೇರು ಭಾರಿ ಖುಷಿ ಆಣೆಂಕ್ ಗುಮ್ಮಡೆ ಕಂಡದ ಆ ಇಲ್ಲದ ಆ ಮಣ್ಣದ ಆ ಶಕ್ತಿಲು ಆರ್ನ ಒಟ್ಟಿಗೆ ಬತ್ತದು ಮುಲು ಆಶೀರ್ವಾದ ಮಲ್ತದೇರು ಅಂಚನೆ ಅಭಿನಂದನೆ ಸ್ವೀಕಾರ ಮಲ್ತರಂಜನ ಮಾತೆರ್ನ ಪರವಾದ ಏರಿಗೆ ಮಾತ ಮೂಲು ಸನ್ಮಾನ ಮಲ್ತಾರ ಅಕಲ್ನ ಮಾತೆರ್ನ ಪರವಾದ ಅಕ್ಕಾರಿ ರೈಕಲ್ನ ಬಾಳ್ವೆ ಆರೊಂಜಿ ಆದರ್ಶಪ್ರಾಯ ವ್ಯಕ್ತಿಯಾದ
ಆದರ್ಶಪ್ರಾಯ ಮಗೆಯದು, ಆದರ್ಶಪ್ರಾಯ ಅಳಿಯದು, ಆದರ್ಶಪ್ರಾಯ ಕಂಡಣಿಯದು, ಆದರ್ಶಪ್ರಾಯ ಅಮ್ಮೆಯದು, ಆದರ್ಶಪ್ರಾಯ ತಮ್ಮಲೆ ಅದು. ಆರು ಈ ಸಮಾಜಗೂ ಆದರ್ಶಪ್ರಾಯ ವ್ಯಕ್ತಿತ್ವನು ಮಾತೆರೆಗ್ಲ ಗುರುತಿಸದ ಕೊರತೆರು. ಒಂದು ವ್ಯಕ್ತಿ ಆ ರೀತಿ ಉಪ್ಪಡುನ್ ಪನ್ಪಡೆಯನ್ನು ತೋಜಾದ ಕೊರತೆರು. ಆ ರೀತಿ ಬಹುಶಃ ಮೂಲ ಸೇರಿದ ಜನ ಅನೇಕ ಯುವ ಜನತೆಗೆ ಆರು ಪ್ರೇರಕರವಾದ ಉಂತುರಿನ ಪನ್ಪಡಂಚನ ಸಂಕಲ್ಪಡು ಯಾನೊಂಜನೆಗಳ ಕೇಳೊಂದುಲ್ಲೆ ಆರ್ನ ನನ್ನ ದುಂಬುದ ಜೀವನ ಉತ್ತರೋತ್ತರ ಅಭಿವೃದ್ಧಿ ಆವಡನ್ನು ಪಣದು ಪ್ರಾಮಾಣಿಕವಾದ ನಿಗಲ ಮೂಲ ಪ್ರಾರ್ಥನೆ ಮಲ್ಪಲೆ ನಿಗಲ ಇಲ್ಲಲ್ಲ ಪೋದು ಇನಿತ ದಿನೊಟ್ಟು ನಮ್ಮನ ಮಾತ ಈ ಮಣ್ಣುಗಳೆತ್ತದೆ ಆ ಒಂಜಿ ಭಗವತಿನ ಆಶೀರ್ವಾದದ ಪ್ರಸಾದನ ಕೊರ್ಪಾವನಂಚಿನ ಪುಣ್ಯ ಕಾರ್ಯನ ಮಲ್ತಿದ್ದೀರಿ. ಅಂಚನೆ ಅನೇಕ ಮಂದಿನ ಮೂಲು ಸನ್ಮಾನ ಮಲ್ತೇರಿ. ಆರೆಗೆ ಮಾತ ರೀತಿ ಇಲ್ಲ ಕೃತಜ್ಞತೆ ಪಣ್ಣೊಂದು ಮಾತೆರನ ಪರವಾದ ಕೃತಜ್ಞತೆ ಪಣ್ಣೊಂದು ಮೂಲು ಬದ್ದನಂಚನ ಮಾತ ಬಂಧು ಬಾಂಧವ್ಯರನ ಪರವಾದ ಕೃತಜ್ಞತೆ ಪಣ್ಣೊಂದು ನನ್ನ ದುಂಬುದ ಆರ್ನ ಜೀವನ ಸತ್ಯ ನ್ಯಾಯ ಧರ್ಮಡು ಉತ್ತರೋತ್ತರ ಅಭಿವೃದ್ಧಿ ಆಡನ್ ಪಣ್ಣದ ಕೇಳೊಂದು ಆ ಮಾಲಿಂಗೇಶ್ವರ ಅಂಚನೆ ಉಳ್ಳಾಲ್ ತೆಪ್ಪೆಡ ಯಾನು ಶರಣಾಗತಿ ಕೊರೊಂದು ಎಂಚಿನವೇ ತಪ್ಪಿತ್ತಲ್ಲ ಆ ತಪ್ಪುಗೂ ಮಾತ ಕ್ಷಮೆ ಕೊರದು ನನ್ನ ದುಂಬುಗೂ ಆರೆಗೆ ಉತ್ತರೋತ್ತರ ಅಭಿವೃದ್ಧಿ ಆದ ಬೆಳಗಾದ ಕೊರ್ಲೆ ಇಂದು ಮೂಲು ಸೇರಿದ ನಂಚನ ಮಾತ ಬಂದುಲ್ನ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ನಮೋ ನಮಃ. ಎಲ್ಲ ಅತಿಥಿಗಳು ಅಲ್ಲೇ ಕುಳಿತುಕೊಳ್ಬೇಕು. ದಂಪತಿಗಳು ದಯವಿಟ್ಟು ಅಲ್ಲೇ ಕುಳಿತೀರಿ ಅನ್ನುವ ಕೋರಿಕೆ. ಸೊ ಅಲ್ಲಿಗೆ ಸನ್ಮಾನ ಕಾರ್ಯಕ್ರಮವನ್ನ ಮಾಡ್ತೇವೆ ಅನ್ನುವ ವಿಶೇಷ ಆಶಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಆದರಣೀಯ ಪ್ರೇಕ್ಷಕ ಬಂಧುಗಳೇ ಹಾಗೂ ವಿಶ್ವ ಹಿಂದೂ ಪರಿಷತ್ ಅಜ್ಜಿಕಲ್ಲು ಘಟಕ ಇದರ ಗೌರವಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದವರು. ಹೇಗೆ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಸಮಾಜಕ್ಕೆ ಮಾಡಿದಂತಹ ಮೇರು ವ್ಯಕ್ತಿತ್ವದ ವ್ಯಕ್ತಿ ಇಚ್ಲಂಗೋಡು ಗುತ್ತು ಪಿ ಅಕ್ಕರಿ ರೈ ಇವರು ಶ್ರೀಮತಿ ವಿನೋದ ಎ ರೈ ಇವರ ದಾಂಪತ್ಯದೊಂದಿಗೆ 40 ವರ್ಷವನ್ನ ಅತ್ಯಂತ ವ್ಯವಸ್ಥಿತವಾಗಿ ತುಂಬು ಕುಟುಂಬವನ್ನ ನಡೆಸುತ್ತಿರುವ ಹಿರಿಯಣ್ಣನಾಗಿ, ಪತ್ನಿಗೆ ಆದರ್ಶ ಪತಿಯಾಗಿ, ಮಕ್ಕಳಿಗೆ ಪಿತೃಶ್ರೇಷ್ಠನಾಗಿ, ವಿಶೇಷವಾಗಿ ಇಡೀ ಸಂಸಾರವನ್ನ ಬಹಳ ವ್ಯವಸ್ಥಿತವಾಗಿ ಮುನ್ನಡೆಸಿದವರು. ಇವತ್ತಿನ ಪ್ರಾಸ್ತಾವಿರಿ ರೈ ಮತ್ತು ಪರಾರಿ ಗುತ್ತು ವಿನೋದ ಎ ರೈ ಬಹುಶಃ ಕೃಷಿ ಕ್ಷೇತ್ರದಲ್ಲೂ ಕೂಡ ವಿಶೇಷ ಸಾಧನೆಯನ್ನ ಮಾಡಿಕೊಂಡು ಇವತ್ತು ಸಂಪದ್ಭರಿತವಾದ ಕೃಷಿಯನ್ನ ಕೂಡ ತೊಡಗಿಸಿಕೊಂಡು ವೃತ್ತಿ ಜೀವನವನ್ನ ಕೂಡ ವಿಶೇಷವಾಗಿ 25 ವರ್ಷಗಳ ಕಾಲ ದಿನೇಶ್ ಬೊಮ್ಮನ ಲಾಡ್ಜ್ ಮ್ಯಾನೇಜರ್ ಆಗಿ ಕರ್ತವ್ಯವನ್ನ ನಿರ್ವಹಿಸುವುದರ ಜೊತೆಗೆ 30 ವರ್ಷಗಳ ಕಾಲ ದಸ್ತಾವೇಜು ಬರಹಗಾರನಾಗಿ ವಿಶೇಷವಾಗಿ ಪುತ್ತೂರು ಸೌಹಾರ್ದ ಸಹಕಾರಿ ಸಂಘದ ಸ್ಥಾಪನೆಗೂ ಕಾರಣಕರ್ತನಾಗಿ 13 ವರ್ಷ ಬಹಳ ವ್ಯವಸ್ಥಿತವಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನ ನಡೆತ ಇವತ್ತು ವಿಶೇಷವಾಗಿ ಸಂಪತ್ತು ಬಂದಾಗ ಕೂಡ ದೇವರನ್ನ ನಾನು ನೆನಪಿಸಿಕೊಳ್ಳುತ್ತೇನೆ ಅನ್ನುವ ವಿಶೇಷ ಆಶಯದೊಂದಿಗೆ ಇಡೀ ಕುಟುಂಬವನ್ನ, ಇಡೀ ಸಮಾಜದ ತನಗೆ ಸಹಕರಿಸಿದ ಸರ್ವರನ್ನ ಒಂದು ಕಡೆ ಸೇರಿಸಿಕೊಂಡು ನೆನಪಿಸುವಂತಹ ದೊಡ್ಡ ವ್ಯಕ್ತಿತ್ವ ಇಚ್ಲಂಗೋಡು ಗುತ್ತು ಅಕ್ಕರಿ ರೈ ಇವರದು. ಎಲ್ಲ ಪ್ರೇಕ್ಷಕ ಬಂಧುಗಳೇ, 2 ಸಂಭ್ರಮ, 70ರ ಹುಟ್ಟುಹಬ್ಬ, 40ರ ವೈವಾಹಿಕ ಮದುವೆಯ ಸಂಭ್ರಮ ಗಿಸಿಕೊಂಡು ಇಡೀ ಕುಟುಂಬ ಇವತ್ತು ನಮ್ಮ ಜೊತೆ ಉಪಸ್ಥಿತಿ ಇದೆ. ಅವರ ಇವತ್ತು ಈ ಸನ್ಮಾನ ಕಾರ್ಯಕ್ರಮ ಮಹಾಲಿಂಗೇಶ್ವರ ದೇವರನ್ನ ನೆನಪಿಸಿಕೊಂಡು ಅವರ ಭಾವಚಿತ್ರವನ್ನ ಕೂಡ ಇವತ್ತು ಅವರ ಮಕ್ಕಳು, ಅಳಿಯಂದಿರು, ಸಹೋದರರು, ಇಡೀ ಅವರ ಮೊಮ್ಮಕ್ಕಳು, ಸಕುಟುಂಬಿಕರು ಸೇರಿಕೊಂಡು ಇದನ್ನ ಸಮರ್ಪಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಇವತ್ತು ನಾನೇನಾಗಿದ್ದೇನೆ ಅದು ಮಹಾಲಿಂಗೇಶ್ವರನ ಪ್ರಸಾದ ಅನ್ನುವ ನಿಟ್ಟಿನಲ್ಲಿ ಪ್ರತೀಕ್ಷಣ ಹೇಳುವಂತಹ ಶ್ರೀಯುತ ಅಕ್ಕರಿ ರೈ ಇವರು ಮಹಾಲಿಂಗೇಶ್ವರನ ಆಶೀರ್ವಾದದಿಂದ 70 ವರ್ಷವನ್ನ ತುಂಬಿದ್ದಾರೆ. 40 ವರ್ಷದ ಯಶಸ್ವಿ ದಾಂಪತ್ಯದ ಜೀವನವನ್ನ ಸವಿದಿದ್ದಾರೆ. ಎಲ್ಲ ಪ್ರೇಕ್ಷಕ ಬಂಧುಗಳು, ಎಲ್ಲರ ಹಿರಿಯರ ಆಶೀರ್ವಾದ ಜೀವನ ಸುವರ್ಣ ಮಹೋತ್ಸವವನ್ನ ಆಚರಿಸಲಿ, ಇವರ ಬದುಕು ಶತಮಾನವನ್ನ ಕಾಣಲಿ ಅನ್ನುವ ವಿಶೇಷ ಆಶಯದೊಂದಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳ ಮತ್ತೊಂದು ಚಪ್ಪಾಳೆಯೊಂದಿಗೆ ಇವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಭಕ್ತಿಯಿಂದ, ಗೌರವದಿಂದ, ಅಭಿಮಾನದಿಂದ ಸಲ್ಲಿಸುವ ಕುಟುಂಬ ಮಿತ್ರರ ಸನ್ಮಾನ.
ಎಲ್ಲ ಸಕುಟುಂಬಿಕರು ಕೆಳಭಾಗಕ್ಕೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಅತಿಥಿಗಳು ಮಾತ್ರ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅನ್ನುವ ವಿನಂತಿ. ಎನ್ನ ಆತ್ಮೀಯ ಬಂಧುಗಳೇ, ನಿಕ್ಲೆಗೆ ಮಾತ ಎನ್ನ ಸ್ವಾಗತನು ಬಯಸೊಂದುಳ್ಳೆ. ಅಂಚೆನೆ ಈ ಮಣ್ಣದ ದೈವಾಯನಂಚಿನ ಮಹಾವಿಷ್ಣುಮೂರ್ತಿ ಜಟಧಾರಿ ದೈವಗಳನ್ನು ಮನಸ್ಸು ಸ್ಮರಣೆ ಮಲ್ತೊಂದು ಎನ್ನ ಆರಾಧ್ಯ ದೇವರಾಯನಂಚಿನ ಶ್ರೀ ಮಾಲಿಂಗೇಶ್ವರನ ಮನಸಾರ ಪ್ರಾರ್ಥನೆ ಮಲ್ತದು ಅನುಗ್ರಹವನ್ನು ನಟ್ಟೊಂದು ಅಂಚೆನೆ ಈ ಮೇಲದ ದೇವರಾಯನಂಚಿನ ಭಗವತಿಗಳ ಸ್ಮರಣೆ ಮಲ್ತೊಂದು ಏನು ಎನ್ನ ಜೀವನದ ಬಗ್ಗೆ ಹೆಚ್ಚ ಪಾತೆರುನ ಅಗತ್ಯ ಇಜ್ಜಿ ದಾಯ ಬಂಡ ಇನ್ನ ಜೀವನ ವಾ ರೀತಿ ನಡತ ಬತ್ತಂಡು ಪನ್ಪನ ವಿಚಾರನು ಎನ್ನ ಮೆಗ್ಗಿಯೇ ರಾಮಾಯ ರೈ ಅತಿ ವಿಸ್ತಾರವಾದ ಪಂಡದು ನಿಖಲ್ನ ದುಂಬುದೀತಿ ಐದಾತ ಅವೇ ವಿಷಯವನ್ನು ಪಿರ ಪನ್ಪನಾವು ಅಗತ್ಯ ಜೀನ್ ತೋಜುನೆಂಕ್ ಆಂಡ ಒಂಜಿ ವಿಚಾರ ಎನ್ನ ಬಾಲ್ಯ ಎಡಕತ್ತೋಡಿ ಸೀತಾರಾಮರೈಗಳನ್ನ ಒಂಜಿ ಮಾರ್ಗದರ್ಶನೋಡು ಎಂಗೆ ವಿದ್ಯಾಭ್ಯಾಸ ಬಲ್ತದು ಅಂಚ ಆರು ಭಾರಿ ಬೇಗ ಆರ್ನ ಜೀವನಗೂ ಅಂತ್ಯ ಕಂಡರು ಆಂಡ ತೋಜಾಯರು ಆಂಡ ಆರೇಗ ಸೌಕೇಜ್ ಅಂದಿಪ್ಪನಾಗ ಆರೇನು ಮುಲ್ತು ಕುಡ್ಲಾಗ ಕೊಂಡೈನಾಗ್ಲು ಯಾನ್ ಪೇರಾಲ್ ರಾಧಾಕೃಷ್ಣ ರೈಕ್ಳು ಅಂಚೆನೆ ಜೀವನ್ ಭಂಡಾರಿಲು ಎಂಕ್ಲ ಮೂಜಿ ಜನ ಸೇರಿದು ಆರ್ನ ಕುಡ್ಲಾಗ ಆಸ್ಪತ್ರೆ ಕೊಣಯ ಕೊಣದು ಆರು ಜೀವ ಇಪ್ಪನ ತಾಯ್ಮುಡು ಆರ್ನ ಆಸ್ಪತ್ರೆ ಜಪ್ಪಾದು ಮೆಕ್ಳು ಪೋಯರು ಏನು ಒರಿಯೇ ಆರ್ನ ಕೈತಾಲಿತ್ತೆ ಆಂಡ ಆರಿಗೆ ಬುಡೇದಿ ಇತ್ತನು ಜೋಕ್ಲು ಇತ್ತನು ಬುಡೇದಿ ಜೋಕ್ಲು ಓಲುಳ್ಳೇರ್ದ ಅಕ್ಲೆಗೆ ಗೊತ್ತಿಜ್ಜಾನು ಅಂಚಿನ ಟೈಮುಡು ಆರು ಸೈನಾಗ ಆರ್ನ ಬಾಯಿಗೆ ನೀರು ಬುಡ್ನಾಯಾನು ಯಾನು ನೀರು ಬುಡ್ನಾಗ ನಿಜವಾದ ಹೆಂಗೆ ಇತ್ತಿಲ್ಲ ತೋಜುನು ಆರ್ನ ಕನ್ನಡ ಕಣ ನೀರು ಬರ್ತದನು ಇನ್ನು ನಿಜವಾಯಿ ನಂಚಿನಂಜಿ ವಿಷಯ ಆಂಡ ಆರಿಗೆ ಪುಟ್ಟನಂಜಿನ ಜೋಕ್ಲು ದಾಯನ ಹಾಕ್ಲನ ದುರ್ಭಾಗ್ಯ ಅವು ಮಾತೆರೆಲ್ಲ ಗೊತ್ತಿತ್ತು ಹಾಕ್ಲನ ವಿಷಯ ಚಪಣಿಯರ ತಯಾರಿಜ್ಜಿ ಅಂಚನೆ ಎಡಕತ್ತೋಡಿ ನಾರಾಯಣ ರೈಕಲ್ನ ಮಾರ್ಗದರ್ಶನೋಡು ಏನು ಸಮಾಜಡು ವಾ ರೀತಿ ಬದುಕೋಡು ಬಣ್ಪಣಿ ತೋಜೋದು ಕೊಡ್ನಾರ ಆರು ಅಂಚ ಅದು ಆರೇ ನಂಗೆ ಈಡೇಲಿ ತೊಂದು ಬರೋದು ಇನ್ನೊಂದು ಆಸೆ ಇತ್ತಂಡು ಆಂಡ ಆರು ಬರ್ಪಣ ಸ್ಥಿತಿಡಿಜ್ಜೇರು ದಯವಂಡ ಆರು 97 ವರ್ಷದ ಪ್ರಾಯದಾರಾದ ಬರ್ಪಣ ಸ್ಥಿತಿಡಿಜ್ಜೇರು ಆಂಡ ಆರ್ನ ಬಗ್ಗೆ ಆರ್ನ ಮಗಿ ರಮೇಶ್ ರೇಕ್ಲೆಗ್ ಇನಿತ್ತೆ ಅಭಿನಂದನಾ ಮಂತ ಅಂಚನೆ ಈ ರಮೇಶ್ ರೈಕಲ್ ಏತೊಂಜಿ ಪ್ರೀತಿದ ಒಂಜಿ ಪಾತ್ರೆ ಬಂಡ ಒವ್ವೇ ವಿಚಾರ ಇತ್ತಲ್ಲ ಏನಡ ಬತ್ತದು ವಿಮರ್ಶೆ ಮಂತದು ಎಂದು ಮನ್ಪಿರು ದಯ ಬಂಡ ಆರ್ನ ದುಂಬದ ಬಾಂಧವ್ಯ ಎನ್ನಲ ಆರ್ನಲ ವಾ ರೀತಿಯಿಂದ ಏನು ಪರವಡಿದ್ಜಿ ಅವು ಪ್ರತಿಯೊಂದಿಗಳ ಗೊತ್ತುಂಡು
ಅಂಚನೆ ಏನು ಬುಕ್ಕೊಂಜಿ ವಿಷಯ ಪಡೋದು ದಾಯಿ ಬಂಡ ಏನು ಒವ್ವೇ ಸಂಘ ಸಂಸ್ಥೆ ಮಂತದಿಪ್ಪರೆ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇಪ್ಪು ಹೆಜ್ಜಿನ ಅಜ್ಜಿಕಲ್ಲು ಘಟಕದ ವಿಶ್ವ ಹಿಂದೂ ಪರಿಷತ್ತದ ಒಂಜಿ ಅಧ್ಯಕ್ಷರಾದಿಪ್ಪು ಹೆಜ್ಜಿನ ಓಂ ಶಿವ ಭಜನಾ ಮಂದಿರದ ಒಂಜಿ ಗೌರವಾಧ್ಯಕ್ಷರಾದಿಪ್ಪು ಅತ್ತನ ಐತೆ ಪುತ್ತೂರು ಸೌಹಾರ್ದದ ಸ್ಥಾಪಕ ಅಧ್ಯಕ್ಷರಾದ ಅಧ್ಯಕ್ಷ ಇನಿಮುಟ್ಟ ಉಲ್ಲೆ ಆಂಡ ಏನು ಮಲ್ಪುನ ಪ್ರತಿಯೊಂದು ಕೆಲಸೊಡ್ಲ ಎಣ್ಣೊಟ್ಟಿಗಿತ್ತನಾರು ಇತ್ತೆ ನಮ್ಮ ಪುತ್ತೂರು ಸೌಹಾರ್ದದ ಮುಖ್ಯ ಕಾರ್ಯನಿರ್ವಹಣೆನ ಮಂಜುನಾಥ್ ರೈಕ್ಲು ಏನು ಒಂದು ಮಂತೆನ ಸಂಘ ಸಂಸ್ಥೆನ ಸ್ಥಾಪನೆ ಮಂತೆರ ಆರು ಎನ್ನೊಟ್ಟಿಗಿತ್ತದು ಸಂಪೂರ್ಣ ಸಹಕಾರವನ್ನು ಕೊಡ್ತೇರು ಇನ್ನಿಲ್ಲ ಐತೆ ಆ ರೀತಿಯ ಸಹಕಾರ ಹೊಂಡ ಅವು ಪನ್ಪುಣಾತ್ ಪ್ರತಿ ಒಂಜಿಲ ಎನ್ನೊಟ್ಟಿಗೆ ಉಳ್ಳೇರು ಅಂಚನೆ ಈ ಒಂದು ಕಾರ್ಯಕ್ರಮದ ರೂವಾರಿ ಶಶಿಕುಮಾರ್ ಬಾಲಿಯೊಟ್ಟು ಇನಿ ಪೋಡಿತ್ತನು ಅನ್ನ ಕಾರಣಾಂತರದ್ದು ಅನ್ನ DCC ಬ್ಯಾಂಕ್ದ ಅಧ್ಯಕ್ಷರು ಕೂಡಲೇ ಬರೋಡು ಬಣ್ಣಕ್ಕೆ ಬಡದು ಮುಲ್ತು ಪೋತೇರು ಐದಾತು ಈ ಕಾರ್ಯಕ್ರಮಗಳು ಇನಿ ಇಜ್ಜೇರು ಆರೆಗಳ ಎನ್ನ ಕೃತಜ್ಞತೆಯನ್ನು ಸಲ್ಲಿಸೊಂದುಳ್ಳೆ ಅಂಚನೆ ಎನ್ನ ಒಟ್ಟುಗಿತ್ತದು ಎನ್ನ ಜೀವನದ ಬಗ್ಗೆ ಎಂಕ್ ಸಂಪೂರ್ಣ ಸಹಕಾರ ಕೊನ್ನಂಚಿನ ಮಾತೆರೆಗಳ ಒಂಜಿ ಅಭಿನಂದನೆ ಸಲ್ಲಿಸೋಡು ಎನ್ನ ಮನದಾಸೆ ಇತ್ತನು ಐನು ಇನಿ ದೇವರು ನಡಪಾದು ಕೊಡ್ತೇರು ಅಂಚನೆ ಮುಲ್ಪ ಸೇರ್ನಂಚಿನ ಮಾತೆರೆಗಳ ಎನ್ನ ಪರವಾದ ಮನದಾಳದ ಕೃತಜ್ಞನೆ ಕೊರೊಂದುಳ್ಳೆ ಅಂಚನೆ ಎನ್ನ ಜೀವನದ ಬಗ್ಗೆ ಎನ್ನ ಜೀವನದ ಒಟ್ಟಿಗೆ ಬೆರಿ ಸಹಾಯ ಉಂಟದು ಮಂತನಕ್ಲು ಎನ್ನ ಮೆಗ್ಗಾಡಿಕ್ಲು ಅಕ್ಲೆಗಳ ಎನ್ನ ಮನದಾಳದ ಕೃತಜ್ಞತೆ ಸಲ್ಲಿಸೊಂದುಳ್ಳೆ ಅಂಚನೆ ಎನ್ನ ಮಗೆ ಸಚಿನ್ ಕುಮಾರ್ ರೈ ಏನು ಮಲ್ಪುನ ಪ್ರತಿಯೊಂದು ಕಾರ್ಯಕ್ರಮಡ್ಲ ಎಂಕ್ ಬೆರಿ ಸಹಾಯ ಉಂಟದು ಎನ್ನ ಒಂಜಿ ಒವ್ವೇ ರೀತಿದ ಎಂಕ್ ಒಂದು ಇಜ್ಜಂದೆ ಸಂಪೂರ್ಣ ಸಹಕಾರ ಕೊರೋದು ಎನ್ನೊಟ್ಟು ಗುಲ್ಲೇನು ಬಂದ್ಬೋದು ಆಗಲ ಎನ್ನ ಒಂಜಿ ಮನದಾಳದ ಒಂಜಿ ಆಶೀರ್ವಾದವನ್ನು ಕೊರೊಂದುಲ್ಲೆ ಅಂಚನೆ ಏನು ಈ ದಸ್ತಾವೇಜು ಬರಗಾರಾದ ಒಂಜಿ ಸಮಾಜಕ್ಕೂ ತೋಜೋಡ್ದಾಂಡ ಐಕೊಂಜಿ ಗುರುಕುಲ ಬೋಡು ಅವು ದಿವಂಗತ ವಿಷ್ಣುಮೂರ್ತಿ ಹೆಬ್ಬಾರ್ ಆರೀನಿ ಇತ್ತದೇರ್ನ ಇಡೇ ಬತ್ತದ ಆರೆಗೆ ವಾ ಒಂಜಿ ಖುಷಿ ಆದ ಬಂಡೈತೆ ಅಲ್ಪ ಇತ್ತಲ್ಲ ಆರೆಗೆ ಖುಷಿಯಾವು ದಯವಂಡ ಎಂಗೆ ಸಂಪೂರ್ಣ ದಸ್ತಾವೇಜದ ಬಗ್ಗೆ ಅನುಭವವನ್ನು ಕೊನ್ನಾರು ಶ್ರೀ ವಿಷ್ಣುಮೂರ್ತಿ ಹೆಬ್ಬಾರ್ ಅಂಚನೆ ಎನ್ನ ಒಟ್ಟಿಗೂ ಇತ್ತದು ಏರು ಮಾತ ಎಂಕ್ ಸಹಾಯ ಮಾಡ್ತೀರ ಇಜ್ಜಿನ ಎನ್ನ ಒಟ್ಟಿಗೆ ಏರು ಮಾತ ಎನ್ನ ಅಭಿಮಾನಿರುಳ್ಳೇರ ಅಕ್ಲಿ ಪೂರ ಎನ್ನ ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸು ಎನ್ನ ರೆಡ್ಡು ಪಾತಿರು ಉಂತವೆ ಅಂಚನೆ ಏನು ಮಲ್ಪುಣ ಪ್ರತಿಯೊಂದು ಕೆಲಸ ಒಡ್ಲ ಎಂಕ್ ಬೆರಿ ಸಹಾಯ ಉಂಟದು ಎನ್ನ ಜೀವನದ ಅಭಿವೃದ್ಧಿಗೆ ದುಮ್ಮುನುಕನ ಅಂಜನ ಪತ್ನಿ ವಿನೋದಾರೈ ಅಂಚನೆ ಎಲ್ಲ ಬಿಡೋದು ವಿನೋದರೈ ಇಲ್ಲ ಅತ್ಯಂತ ಪ್ರೀತಿಪೂರ್ವಕ ಆಧಾರಗಳು ಅಲ್ಲ ಕೃತಜ್ಞತೆ ಅಂಚನೆ ಮಾತೆರೆಗಳ ಬುಕ್ಕರ ಎನ್ನ ಮನದಾಳದ ಕೃತಜ್ಞತೆ ಸಲ್ಲಿಸದು ಎನ್ನ ರೆಡ್ಡು ಪಾತಿರನು ಉಂತವೆ ಸರಿ ಕೃತಜ್ಞತೆಗಳು ಸಾರ್ಥಕ ಮಾತುಗಳಿಗಾಗಿ ಕಾರ್ಯಕ್ರಮವನ್ನ ಮುಂದುವರಿಸಿದ ಇಚ್ಲಂಗೋಡು ಗೊತ್ತು ಪಿ ಅಕ್ಕರಿ ರೈ ಇವರ ಜೊತೆ ಒಡನಾಟವನ್ನ ಇಟ್ಟುಕೊಂಡು ವಿವಿಧ ಸಂಘ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಶ್ರೀದೇವಿ ವಚನಾ ಮಂಡಳಿಯ ಮುಖಾಂತರವಾಗಿಯೂ ಕೂಡ ಹಲವು ಸಹಕಾರವನ್ನ ಈ ಕುಟುಂಬಕ್ಕೆ ನೀಡಿದವರು ಶ್ರೀಯುತ ಈಶ್ವರ ನಾಯಕ. ಇದು ಇಡೀ ಭಜನಾ ಮಂದಿರದ ಪದಾಧಿಕಾರಿಗಳು ಸರ್ವ ಸದಸ್ಯರಿಗೆ ಸಲ್ಲಿಸುವ ಗೌರವದ ಸ್ಮರಣಿಕೆ. ಇದನ್ನ ಅಧ್ಯಕ್ಷರಾಗಿರುವಂತಹ ಈಶ್ವರ ನಾಯ್ಕ ಇವರು ಪಡೆದುಕೊಳ್ಳಬೇಕು ಅನ್ನುವ ಕೋರಿಕೆ. ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ನಿಮಗೆ ವಿಶೇಷವಾಗಿ ವಿಶ್ ಮಾಡಲಿಕ್ಕೆ, ಶುಭ ಹಾರೈಸುವುದಕ್ಕೆ ಧನ್ಯವಾದದ ನಂತರ ನಾವು ಅವಕಾಶವನ್ನ ಕೊಡುತ್ತೇವೆ. ಆ ಸಂದರ್ಭದಲ್ಲಿ ಸದುಪಯೋಗ ಪಡಿಸಿಕೊಳ್ಳಿ ಅನ್ನುವ ವಿಶೇಷ ಕೋರಿಕೆಯೊಂದಿಗೆ ಶ್ರೀದೇವಿ ವಚನ ಮಂಡಳಿ ಇದರ ಅಧ್ಯಕ್ಷರಾಗಿರುವ ಈಶ್ವರ ನಾಯ್ಕ ಇವರು ವೇದಿಕೆಗೆ ಬರಬೇಕು, ವಿಶೇಷವಾಗಿ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ.
ಅದೇ ರೀತಿ ಅಜ್ಜುಕಲ್ಲು ಓಂ ಶಿವ ಭಜನಾ ಮಂದಿರದ ಅಧ್ಯಕ್ಷರಾಗಿರುವ ಶ್ರೀಯುತ ಅಜಿತ್ ರೈ ಇವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸದಬಿಟ್ಟು ಅಜಿತ್ ರೈ ಹೊಸಮನೆ ಇವರು ಕೂಡ ವೇದಿಕೆಗೆ ಬರಬೇಕು, ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ವಿಶೇಷವಾಗಿ ಓಂ ಶಿವ ಭಜನಾ ಮಂದಿರದ ಅಧ್ಯಕ್ಷರಾಗಿ ಮತ್ತು ಗೌರವಾಧ್ಯಕ್ಷರಾಗಿ ಇವರ ಜೊತೆ ಒಡನಾಟವನ್ನ ಇಟ್ಟುಕೊಂಡವರು. ಇವತ್ತು ಕೂಡ 2 ಭಜನಾ ಮಂದಿರವನ್ನ ಕೂಡ ನೆನಪಿಸುವಂತ ಕಾರ್ಯ ಆಗ್ತಿದೆ. ಇದು ಭಜನಾ ಮಂದಿರದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರಿಗೆ ಸಲ್ಲಿಸುವ ಗೌರವದ ಸ್ಮರಣಿಕೆ. ಇದೀಗ ಶ್ರೀದೇವಿ ಭಜನಾ ಮಂಡಳಿಯ ಪರವಾಗಿ ಈಶ್ವರ ನಾಯ್ಕ ಮತ್ತು ಪದಾಧಿಕಾರಿಗಳು ಗೌರವವನ್ನ ಸ್ವೀಕರಿಸುತ್ತಿದ್ದೀರಿ. ಅಂತೆಯೇ ಓಂ ಶಿವ ಭಜನಾ ಮಂಡಳಿ ಅಜ್ಜಿಕಲ್ಲು ಇದರ ಅಧ್ಯಕ್ಷರಾಗಿರುವ ಶ್ರೀಯುತ ಅಜಿತ್ ರೈ ಹೊಸಮನೆ ಇವರು ಕೂಡ ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅಂತೆಯೇ ಕೋರಿಕೆ. ಅಂತೆಯೇ ಈ ಒಂದು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ಒಟ್ಟು ಇದರ ಅಚ್ಚುಕಟ್ಟು ವ್ಯವಸ್ಥೆಗೆ ಸುಮಾರು 5 ಗಂಟೆಯಿಂದ ಮೊನ್ನೆಯಿಂದ ಇಡೀ ಕಾರ್ಯಕ್ರಮದ ಚೌಕಟ್ಟನ್ನು ಹಾಕಿಕೊಟ್ಟವರು ಶಶಿಕುಮಾರ್ ರೈ ಬಾಲ್ಯುಟ್ಟು ಮತ್ತು ದಯಾನಂದ ರೈ ಕೋರ್ಮಂಡ. ಇವತ್ತು ಸಂಜೆಯಿಂದ ಇಡೀ ಕಾರ್ಯಕ್ರಮದ ವ್ಯವಸ್ಥೆಯನ್ನ ನೋಡಿಕೊಂಡವರು ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ದೈಹಿಕ ಶಿಕ್ಷಕರಾಗಿರುವ ಶ್ರೀಯುತ ದಯಾನಂದ ರೈ ಕೋರ್ಮಂಡ ಇವರ ಮಾರ್ಗದರ್ಶನದಲ್ಲಿ ಇವತ್ತಿನ ಸಂಜೆಯ ಕಾರ್ಯಕ್ರಮ ನಡೆಯುತ್ತಿದೆ. ದಯವಿಟ್ಟು ವೇದಿಕೆಗೆ ಬರಬೇಕು, ಒಂದು ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ದೈಹಿಕ ಶಿಕ್ಷಕರು ಯಾವುದೇ ಕಾರ್ಯಕ್ರಮ ಇರಲಿ ಬಹಳ ಅಚ್ಚುಕಟ್ಟಾಗಿರಬೇಕು ಅಂತ 1-2 ಗಂಟೆ ಮುಂಚಿತವಾಗಿ ಅದಕ್ಕೆ ವ್ಯವಸ್ಥೆಯನ್ನ ಮಾಡುವಂತ ಮೇರು ವ್ಯಕ್ತಿತ್ವದವರು ಶ್ರೀಯುತ ದಯಾನಂದ ರೈ ಕೋರ್ಮಂಡ ಇವರು ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ ಕೃತಜ್ಞತೆಯ ಸಮರ್ಪಣೆ ಶ್ರೀಯುತ ಮಂಜುನಾಥ್ ರೈ ಇವರಿಂದ. ಕಾರ್ಯಕ್ರಮದ ನಂತರ ವಿಶೇಷವಾಗಿ ಎಲ್ಲ ಕುಟುಂಬದವರು, ಬಂಧು ಮಿತ್ರರು ಬಂದಿದ್ದೀರಿ. ದಯವಿಟ್ಟು ಸರ್ವರೂ ಕೂಡ ಇವರಿಗೆ ವಿಶೇಷ ಗೌರವಾರ್ಪಣೆಗೆ ಅವಕಾಶ ಇದೆ. ಈ ಸಂದರ್ಭವನ್ನ ಸದುಪಯೋಗ ಪಡಿಸಿಕೊಳ್ಳಬಹುದು ಅನ್ನುವ ಕೋರಿಕೆ. ಈ ಕಾರ್ಯಕ್ರಮದ ಬಳಿಕ ಸೌಹಾರ್ದ ಸಹಕಾರಿ ಸಂಘದಿಂದ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಆ ಬಳಿಕ ಸರ್ವರು ವೇದಿಕೆಗೆ ಬಂದು ವಿಶೇಷವಾಗಿ ಶುಭ ಹಾರೈಸಬಹುದು ಅನ್ನುವ ವಿನಂತಿ. ಇಚ್ಚಲಂಗೋಡು ಗುತ್ತು ಪಿ ಅಕ್ಕರ್ರೆಯವರ 70ನೇ ವರ್ಷದ ಹುಟ್ಟುಹಬ್ಬ ಹಾಗೂ ಅವರ ದಾಂಪತ್ಯ ಜೀವನದ 40ನೇ ವರ್ಷದ ವೈವಾಹಿಕ ಜೀವನದ ಸಂಭ್ರಮಾಚರಣೆ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸನ್ಮಾನವನ್ನು ಕೂಡ ಶ್ರೀಯುತ ಪಿ ಅಕ್ಕರ್ರೆಯವರಿಂದ ಪಡೆದು ಈ ಒಂದು ಅವರ ಒಂದು ಹೇಳಿಕೆಗೆ ಅತ್ಯಂತ ಸಂತೋಷದಿಂದ ಬಂದು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಪೂಜಾ ಕೈಂಕರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟು ಸನ್ಮಾನವನ್ನು ಸ್ವೀಕರಿಸಿ ಶುಭ ಹಾರೈಸಿದ ಶ್ರೀಯುತ ವೇದಮೂರ್ತಿ ದಿನೇಶ್ ಮರಡಿತ ಇವರಿಗೆ ಪಿ ಅಕ್ಕರ್ರೆಯವರ ಹಾಗೂ ಅವರ ಧರ್ಮಪತ್ನಿಯವರ ಅವರ ಕುಟುಂಬಸ್ಥರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು 40ನೇ ವರ್ಷದ ವೈವಾಹಿಕ ಜೀವನದ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನಮ್ಮ ಹಿರಿಯರು ಆದಂಥ ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಶ್ರೀಯುತ ದಮ್ಮೆಕ್ಕನ ಸದೇಶ್ವರಿ ಹಾಗೂ ಅವರ ಧರ್ಮಪತ್ನಿಯವರನ್ನು ಈ ಸಂದರ್ಭದಲ್ಲಿ ಪಿ ಅಕ್ಕರ್ರೆಯವರ ಮತ್ತು ಅವರ ಕುಟುಂಬಸ್ಥರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಅದೇ ರೀತಿ ಹಿರಿಯರಾದಂಥ ನಿವೃತ್ತ ದೈಹಿಕ ಶಿಕ್ಷಕರಾದಂಥ ಶ್ರೀಯುತ ಸಂಜೀವರಯ್ಯವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಅಕ್ಕರ್ರೆಯವರ ಹಾಗೂ ಅವರ ದಂಪತಿಯವರ ಪರವಾಗಿ ಅವರ ಕುಟುಂಬಸ್ಥರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಸಂಜೀವ ರೈ ನಿವೃತ್ತ ದೈಹಿಕ ಶಿಕ್ಷಕರಿಗೆ ಅಕ್ಕರೆ ರೈ ಇವರು ಶಾಲು ಹಾಕಿ ಒಂದು ಗೌರವದ ಸ್ಮರಣಿಕೆಯನ್ನ ಸಲ್ಲಿಸಬೇಕು ಅನ್ನುವ ಕೋರಿಕೆ. ಭಾವ ಶ್ರೀಯುತ ಸದಾನಂದ
ಸದಾಶಿವ ಪುಂಜ ಪರಾರಿ ಗೊತ್ತು ಇವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ಅಕ್ಕರೆಯವರು ಹಾಗೂ ಅವರ ಕುಟುಂಬಸ್ಥರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಅಕ್ಕರೆಯವರ ಒಂದು ಹೇಳಿಕೆಗೆ ಪ್ರೀತಿಯಿಂದ ಹೋಗೊಟ್ಟು ಬಂದು ಅಭಿನಂದನೆಯನ್ನು ಸ್ವೀಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ಅತಿಥಿವರಿಯರು ಕೂಡ ಅಕ್ಕರೆಯವರ ಸಂಘ ಇದರ ನಿರ್ದೇಶಕರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಅದರ ಇದೀಗ ಪುತ್ತೂರು ಸೌಹಾರ್ದ ಸಹಕಾರಿ ಸಂಘದ ವತಿಯಿಂದ ಸವಿಶೇಷ ಗೌರವಾರ್ಪಣೆ ಮಹಾಲಿಂಗೇಶ್ವರ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಆಗಿರುವ ಶೇಖರ್ ನಾರಾವಿ ಇವರು ಕೂಡ ಇವತ್ತು ಉಪಸ್ಥಿತರಿದ್ದಾರೆ. ಸವಿಶೇಷ ಕೃತಜ್ಞತೆಗಳು. ಅಂತೆಯೇ ಪುತ್ತೂರು ಸೌಹಾರ್ದ ಸಹಕಾರಿ ಸಂಘದ ಸರ್ವ ನಿರ್ದೇಶಕರು ಕೂಡ ವೇದಿಕೆಗೆ ಬರಬೇಕು. ಇದು ಈ ಸಂದರ್ಭದಲ್ಲಿ ಪುತ್ತೂರು ಸೌಹಾರ್ದ ಸಹಕಾರಿ ಸಂಘವನ್ನ ಕಳೆದ 13 ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ಸ್ಥಾಪಿಸಿ ಸ್ಥಾಪಕ ಅಧ್ಯಕ್ಷನಾಗಿದ್ದುಕೊಂಡು ಕಳೆದ 13 ವರ್ಷಗಳಿಂದ ಕೂಡ ಯಶಸ್ವಿಯಾಗಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿದವರು ಶ್ರೀಯುತ ಇಚಲಂಗೋಡು ಗುತ್ತು ಅಕ್ಕರಿ ರೈ ಇವರು. ಅವರ ಪ್ರೀತಿ ಅವರ ಸಹಕಾರಕ್ಕಾಗಿ ಇದು ಪುತ್ತೂರು ಸೌಹಾರ್ದ ಸಹಕಾರಿ ಸಂಘದ ವತಿಯಿಂದ ಅತ್ಯಂತ ಗೌರವದಿಂದ ಶಾಲು ಹಾಕಿ ದೊಡ್ಡ ಹಾರವನ್ನ ಸಮರ್ಪಿಸಿ ಗೌರವದ ಸ್ಮರಣಿಕೆಯನ್ನ ಕೊಟ್ಟು ಇದೀಗ ಗೌರವಿಸುವ ಸಮಯ. ಗೌರವದ ಸ್ಮರಣಿಕೆ ಮತ್ತು ಫಲ ಪುಷ್ಪವನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಈ ಕಾರ್ಯಕ್ರಮದ ಬಳಿಕ ಉಪಸ್ಥಿತರಿರುವರಲ್ಲಿ ಗೌರವವನ್ನ ಸಮರ್ಪಿಸುವವರೆಗೆ ಅವಕಾಶ ಇದೆ. ಆಗಿರುವ ಆರ್ಬಿ ಸುವರ್ಣ ಇವರಿಂದ ಗೌರವಾರ್ಪಣೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಸಕುಟುಂಬಿಕ ಮಿತ್ರರೇ, ಸಾಲಾಗಿ ಶಾಂತಚಿತ್ತರಾಗಿ ಈ ಕಾರ್ಯಕ್ರಮದ ಬಳಿಕ ವೇದಿಕೆಗೆ ಬಂದು ಗೌರವವನ್ನ ಸಲ್ಲಿಸುವ ಕಾರ್ಯಕ್ರಮವಿದೆ. ವಿಶೇಷವಾಗಿ 10 ಗಂಟೆಗೆ ಸರಿಯಾಗಿ ಅದರಲ್ಲೂ ಕೂಡ ವಿಶೇಷ ಸಹಕಾರವನ್ನ ಕೊಡಬೇಕು ಅನ್ನುವ ಕೋರಿಕೆಯೊಂದಿಗೆ ಬೆಟ್ಟಂಪಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆರ್ಬಿ ಸುವರ್ಣ ನಿರ್ದೇಶಕರು ಪುತ್ತೂರು ಸೌಹಾರ್ದ ಸಹಕಾರಿ ಸಂಘದ ವತಿಯಿಂದ ಕೂಡ ಇದೀಗ ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿ ಗಣ್ಯರು ವೇದಿಕೆಯ ಕೆಳಭಾಗದಲ್ಲಿ ಕುಳಿತುಕೊಂಡು ಸಹಕರಿಸಬೇಕು ಅನ್ನುವ ಕೋರಿಕೆಯೊಂದು ನೀಡಿದವರು ದಯವಿಟ್ಟು ಹಿಂಭಾಗದಿಂದ ಬಂದು ಸಹಕಾರವನ್ನ ಕೊಡಬೇಕು. ಮುಂದಿನಿಂದ ಬರ್ಲಿಕ್ಕೆ ಇಕ್ಕಟ್ಟಾದ ಜಾಗ ಇದೆ ಹೋಗ್ಲಿಕ್ಕೆ. ಅದರಿಂದ ಸನ್ಮಾನವನ್ನ ಮಾಡಿದ ನಂತರ ಶುಭವನ್ನ ಹಾರೈಸಿದ ಬಳಿಕ ಹಿಂಭಾಗದಿಂದ ಬಂದು ಸಹಕಾರವನ್ನ ಕೊಡಬೇಕು ಅನ್ನುವ ಕೋರಿಕೆ. ಸದಬಿಟ್ಟು ಹಿಂಭಾಗದಿಂದ ತೆರಳಬೇಕು ಅನ್ನುವ ಕೋರಿಕೆ. ಸದಬಿಟ್ಟು ಬರುವ ಎಲ್ಲ ಬಂಧು ಮಿತ್ರರಲ್ಲಿ ಒಂದು ವಿನಂತಿ, ಶುಭವನ್ನ ಹಾರೈಸಿದ ಬಳಿಕ ಹಿಂಭಾಗದಿಂದ ತೆರಳಬೇಕು ಅನ್ನುವ ಕೋರಿಕೆ. ಸದಬಿಟ್ಟು ಹತ್ತುವ ಮೆಟ್ಟಿಲಿನ ಕಡೆ ಜಾಗೃತ ಇರಲಿ. ವಿಶೇಷವಾಗಿ ಹಿರಿಯರಿಗೆ ಸ್ವಲ್ಪ ಇಕ್ಕಟ್ಟಾದ ಜಾಗ ಇದೆ. ಹತ್ತುವ ಸಂದರ್ಭದಲ್ಲಿ ಹಿಂಭಾಗದಲ್ಲಿ ಇಳಿಯುವ ಸಂದರ್ಭದಲ್ಲಿ ವಿಶೇಷವಾಗಿ ಜಾಗೃತೆಯಿಂದ ಇಳಿಬೇಕು ಅನ್ನುವ ಕೋರಿಕೆ. ಸೊ ವೇದಿಕೆಯ ಹಿಂಭಾಗದಿಂದ ಮತ್ತೆ ಮುಂಭಾಗಕ್ಕೆ ಬಂದು ಭೋಜನದ ವ್ಯವಸ್ಥೆ ಸಿದ್ಧ ಆಗಿದೆ. ಯಾರೆಲ್ಲ ಶುಭ ಹಾರೈಸಿದ್ದೀರಿ ನೇರವಾಗಿ ಭೋಜನಕ್ಕೆ ತೆರಳಬೇಕು. ಆ ಬಳಿಕ ಮತ್ತೆ ಯಕ್ಷಗಾನದಲ್ಲೂ ಕೂಡ ಭಾಗವಹಿಸಬೇಕು. ದಯವಿಟ್ಟು ಸ್ಟೇಜಿಗೆ ಬರುವಾಗ ಚಪ್ಪಲನ್ನ ಹಾಕಿಕೊಂಡು ಬರಬೇಡಿ. ಇದು ಯಕ್ಷಗಾನ ನಡೆಯುವ ಜಾಗ. ಸೊ ಎಚ್ಚರಿಸ್ತಾ ಇದ್ದೇವೆ. ಸೊ ದಯವಿಟ್ಟು ಯಾರು ಕೂಡ ಶೂ ಹಾಕಿಕೊಂಡು ಚಪ್ಪಲಿ ಹಾಕಿಕೊಂಡು ವೇದಿಕೆಗೆ ಬರಬೇಡಿ ಅನ್ನುವ ಕೋರಿಕೆ. ಚೌಕಿಗೆ ಚಪ್ಪಲಿ ಹಾಕಿಕೊಂಡು ಬರ್ಲಿಕ್ಕಿಲ್ಲ. ಸೊ ದಯವಿಟ್ಟು ಸಹಕಾರವನ್ನ ಕೊಡಿ ಅನ್ನುವ ಕೋರಿಕೆ. ಸೊ ದಯವಿಟ್ಟು ಹತ್ತುವಾಗ ಇಳಿಯುವಾಗ ಜಾಗ್ರತೆ ಇರಲಿ. ಶಾಂತ ಚಿತ್ತರಾಗಿ ನಿಧಾನವಾಗಿ ಬನ್ನಿ. ನಮ್ಮ ಜೊತೆ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಎಂ ಬಿ ವಿಶ್ವನಾಥ್ ರೈ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ವಿಶೇಷವಾಗಿ ಗೌರವಿಸುತ್ತಿದ್ದೇವೆ. ಮತ್ತು ಇಳಿಯುವಾಗ ವಿಶೇಷ ಜಾಗೃತೆ ಇರಲಿ ಅನ್ನುವ ವಿಶೇಷ ಆಶಯ. ವೇದಿಕೆಯಿಂದ
ವೇದಿಕೆಯಲ್ಲಿ ಶುಭ ಹಾರೈಸಿದ ಎಲ್ಲ ಬಂಧು ಮಿತ್ರರು ನೇರವಾಗಿ ಊಟಕ್ಕೆ ತೆರಳಬೇಕು. ವೆಜ್ ಮತ್ತು ನಾನ್ ವೆಜ್ ಎರಡೂ ಕೌಂಟರ್ ಇದೆ. ಸದಬಿಟ್ಟು ತಮ್ಮ ತಮ್ಮ ವಿಭಾಗಕ್ಕೆ ತೆರಳಬೇಕು. ಊಟ ಮಾಡಿದ ನಂತರ ಸರ್ವರೂ ಕೂಡ ಮತ್ತೆ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇಷ್ಟೇ ಸಂಖ್ಯೆಯಲ್ಲಿ ಯಕ್ಷಗಾನಕ್ಕೂ ಕೂಡ ವಿಶೇಷ ಸಹಕಾರವನ್ನ ನೀಡಬೇಕು ಅನ್ನುವ ಕೋರಿಕೆ. ಸದಬಿಟ್ಟು ವೇದಿಕೆಯಲ್ಲಿ ಶುಭ ಹಾರೈಸಿದ ಬಳಿಕ ನೇರವಾಗಿ ಹಿಂಭಾಗಕ್ಕೆ ಬರಬೇಕು. ಬಲಬದಿಗೆ ತಿರುಗಿ ನೇರವಾಗಿ ಊಟದತ್ರ ತೆರಳಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಇಚ್ಲಂಗೋಡು ಗುತ್ತೋಪಿ ಅಕ್ಕರಿ ರೈಯವರ 70ನೆಯ ವರ್ಷದ ಹುಟ್ಟುಹಬ್ಬದ ಸಂಭ್ರಮ, 40ನೆಯ ವರ್ಷದ ಮದುವೆಯ ಸಂಭ್ರಮಕ್ಕೆ ಪುತ್ತೂರು ತಾಲೂಕಿನ ಸನ್ಮಾನ್ಯ ಜನಪ್ರಿಯ ಶಾಸಕರಾಗಿರುವ ಶ್ರೀ ಸಂಜೀವ ಮಠಂದೂರು, ಅದೇ ರೀತಿ ಅಕ್ರಮ ಸಕ್ರಮ ಇದರ ಸದಸ್ಯರಾಗಿರುವ ಪುರುಷೋತ್ತಮ ಮುಂಗ್ಲಿ ಮನೆ ಇವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ಇರ್ದೆಬೆಟ್ಟಂಪಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀಯುತ ರಂಗನಾಥ ರೈ KS ಇವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ವಿಶೇಷವಾಗಿ ತಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಪುತ್ತೂರಿನ ಜನಪ್ರಿಯ ಶಾಸಕರಾಗಿರುವ ಶ್ರೀಯುತ ಸಂಜೀವ ಮಠಂದೂರು ಇವರು ಕೂಡ ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸೊ ಅವರಿಗೆ ವಿಶೇಷವಾಗಿ ಅಕ್ಕರಿ ರೈ ಇವರು ಶಾಲನ್ನ ಹಾಕಿ ಅವರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಆದರಣೀಯ ಪ್ರೇಕ್ಷಕ ಬಂಧುಗಳು, ಇವರ ಜೊತೆ ಶ್ರೀಯುತ ಪುರುಷೋತ್ತಮ ಗೌಡ ಮುಂಗ್ಲಿ ಮನೆ ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದಾರೆ. ವಿಶೇಷವಾಗಿ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಮಾನ್ಯ ಶಾಸಕರು ಅಕ್ಕರಿ ರೈ ಇವರಿಗೆ ಶುಭ ಹಾರೈಕೆಯನ್ನ ನೀಡುತ್ತಾ ಇದ್ದಾರೆ. ಅಕ್ಕರಿ ರೈ ಅವರು ಅವರಿಗೆ ಶಾಲನ್ನ ಹಾಕಿ ಅವರನ್ನ ಗೌರವಿಸಬೇಕು ಅನ್ನುವ ಕೋರಿಕೆ. ಇಷ್ಟು ಹೊತ್ತಾದರೂ ಕೂಡ ವಿಶೇಷ ಪ್ರೀತಿಯಿಂದ ಶ್ರೀಯುತ ಸಂಜೀವ ಮಠಂದೂರು ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಇವರಿಗೆ ಅಕ್ಕರಿ ರೈ ಕುಟುಂಬಸ್ಥರ ಪರವಾಗಿ ವಿಶೇಷ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಪುರುಷೋತ್ತಮ ಮುಂಗ್ಲಿ ಮನೆ ಮಾನ್ಯ ಸದಸ್ಯರು ಅಕ್ರಮ ಸಕ್ರಮ ತಾಲೂಕು ಸಮಿತಿ, ಅದೇ ರೀತಿ ಶ್ರೀಯುತ ರಂಗನಾಥ ರೈ ಗುತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬೆಟ್ಟಂಪಾಡಿ ಇದರ ಅಧ್ಯಕ್ಷರು ಕೂಡ ಇವರ ಉಪಸ್ಥಿತಿಯನ್ನ ಗೌರವಿಸ್ತಾ ತಮಗೆ ಸ್ವಾಗತಿಸ್ತಾ ವಿಶೇಷವಾಗಿ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಜನಪರ ಶಾಸಕರಾಗಿರುವ ಸಂಜೀವ ಮಠಂದೂರು ಇವರ ಉಪಸ್ಥಿತಿಗೂ ಕೂಡ ವಿಶೇಷ ಕೃತಜ್ಞತೆಗಳು. ಅಂತೆಯೇ ಶ್ರೀಯುತ ಪುರುಷೋತ್ತಮ ಮುಂಗ್ಲಿ ಮನೆ ಸದಸ್ಯರು ಅಕ್ರಮ ಸಕ್ರಮ ಸಮಿತಿ ಶ್ರೀಯುತ ರಂಗನಾಥ ರೈ ಗುತ್ತು ವೇದಿಕೆಗೆ ಬನ್ನಿ ಶುಭ ಹಾರೈಸಿ ಅನ್ನುವ ಕೋರಿಕೆ. ಶುಭ ಹಾರೈಸಿದ ಸರ್ವ ಬಂಧು ಮಿತ್ರರು ಕೂಡ ನೇರವಾಗಿ ಹಿಂಭಾಗಕ್ಕೆ ಬರಬೇಕು. ಬಲಬದಿಯಲ್ಲಿ ತೆರಳಬೇಕು. ನೇರವಾಗಿ ಊಟದ ಕೌಂಟರ್ ಹತ್ರ ತೆರಳಬೇಕು. ವೆಜ್ ಮತ್ತು ನಾನ್ ವೆಜ್ ಎರಡು ವಿಭಾಗದಲ್ಲಿ ಕೌಂಟರ್ ಇದೆ. ಸೊ ದಯವಿಟ್ಟು ಊಟವನ್ನ ಸ್ವೀಕರಿಸಿದ ಸರ್ವ ಬಂಧು ಮಿತ್ರರು ಮತ್ತೆ ವೇದಿಕೆ ಮುಂಭಾಗದಲ್ಲಿ ಕುಳಿತುಕೊಂಡು ಯಕ್ಷಗಾನದಲ್ಲೂ ಭಾಗವಹಿಸಬೇಕು ಅನ್ನುವ ಕೋರಿಕೆ.
ಸೊ ದಯವಿಟ್ಟು ಸುಮಾರು 1,000ಕ್ಕಿಂತ ಅಧಿಕ ಜನ ನಾವು ಪುಟ್ಟ ಜಾಗದಲ್ಲಿದ್ದೇವೆ. ಸೊ ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡು ನಿಧಾನವಾಗಿ ಶಾಂತಚಿತ್ತರಾಗಿ ಊಟದ ಕೌಂಟರಲ್ಲೂ ಕೂಡ ಸಹಕಾರವನ್ನ ಕೊಡಿ. ಒಂದು 10-15 ನಿಮಿಷದಲ್ಲಿ ಊಟದ ಕೌಂಟರ್ ಸಂಪೂರ್ಣವಾಗಿಯೂ ಕೂಡ ಸರ್ವರಿಗೆ ವ್ಯವಸ್ಥೆ ಆಗುವ ರೀತಿಯಲ್ಲಿ ಸರಿಯಾಗುತ್ತೆ. ಸೊ ದಯವಿಟ್ಟು ರಶ್ ಇರುವ ಸಂದರ್ಭದಲ್ಲಿ ಶಾಂತಚಿತ್ತರಾಗಿ ನೀವು ನಮ್ಮ ಜೊತೆ ಸಹಕಾರವನ್ನ ಕೊಡಬೇಕು ಅನ್ನುವ ಕೋರಿಕೆ. ಶುಭ ಹಾರೈಸಿದ ಬಂಧು ಮಿತ್ರರು ಸ್ವಲ್ಪ ಚಾರಲ್ಲಿ ಕುಳಿತುಕೊಳ್ಳಿ. ಊಟದ ಕೌಂಟರ್ ಸ್ವಲ್ಪ ರಶ್ ಇದೆ. ಇಕ್ಕಟ್ಟಾದ ಜಾಗ. ನಿಮ್ಮ ಸಹಕಾರವನ್ನ ಮತ್ತೊಮ್ಮೆ ಯಾಚಿಸ್ತಾ ನೆನಪಿಸ್ತಾ ಇದ್ದೇವೆ. ಈಗ ಶುಭ ಹಾರೈಸಿದವರು ಒಂದು 10 ನಿಮಿಷ ಕುಳಿತುಕೊಳ್ಳಿ, ನಂತರ ಊಟಕ್ಕೆ ತೆರಳಿ. ಅಲ್ಲಿಗಾಗಲೇ ಕೌಂಟರ್ ಫುಲ್ ಆಗಿದೆ. ಸೊ ಸ್ವಲ್ಪ ಜನರ ಊಟ ಆದ ನಂತರ ಅಲ್ಲಿ ನೋಡಿಕೊಂಡು ಪರಿಸ್ಥಿತಿಗೆ ತಕ್ಕಂತೆ ನಿಮ್ಮ ಸಹಕಾರವನ್ನ ಕೊಡಿ ಅನ್ನುವ ಕೋರಿಕೆ.
ಎಲ್ಲ ಬಂಧು ಮಿತ್ರರಲ್ಲಿ ಒಂದು ಮನವಿ, ಊಟದ ಕೌಂಟರ್ ಸ್ವಲ್ಪ ರಶ್ ಇದೆ, ಉದ್ದ ಇದೆ, ಇಕ್ಕಟ್ಟಾಗಿದೆ. ಸದ್ಬಿಟ್ಟು ಈಗ ವಿಶ್ ಮಾಡಿದವರು 10 ನಿಮಿಷ ಚಾರಲ್ಲಿ ಕುಳಿತುಕೊಂಡು ಸಹಕಾರವನ್ನ ಕೊಡಿ. ಸ್ವಲ್ಪ ಸುಧಾರಿಸಿದ ನಂತರ ನೀವು ಮತ್ತೆ ಊಟಕ್ಕೆ ತೆರಳಿ ಅನ್ನುವ ಕೋರಿಕೆ. ಒಂದು 10 ನಿಮಿಷದಲ್ಲಿ ಎಲ್ಲ ವ್ಯವಸ್ಥೆಗಳು ಯಥಾಸ್ಥಿತಿ ಇರುತ್ತೆ. ಊಟ ಮಾಡುವವರು ಸ್ವಲ್ಪ ಆರಾಮದಲ್ಲಿ ಊಟ ಮಾಡಲಿ. ಈಗ ವಿಶ್ ಮಾಡಿದವರು ಸ್ವಲ್ಪ 5 ನಿಮಿಷ ಕುಳಿತುಕೊಂಡು ಸುಧಾರಿಸಿಕೊಳ್ಳಿ, ಮತ್ತೆ ಊಟಕ್ಕೆ ತೆರಳಿ. ವೆಜ್ ಮತ್ತು ನಾನ್ ವೆಜ್ 2 ಕೌಂಟರ್ ಇದೆ. ಊಟ ಆದವರು ದಯವಿಟ್ಟು ತೆರಳಬೇಡಿ, ಮತ್ತೆ ಮುಂದಿನ ಆಸನದಲ್ಲಿ ಕುಳಿತುಕೊಂಡು ಯಕ್ಷಗಾನವನ್ನ ವೀಕ್ಷಿಸಬೇಕು ಅನ್ನುವ ಕೋರಿಕೆ. ದಯವಿಟ್ಟು ಮತ್ತೊಮ್ಮೆ ನೆನಪಿಸ್ತಾ ಇದ್ದೇವೆ, ಈಗ ಶುಭ ಹಾರೈಸಿದವರು ಒಂದು 10 ನಿಮಿಷದ ನಂತರ ಊಟಕ್ಕೆ ತೆರಳಿ. ಈಗ ನಿಂತವರೇ ತುಂಬಾ ಹೊತ್ತಿನಿಂದ ನಿಂತಿದ್ದಾರೆ. ಸ್ವಲ್ಪ ಲೈನ್ ಖಾಲಿ ಆದ ನಂತರ ಮತ್ತೆ ಊಟಕ್ಕೆ ತೆರಳಬೇಕು. ಊಟ ಆದ ನಂತರ ಎಲ್ಲ ಬಂಧು ಮಿತ್ರರು ಕೂಡ ಯಕ್ಷಗಾನದಲ್ಲೂ ಪಾಲ್ಗೊಳ್ಳಬೇಕು ಅನ್ನುವಂಥದ್ದು ಅಕ್ಕರಿ ರೈಯವರ ಅಕ್ಕರೆ. ಆ ನಿಟ್ಟಿನಲ್ಲಿ ನಿಮ್ಮ ವಿಶೇಷ ಸಹಕಾರವನ್ನ ಯಾಚಿಸ್ತಾ ಇದ್ದೇವೆ. ಇದ್ದೇವೆ. ಊಟದ ಕೌಂಟರ್ ರಶ್ ಇದೆ. ಶಾಂತವಾಗಿ ನಿಧಾನವಾಗಿ ಊಟಕ್ಕೆ ತೆರಳಿ. ಊಟ ಆದ ನಂತರ ಎಲ್ಲ ಬಂಧು ಮಿತ್ರರು ಮತ್ತೆ ವೇದಿಕೆ ಮುಂಭಾಗಕ್ಕೆ ಬಂದು ಯಕ್ಷಗಾನವನ್ನ ಕೂಡ ವೀಕ್ಷಿಸಬೇಕು ಅನ್ನುವ ಕೋರಿಕೆ. ವಿಶೇಷವಾಗಿ ಶುಭ ಹಾರೈಸುವುದಕ್ಕೆ ಬಾಕಿ ಇರುವವರು ಆದಷ್ಟು ಬೇಗ ಶುಭ ಹಾರೈಸಿ. ಮುಂದಕ್ಕೆ ತಕ್ಷಣ ಯಕ್ಷಗಾನ ಆರಂಭ ಆಗುವುದಿದೆ. ಎಲ್ಲ ಸಿದ್ಧತೆಗಳಾಗಿದೆ. ವೇದಿಕೆ ತೆರವಾದ ತಕ್ಷಣವೇ ಯಕ್ಷಗಾನ ಆರಂಭ ಆಗತ್ತೆ. 1 ನಿಮಿಷ ಕೂಡ ಹೆಚ್ಚುವರಿ ತಗೊಳ್ಳೋದಿಲ್ಲ. ಅದರಿಂದ ಎಲ್ಲ ವಿಶ್ ಮಾಡುವವರು ಆದಷ್ಟು ಬೇಗ ಬನ್ನಿ. ಕುಟುಂಬದವರು ಕೂಡ ಆದಷ್ಟು ಬೇಗ ಬಂದು ಶುಭ ಹಾರೈಸಿ ಸಹಕಾರವನ್ನ ಕೊಡಿ ಅನ್ನುವ ಕೋರಿಕೆ. ವಿಶೇಷವಾಗಿ ಕುಟುಂಬದವರು ಇನ್ನೂ ಶುಭ ಹಾರೈಸುವುದಕ್ಕೆ ಬಾಕಿ ಇದ್ರೆ ಆದಷ್ಟು ಬೇಗ ಬನ್ನಿ. ಇನ್ನು 10 ನಿಮಿಷಗಳಲ್ಲಿ ಯಕ್ಷಗಾನ ಆರಂಭ ಆಗತ್ತೆ. ವಿಶೇಷವಾಗಿ ಯಕ್ಷಗಾನದವರಿಗೂ ಕೂಡ ವಿಶೇಷ ಕೋರಿಕೆ, 10 ನಿಮಿಷಗಳಲ್ಲಿ ಅಂತಿಮ ಸಿದ್ಧತೆಯಲ್ಲಿ ಇರಿ. ವೇದಿಕೆಯನ್ನ ತಕ್ಷಣ ನಿಮಗೆ ಅಧ್ಯಕ್ಷರಾಗಿರುವ ಈಶ್ವರ ನಾಯಕ ಉಪನ್ಯಾಸಕರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇಡೀ ಟೀಮ್ ವೇದಿಕೆಗೆ ಬರ್ತಾರೆ. ಸ್ವಲ್ಪ ರಶ್ ಇದೆ. ಆ ಬಳಿಕ ಮತ್ತೆ ನೀವು ವೇದಿಕೆಯ ಮುಂಭಾಗಕ್ಕೆ ಬಂದು ಯಕ್ಷಗಾನವನ್ನ ವೀಕ್ಷಿಸಬೇಕು. ಯಕ್ಷಗಾನದವರ ಗಮನಕ್ಕೆ, ಭಗವತಿ ಮೇಳದವರ ಗಮನಕ್ಕೆ ಇನ್ನು 5 ನಿಮಿಷಗಳ ಬಿಟ್ಟು ಅಂತಿಮ ಸಿದ್ಧತೆಯಲ್ಲಿ ಇರಿ ಅನ್ನುವ ಕೋರಿಕೆ. ವೇದಿಕೆಯಲ್ಲಿ ಶ್ರೀದೇವಿ ಭಜನಾ ಮಂದಿರ ಮುಂಡೋವು ಮೂಲೆ ಇವರಿಂದ ಗಬ್ರಬಾರ್ಪಣೆ.
ವೇದಿಕೆ ತೆರವಾಗುತ್ತೆ. ಸೊ ದಯವಿಟ್ಟು ಅಂತಿಮ ಸಿದ್ಧತೆಯಲ್ಲಿ ಇರಿ ಅನ್ನುವ ಕೋರಿಕೆ. ಸೊ ದಯವಿಟ್ಟು ಕುಟುಂಬದವರು ವಿಶ್ ಮಾಡ್ಲಿಕ್ಕಿದ್ರೆ, ಫೋಟೋ ಸೆಷನ್ ಇದ್ರೆ 5 ನಿಮಿಷಗಳಲ್ಲಿ ಮುಗಿಸಿಕೊಳ್ಳಿ ಅನ್ನುವ ಕೋರಿಕೆ. ಸೊ ಅದು ಬಿಟ್ಟು ಯಾರಾದ್ರೂ ಶುಭ ಹಾರೈಕೆ ಮಾಡ್ಲಿಕ್ಕಿದ್ರೆ ತಕ್ಷಣ ಬನ್ನಿ. ಊಟದ ಕೌಂಟರ್ ಈಗ ಸ್ವಲ್ಪ ಸುಧಾರಿಸ್ತಾ ಇದೆ, ಒಂದು 5 ನಿಮಿಷದಲ್ಲಿ ಸುಧಾರಿಸುತ್ತೆ. ಯಾರೆಲ್ಲ ಊಟ ಆಗ್ಲಿಲ್ಲ, ಒಂದು 5 ನಿಮಿಷದ ನಂತರ ತೆರಳಬೇಕು ಅನ್ನುವ ಕೋರಿಕೆ. ಸೊ ದಯವಿಟ್ಟು ಶುಭ ಹಾರೈಕೆ ಮಾಡ್ಲಿಕ್ಕೆ ಬಾಕಿ ಇದ್ದವರು ತುರ್ತಾಗಿ ಬನ್ನಿ. ವೇದಿಕೆಯನ್ನ ಯಕ್ಷಗಾನದವರೆಗೆ ಈಗ 5 ನಿಮಿಷಗಳಲ್ಲಿ ಹಸ್ತಾಂತರ ಮಾಡಬೇಕಾಗಿದೆ. 10 ಗಂಟೆ 15 ನಿಮಿಷ ಆಗಿದೆ. ಸೊ ದಯವಿಟ್ಟು ಭಗವತಿ ಮೇಳದ ಎಲ್ಲ ಯಕ್ಷಗಾನದವರು ಅಂತಿಮ ಸಿದ್ಧತೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.